राधा माधव कुंज बिहारी जय गोपी जन वल्लभ गिरिवरधारी यशोदनंदन व्रज जनरंजन यमुना तीरा वनचारी यमुना तीरा वनचारी जय राधा माधव कुंज बिहारी जय गोपी जन वल्लभ गिरिवरधारी जय राधा माधव कुंज बिहारी जय राधा माधव कुंज बिहारी जय राधा माधव कुंज बिहारी हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्ण प्रभुजी ಧನ್ಯವಾದಗಳು ಪ್ರಭುಜಿ ಹರೇ ಕೃಷ್ಣ ಕೇಳ್ತದಲ್ಲ हाँ माता जी, हरे कृष्णा माता जी। हरे कृष्ण हरे कृष्णा प्रभु जी प्रणाम। हरे कृष्णा माता जी, प्रणाम माता जी। ओम नमो भगवते वासुदेवाय। ओम नमो नमो भगवते भगवते वासुदेवाय ओम नमो भगवते वासुदेवाय। ओम नमो ओम नमो भगवते भगवते वासुदेवाय। ओम नमो भगवते वासुदेवाय।
ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವಾಯ ನಾರಾಯಣಂ ನಮಸ್ಕೃತ್ಯ ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಂ ಮುದೀರಯೇತ್ ತಥೋ ತಥೋ ಜಯಮುದೀರಯೇ. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ಯಂ ಭಾಗವತ ಸೇವಯಾ ನಿತ್ಯಂ ನಿತ್ಯಂ ಭಾಗವತ ಸೇವಯಾ. ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ ಭಕ್ತಿ ಭವತಿ ನೈಷ್ಠಿಕಿ ಓಕೆ ಕಂಪ್ಯೂಟರ್ ನಾನು ಜಾಯಿನ್ ಆಗ್ತಾ ಇದ್ದೀನಿ ಒಂದು ನಿಮಿಷ ಇಲ್ಲಿ ವಾಟ್ಸ್ಆ್ಯಪ್ ಓಪನ್ ಆಗಬೇಕು ಬೇಗ ಆಗ್ಬೇಕಂದ್ರೆ ओमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णकृष्णाय भूतले श्रीमते भक्तिवेदान्त स्वामीति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ ಮಾತಾಡಿ ಕೇಳಿಸ್ತಾ ಇದೆ ನಾನು ಮಾತಾಡೋದು? ಕೇಳ್ತದೆ ಪ್ರಭುಜಿ. ಪ್ರಭುಜಿ ನಮಸ್ ಪ್ರಭುಜಿ. ಪ್ರಣಾಮ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಓಕೆ, ಸೊ ಚತುಶ್ಲೋಕಿ ಭಾಗವತದ್ದು ಕೊನೆಯ ಶ್ಲೋಕ ಇವತ್ತು. ಸೊ ಮೊದಲ 3 ಶ್ಲೋಕಗಳು, ಮೊದಲನೇ ಶ್ಲೋಕ 33ನೇ ಶ್ಲೋಕ, ಅದು ಸಂಬಂಧ ಜ್ಞಾನ ಅಂತ ಶ್ರೀ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿಯವರು ನಮಗೆ ತಿಳಿಸ್ತಾರೆ. ನಂತರದ ಶ್ಲೋಕ ಕೂಡ ಅಷ್ಟೇ, 34 ಅದೇ ಅಂತ ಹೇಳ್ತಾರೆ. 33, 34. 33ಯಲ್ಲಿ ಭಗವಂತನು ನಾನೇ ಮೊದಲು,
ಅಹಂ ಏವಾಸಂ ಏವಾಗ್ರೇ. ಭಗವಂತನ ಶುರು ಮಾಡೋದು ನಾನೇ ಮೊದಲಿದ್ದದ್ದು, ಈಗಲಿರೋದು ನಾನೇ, ಮುಂದೆ ಕೂಡ ಇರುವಂತವನು ನಾನೇ. ಸೊ ಭಗವಂತನು ತನ್ನ ಜ್ಞಾನವನ್ನು ಕೊಟ್ಟದ್ದು ಆ 35 ಅಧ್ಯಾಯ ಭಾಗವತದ ಶ್ಲೋಕದಲ್ಲಿ ಜ್ಞಾನಂ ವಿಜ್ಞಾನಂ ರಹಸ್ಯಂ ತದಂಗಂ ಅಂತ ಹೇಳೋದ್ರಲ್ಲಿ ಅದು ಜ್ಞಾನದ ಅಂಶ ಅಂತ ಹೇಳ್ತಾರೆ. ಭಗವಂತನು ತನ್ನ ಪರಮೋನ್ನತ, ತನ್ನ ವೈಯಕ್ತಿಕ ರೂಪ, ಅದರ ವಿವರಣೆ. ನಂತರ ಭಗವಂತನು ನಾನ್ ಬಿಟ್ಟು ಏನಾದ್ರೂ ನಾವು ಬೆಲೆ ಏನಾದಕ್ಕೆ ವ್ಯಾಲ್ಯೂ ಇದೆ, ಅದಕ್ಕೊಂದು ಬೆಲೆ ಇದೆ ಅನ್ಸಿದ್ರೆ ಅದು ಮಾಯೆ, ಅದು ನನ್ನ ಭ್ರಮಾತ್ಮಕ ಶಕ್ತಿ ಅಂತ 34ನೇದು. ಸೊ ಅದು ಹೇಳ್ತಾರೆ, ಅದು ಒಂದು ರೀತಿಯ ವಿಜ್ಞಾನ, ಒಂದು ಸಾಕ್ಷಾತ್ಕಾರ. ಅದು ವಿಜ್ಞಾನ ಅಂತ ಏನ್ ಭಗವಂತನ ಹೇಳ್ತಾನೆ, ಜ್ಞಾನಂ ವಿಜ್ಞಾನಂ ರಹಸ್ಯಂ ತದಂಗ, ಅದು ವಿಜ್ಞಾನ ಅಂತ ಹೇಳ್ತಾನೆ. ಇದು ಕೂಡ ಸಂಬಂಧ ಜ್ಞಾನ. ಇದರಿಂದ ನಮ್ಗೆ ಸತ್ಯ ಭಗವಂತನ ಬಗ್ಗೆ, ನಮ್ಮ ಬಗ್ಗೆ, ಈ ಸೃಷ್ಟಿಯ ಬಗ್ಗೆ, ಈ ಜಗತ್ತು ಎಲ್ಲವೂ ಕೂಡ ತಿಳಿಯುವಂಥದ್ದು. ಸೊ 33, 34 ಶ್ಲೋಕಗಳದು. ಈ 35ನೇ ಶ್ಲೋಕ ನಾವು ನೋಡಿದ್ದು ಲಾಸ್ಟ್ ವೀಕ್. ಇದು ಭಗವಂತನು ಹೇಳಿದ್ದು ಒಂದು ನೆಗೆಟಿವ್ ವೇಯಲ್ಲಿ ಭಗವಂತ ವಿವರಿಸಿದ್ದು. ನೆಗೆಟಿವ್ ವೇ ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಹೇಗೆ ನಾವು ಕಾಣುವುದೆಲ್ಲವೂ ಭೌತಿಕ ಪ್ರಕೃತಿಯ ಅಂಶಗಳೇ, ಮಹಾಭೂತಗಳು ಪ್ರವೇಶ ಆದದ್ದು ಮತ್ತು ಹೊರಗೂ ಇದೆ. ಆ ರೀತಿಯಲ್ಲಿ ನಾನು ಕೂಡ ಎಲ್ಲದರಲ್ಲೂ ಒಳಗೂ ಹೊರಗಿದ್ದೇನೆ. ಸೊ ಇದು ಒಂದು ರೀತಿ ನೋಡಿ ನೇರವಾಗಿ ಅರ್ಥ ನೋಡಿದ್ರೆ ಏನೋ ಸಂಬಂಧ ಜ್ಞಾನ ಥರನೇ ಅನ್ಸುತ್ತೆ. ಆದ್ರೆ ಇದರಲ್ಲಿ ನಿಜವಾದ ಉದ್ದೇಶ ಇಲ್ಲೇನಂದ್ರೆ ಈ ರೀತಿಯ ಇದನ್ನು ಬೆಳೆಸಬೇಕು, ನಾವು ಈ ರೀತಿಯ ದೃಷ್ಟಿಯನ್ನು ಬೆಳೆಸಬೇಕು. ಅಂದ್ರೆ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ಅದು ಭಗವಂತನ ಕೃಪೆಯಾಗಿ ನಾವು ಪ್ರೇಮ ಭಕ್ತಿ ಹಂತದಲ್ಲಿ ತಲುಪಿದಾಗ ಅದು ಆಗುತ್ತೆ. ಅದು ಸೊ ಇದು ಆ ಪ್ರೇಮ ಭಕ್ತರು, ಆ ಶುದ್ಧ ಭಕ್ತರ ಅವರ ದರ್ಶನ, ಅವರ ದೃಷ್ಟಿ. ಸೊ ಅವ್ರಿಗೆ ಒಂದು ಹೃದಯದಲ್ಲೇ ಒಂದು ಟಿವಿ ಆನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಟಿವಿ ಆನ್ ಆಗೋದ್ರಿಂದ ಅವ್ರಿಗೆಲ್ಲವೂ ಕೂಡ ಕಾಣುತ್ತೆ. ಭಗವಂತನ ದಿವ್ಯ ಲೀಲೆ, ಭಗವಾನ್ ಅವನ ಅಂತಿಮ ಸಾಕ್ಷಾತ್ಕಾರ, ಅದರಲ್ಲಿ ಅವನ ಎಲ್ಲ ಚಟುವಟಿಕೆಗಳು ಅವ್ರಿಗೆ ನಿರಂತರವಾಗಿ ಕಂಟಿನ್ಯೂಸ್ ಅವ್ರಿಗೆ ರಿಲೇ ಇದೆ ಅವ್ರಿಗೆ. ಮತ್ತೆ ಈ ಜಗತ್ತು ಕೂಡ ಅವ್ರಿಗೆ ಅದರಲ್ಲೂ ಕೂಡ ಭಗವಂತನಿದ್ದಾನೆ, ಅದು ಕೂಡ ಕಾಣಿಸುತ್ತೆ. ಸಾವಿರ ಜಂಗಮ ದೇಕೆ ನಾದೇಕೆ ತಾರಾಮೂರ್ತಿ. ಸೊ ಅವ್ರಿಗೆ ನಮಗೆ ಕಾಣೋ ರೀತಿಯಲ್ಲಿ ಆ ರೀತಿಗೆ ದರ್ಶನ ಅಲ್ಲ, ಅವ್ರಿಗೆ ಅವ್ರ ಎಚ್ಚರಿಕೆ ಆಗಿದ್ದಾರೆ ಅವರು ಆಧ್ಯಾತ್ಮಿಕವಾಗಿ. ಅದಕ್ಕೆ ಅವ್ರಿಗೆ ದೃಷ್ಟಿ ಅಂದ್ರೆ ಸರ್ವತ್ರ ಇಷ್ಟ ದೇವ ಸ್ಫೂರ್ತಿ, ಎಲ್ಲಾ ಕಡೆ ಅವ್ರಿಗೆ ಕಾಣಿಸೋದು ಅವ್ರಿಗೆ ಭಗವಂತನ. ಸೊ ಅದು ಪ್ರೇಮ ಭಕ್ತಿ ಅಂತ ತಲುಪಿದ ಶುದ್ಧ ಭಕ್ತರ ಇದು ಸ್ಥಿತಿ ಅದು. ಸೊ ಇವಾಗ ಲಾಸ್ಟ್ ಸೊ ಭಗವಂತನು ಕ್ರಮೇಣ ಒಂದು ರೀತಿ ಹೋಗ್ಬೇಕು ಅಂದ್ರೆ ಸಂಬಂಧ ಮತ್ತೆ ಅಭಿಧೇಯನ ನಾವು ಪಡೆಯೋದು ಪ್ರಯೋಜನ, ಅದರ ಲಾಭ. ಆದ್ರೆ ಇಲ್ಲಿ ಭಗವಂತನು ಸಂಬಂಧ ಜ್ಞಾನ ಹೇಳಿ ನಂತರ ಪ್ರಯೋಜನವನ್ನು ಹೇಳಿ, ಆ ಪ್ರಯೋಜನವನ್ನು ಪಡೀಲಿಕ್ಕೆ ವಿಧಾನ ನಾವು ಅಭ್ಯಾಸ ಮಾಡ್ಬೇಕಾದ ಸಾಧನ ಭಕ್ತಿ. ಅದು ಈ 36ನೇ ಶ್ಲೋಕದ ವಿಷಯ. ಏತಾವದೇವ ಜಿಜ್ಞಾಸ್ಯಂ ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸುನಾತ್ಮನಃ ತತ್ವಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಅನ್ವಯವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ಏತಾವತ್ ಈವರೆಗೆ, ಈವರೆಗೆ ಏವ ಖಂಡಿತವಾಗಿ, ಖಂಡಿತವಾಗಿ ಜಿಜ್ಞಾಸ್ಯಂ ವಿಚಾರಿಸಬೇಕಾದುದು, ವಿಚಾರಿಸಬೇಕಾದದ್ದು ತತ್ವ ಪರಮಸತ್ಯದ, ಸತ್ಯದ ಜಿಜ್ಞಾಸುನ ವಿದ್ಯಾರ್ಥಿಯಿಂದ, ಆತ್ಮನಃ ತನ್ನ ಪರಮಾತ್ಮನ, ಅನ್ವಯ ಪ್ರತ್ಯಕ್ಷವಾಗಿ, ವ್ಯತಿರೇಕಾಭ್ಯಾಂ ಪರೋಕ್ಷವಾಗಿ, ಯಾವುದೆಲ್ಲವೂ ಇರಬಹುದು ಸರ್ವತ್ರ ಎಲ್ಲ ಅವಕಾಶ ಮತ್ತು ಕಾಲಗಳಲ್ಲಿ
ಸರ್ವದ ಎಲ್ಲ ಅವಕಾಶ ಮತ್ತು ಕಾಲಗಳಲ್ಲಿ ಕಾಲಗಳಲ್ಲಿ ಸರ್ವದಾ ಎಲ್ಲ ಸನ್ನಿವೇಶಗಳಲ್ಲಿ ಸರ್ವದಾ ಎಲ್ಲ ಎಲ್ಲ ಸನ್ನಿವೇಶಗಳಲ್ಲಿ ದೇಶಗಳಲ್ಲಿ ಮತ್ತು ಭಾವಾರ್ಥ ಶಿಲಪ್ರಭಾದಲ್ಲಿ ಶಿಲಪ್ರಭಾ ಜಯವಾಗಲಿ. ಪರಮಸತ್ಯನಾದ ದೇವೋತ್ತಮ ಪುರುಷನನ್ನು ಕುರಿತು ಜಿಜ್ಞಾಸೆ ಮಾಡುವವರು ಯಾರೇ ಆಗಲಿ ಸಕಲ ಸಂದರ್ಭಗಳಲ್ಲೂ ಸಕಲ ದೇಶಗಳಲ್ಲೂ ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷಗಳಲ್ಲೂ ಖಂಡಿತವಾಗಿಯೂ ಇಲ್ಲಿಯವರೆಗೆ ಜಿಜ್ಞಾಸೆ ಮಾಡುತ್ತಾರೆ. ನಾನೇ ಸ್ಟಾರ್ಟ್ ಮಾಡ್ತೀನಿ ಮತ್ತೆ. ಹಿಂದಿನ ಶ್ಲೋಕಗಳಲ್ಲಿ ವಿವರಿಸಿದಂತೆ ಭಕ್ತಿಯೋಗದ ನಿಗೂಢ ರಹಸ್ಯವನ್ನು ಬಹಿರಂಗಗೊಳಿಸುವುದು ಎಲ್ಲ ಜಿಜ್ಞಾಸೆಗಳ ಅಂತಿಮ ಘಟ್ಟ ಹಾಗೂ ಜಿಜ್ಞಾಸುವಿನ ಪರಮ ಧ್ಯೇಯ. ಪ್ರತಿಯೊಬ್ಬರು ಕರ್ಮಯೋಗ, ಜ್ಞಾನಯೋಗ, ಧ್ಯಾನಯೋಗ, ರಾಜಯೋಗ, ಭಕ್ತಿಯೋಗ ಇತ್ಯಾದಿಯಾಗಿ ನಾನಾ ಮಾರ್ಗಗಳಿಂದ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಜಿಜ್ಞಾಸೆ ಮಾಡುತ್ತಾರೆ. ಆತ್ಮ ಸಾಕ್ಷಾತ್ಕಾರದಲ್ಲಿ ನಿರತನಾಗುವುದು ಪ್ರತಿಯೊಬ್ಬ ಪ್ರಜ್ಞಾವಂತ ಜೀವಿಯ ಹೊಣೆ. ಪ್ರಜ್ಞಾವಂತನಾದವನು ಖಂಡಿತವಾಗಿಯೂ ಆತ್ಮದ ರಹಸ್ಯ, ವಿಶ್ವದ ಸ್ಥಿತಿ, ಜೀವನದ ಸಮಸ್ಯೆಗಳ ಬಗ್ಗೆ ಹಾಗೂ ಸಾಮಾಜಿಕ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ, ಧಾರ್ಮಿಕ, ನೈತಿಕ ವಲಯಗಳಲ್ಲಿ ಮತ್ತು ಅವುಗಳ ವಿವಿಧ ಶಾಖೆಗಳ ಬಗ್ಗೆ ಜಿಜ್ಞಾಸೆ ನಡೆಸುತ್ತಾನೆ. ಸೊ ಜಿಜ್ಞಾಸೆ ನಡೆಯುತ್ತೆ. ಜಿಜ್ಞಾಸೆ ನಡೆಯೋದು ಆದರೆ ನಾವು ಇದು ಭಗವಂತನ ಬಗ್ಗೆ ಜಿಜ್ಞಾಸೆ ಮಾಡಬೇಕು. ಭಗವಂತನ ಬಗ್ಗೆ ಜಿಜ್ಞಾಸೆ ಮಾಡಬೇಕು. ಆ ಜಿಜ್ಞಾಸೆ ಮಾಡಿ ಅದು ಎಲ್ಲಿವರೆಗೂ ಮಾಡಬೇಕು ಜಿಜ್ಞಾಸೆ, ಎಲ್ಲಿವರೆಗೂ ಆ ಪ್ರಶ್ನೆ ಅಂದ್ರೆ ಎಲ್ಲಿವರೆಗೂ ನಮ್ಮ ಪ್ರಯತ್ನ ಹೋಗ್ಬೇಕು ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಇಲ್ಲಿಯವರೆಗೆ ಅಂದ್ರೆ ಈ ಹಂತ ನಾವು ತಲುಪೋದು ಪರಿಶುದ್ಧ ಹಂತ ಯಾವುದು, ಎಲ್ಲಿ ನಾವು ಮೂಲತಃ ನಮ್ಮ ಕೃಷ್ಣ ಪ್ರಜ್ಞೆ ಇತ್ತು, ಇಲ್ಲ ಅಂದ್ರೆ ಎಲ್ಲಿ ಇವಾಗ ನಾವು ಪಡಿಬೇಕು ಮತ್ತೆ ನಮ್ಮ ಕೃಷ್ಣ ಪ್ರಜ್ಞೆಯನ್ನ. ಸೊ ಅಲ್ಲಿವರೆಗೂ ಪ್ರೇಮ ಭಕ್ತಿ ಸೊ ಆ ಹಂತಕ್ಕೆ ಹೋಗೋವರೆಗೂ ನಮ್ಮ ಈ ಪ್ರಯತ್ನ, ನಮ್ಮ ಒಂದು ಪ್ರಶ್ನೆ, ನಮ್ಮ ಜಿಜ್ಞಾಸೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಜಿಜ್ಞಾಸೆ ಇದೆ ಎಲ್ಲ ಜೀವಿಗಳಿಗೆ. ನಾವು ಎಲ್ಲ ಇದ್ದೇ ಇದೆ ಜಿಜ್ಞಾಸೆ. ಎಲ್ಲರೂ ಕೂಡ ನಾವು ಹುಡುಕ್ತಾನೆ ಇದ್ದಾರೆ, ಎಲ್ಲ ಜೀವಿಗಳು ಕೂಡ. ಆಹಾರ, ನಿದ್ರೆ, ಭಯ, ಮೈಥುನ, ಸೊ ಇದು ಜಿಜ್ಞಾಸೆ ಇದೆ. ಇದ್ರ ಬಗ್ಗೆ ನಮಗೆ ಪ್ರಯತ್ನ ಇದೆ. ನಮ್ಮ ಹೋರಾಟ ಇರೋದು ಭೌತಿಕ ಜಗತ್ತಿನಲ್ಲಿ, ಬದ್ಧ ಜೀವನದಲ್ಲಿ ಇಂದ್ರಿಯ ಸುಖಕ್ಕಾಗಿ. ನಮ್ದು ಹಂಬಲ, ಅದಕ್ಕೆ ಪ್ರಯತ್ನ ಇದೆ. ಆದರೆ ಅದರ ಪರಿಪೂರ್ಣತೆ ಇಲ್ಲಿ ಈ ಶ್ಲೋಕದಲ್ಲಿ ನಮ್ಗೆ ಹೇಳ್ತಾ ಇರೋದು, ಪರಿಪೂರ್ಣತೆ ಯಾವಾಗ ಆಗುತ್ತೆ? ಇಲ್ಲಿಗೆ ತಲುಪಿದಾಗ ಪರಿಪೂರ್ಣತೆ ಆಗುತ್ತೆ. ವೇದಾಂತ ಸೂತ್ರ ತತ್ವವು ಜೀವನದ ಬಗ್ಗೆ ಈ ಜಿಜ್ಞಾಸೆಯೊಂದಿಗೆ ಆರಂಭವಾಗುತ್ತದೆ. ಏನು ವೇದಾಂತ ಸೂತ್ರದ ತತ್ವ? ಅದು ಈ ಶ್ಲೋಕ ಅದೇನದು? ಬ್ರಹ್ಮ ಜಿಜ್ಞಾಸೆ. ಅಥಾತೋ ಬ್ರಹ್ಮ ಜಿಜ್ಞಾಸ. ಸೊ ಅತ ಈಗ ನಾವು ಮಾನವ ಜನ್ಮ ಪಡೆದಿದ್ದೇವೆ. ಆದ್ದರಿಂದ ಅಥೋ ಜೀವ, ಇದು ಬ್ರಹ್ಮ ಪರಮ ಪುರುಷ, ಅವನ ಜಿಜ್ಞಾಸೆಯನ್ನು ನಾವು ಮಾಡಬೇಕು. ಸೊ ಅದರಲ್ಲೂ ಕೂಡ ಪರಿಪೂರ್ಣತೆ ಅಂದ್ರೆ ಈ ಹಂತ, ಈ 3ನೇ ಶ್ಲೋಕದಲ್ಲಿ ಹೇಳಿದ್ರು ಆ ಹಂತದಲ್ಲಿ ಆ ದಿವ್ಯ ದೃಷ್ಟಿ ಪಡೆಯೋದು, ಅಲ್ಲಿವರೆಗೂ ನಮ್ಮ ಜಿಜ್ಞಾಸೆ ಹೋಗ್ಬೇಕು. ಅದರಲ್ಲೂ ಕೂಡ ಸ್ಟಾರ್ಟಿಂಗ್ ಪ್ರಾರಂಭ ಬ್ರಹ್ಮ ಜಿಜ್ಞಾಸ, ಪರಮಾತ್ಮ ಜಿಜ್ಞಾಸ, ಭಗವಾನ್ ಜಿಜ್ಞಾಸ, ಇದೆಲ್ಲ ಜಿಜ್ಞಾಸೆ, ಇದೆಲ್ಲ ಹಂತಗಳು. ಆದ್ರೆ ಪೂರ್ಣತೆ ಭಗವಂತನ ಪೂರ್ಣ ಸಾಕ್ಷಾತ್ಕಾರ ಪಡ್ಕೊಳ್ಳೋ ಹಂತನೇ ಪೂರ್ಣತೆ. ಸೊ ಅದು ಅಲ್ಲಿವರೆಗೂ ಜಿಜ್ಞಾಸೆ ಹೋಗ್ಬೇಕು. ಮತ್ತು ಭಾಗವತವು ಈ ಹಂತದವರೆಗೆ ಅಥವಾ ಸಕಲ ಜಿಜ್ಞಾಸೆಗಳ ರಹಸ್ಯದವರೆಗೆ ಅಂತಹ ಜಿಜ್ಞಾಸೆಗಳಿಗೆ ಉತ್ತರ ಕೊಡುತ್ತದೆ. ಬ್ರಹ್ಮದೇವರು ದೇವೋತ್ತಮ ಪುರುಷನಿಂದ ಪರಿಪೂರ್ಣ ಶಿಕ್ಷಣವನ್ನು ಬಯಸಿದರು ಮತ್ತು ಅಹಂ ಏವ ಎಂಬುದರಿಂದ ಹಿಡಿದು, ಅಹಂ ಏವ ಅನ್ನೋದು ಅದು ಮೊದಲನೇ ಶ್ಲೋಕ, 33ನೇ ಶ್ಲೋಕ, ಏತಾವದೇವ ಎಂಬುದವರೆಗಿನ 36ನೇ ಶ್ಲೋಕ, ಈ ಶ್ಲೋಕ ಇವತ್ತಿನ 4 ಸಂಕ್ಷಿಪ್ತ ಶ್ಲೋಕಗಳಲ್ಲಿ ಆ ಪ್ರಶ್ನೆಗಳಿಗೆ ಭಗವಂತ ನೀಡಿದ ಉತ್ತರವಿದೆ. ಇದು ಸಕಲ ಆತ್ಮ ಸಾಕ್ಷಾತ್ಕಾರ ಪ್ರಕ್ರಿಯೆಗಳ ಕೊನೆ. ಜೀವನದ ಅಂತಿಮ ಗುರಿ ವಿಷ್ಣು ಅಥವಾ ದೇವೋತ್ತಮ ಪರಮಪುರುಷ. ಆದರೆ ಅಂಧಕಾರದಲ್ಲಿನ ಕಣ್ಣು ಕೋರೈಸುವ ಬೆಳಕಿನ ಪ್ರತಿಫಲನದಿಂದ ದಿಗ್ಭ್ರಾಂತರಾದ ಜನರಿಗೆ ಇದು ತಿಳಿಯದು. ಸೊ ನತೇವಿದು ಸ್ವಾರ್ಥಗತಿ ವಿಷ್ಣು. ನಮ್ಮ ನಿಜವಾದ ಸ್ವಾರ್ಥ ಅಂದ್ರೆ ವಿಷ್ಣುವನ್ನ ಅರ್ಥ ಮಾಡ್ಕೊಳ್ಳೋದು, ವಿಷ್ಣುವನ್ನ ಸೇವೆ ಮಾಡೋದು, ವಿಷ್ಣುವನ್ನ ಸಂಬಂಧವನ್ನು ನಾವು ಬೆಳೆಸ್ಕೊಳ್ಳೋದು, ಅದೇ ನಮ್ಮ ಸ್ವಾರ್ಥ. ಆದರೆ
ಏನೋ ಅದಾಂತ ಗೋಬಿರ್ ವಿಷತಾಂ ತಮಿಶ್ರ. ನಮ್ದು ಇವಾಗ ನಮ್ಮ ಸ್ಥಿತಿ ಆಗಿಲ್ಲ. ನಮ್ಮ ಸ್ಥಿತಿ ಈಗ ಬದ್ಧ ಜೀವನದಲ್ಲಿ ಇಂದ್ರಿಯ ಸುಖ, ಇಂದ್ರಿಯ ತೃಪ್ತಿ, ಕಾಮ್ಯ ಕರ್ಮ ಚಟುವಟಿಕೆಗಳು ನಮ್ಮನ್ನು ಇದು ಬಂಧಿಸಿದೆ ನಮ್ಮನ್ನ. ಹೀಗಾಗಿ ಪ್ರತಿಯೊಬ್ಬರು ಅನಿಯಂತ್ರಿತ ಇಂದ್ರಿಯಗಳಿಂದಾಗಿ ಐಹಿಕ ಅಸ್ತಿತ್ವದ ಗಾಢ ಅಂಧಕಾರಕ್ಕೆ ದೂಡಲ್ಪಡುತ್ತಿದ್ದಾರೆ. ಇಡೀ ಐಹಿಕ ಅಸ್ತಿತ್ವವು ಇಂದ್ರಿಯ ತೃಪ್ತಿ ಮತ್ತು ಲೈಂಗಿಕ ಕಾಮನೆಗಳನ್ನು ಆಧರಿಸಿದ ಬಯಕೆಗಳಿಂದಾಗಿ ಉದ್ಭವಿಸಿದೆ. ಹೀಗಾಗಿ ಜ್ಞಾನದಲ್ಲಿ ಎಷ್ಟೇ ಪ್ರಗತಿ ಸಾಧಿಸಿದರೂ ಜೀವಿಗಳ ಸಕಲ ಚಟುವಟಿಕೆಗಳ ಅಂತಿಮ ಗುರಿ ಇಂದ್ರಿಯ ತೃಪ್ತಿಯೇ ಆಗಿದೆ. ಆದರೆ ಇಲ್ಲಿ ಜೀವನದ ನಿಜವಾದ ಗುರಿಯನ್ನು ನಿರೂಪಿಸಲಾಗಿದೆ ಮತ್ತು ಪ್ರತಿಯೊಬ್ಬರು ಭಕ್ತಿಯೋಗ ವಿಜ್ಞಾನದಲ್ಲಿ ತಜ್ಞರಾದ ಸದ್ಗುರುಗಳ ಮುಂದೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ಅಥವಾ ಭಾಗವತದ ಅನುಸಾರವಾಗಿ ಜೀವಿಸುವ ವ್ಯಕ್ತಿಯ ಮೂಲಕ ಅದನ್ನು ತಿಳಿದುಕೊಳ್ಳಬೇಕು. ಪ್ರತಿಯೊಬ್ಬರು ನಾನಾ ಬಗೆಯ ಧಾರ್ಮಿಕ ಜಿಜ್ಞಾಸೆಗಳಲ್ಲಿ ತೊಡಗಿದ್ದಾರೆ. ಆದರೆ ಶ್ರೀಮದ್ ಭಾಗವತವು ಆತ್ಮ ಸಾಕ್ಷಾತ್ಕಾರದ ವಿವಿಧ ಬಗೆಯ ಸಕಲ ಜಿಜ್ಞಾಸುಗಳಿಗೂ ಉತ್ತರ ನೀಡುತ್ತದೆ. ಜೀವನದ ಈ ಅಂತಿಮ ಗುರಿಯನ್ನು ಸಾಕಷ್ಟು ಪರಿಶ್ರಮ ಅಥವಾ ಸಹನೆ ಇಲ್ಲದೆ ಅನ್ವೇಷಿಸಲಾಗುವುದಿಲ್ಲ. ಅಂತಹ ಪ್ರಾಮಾಣಿಕ ಜಿಜ್ಞಾಸಿಗಳಿಂದ ಪ್ರೇರಿತನಾದವನು ಬ್ರಹ್ಮದೇವರ ಪರಂಪರೆಯಿಂದ ಬಂದ ಸದ್ಗುರುಗಳಲ್ಲಿ ಪ್ರಶ್ನೆ ಮಾಡಬೇಕು. ಅದನ್ನೇ ಇಲ್ಲಿ ನಿರ್ದೇಶಿಸಲಾಗಿದೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಿಸಿದ ನಿಗೂಢ ರಹಸ್ಯ ಕುರಿತ ಸಕಲ ಪ್ರಶ್ನೆಗಳನ್ನು ಭಗವಂತನ ನೇರ ಪ್ರತಿನಿಧಿಯಾದ ಗುರು ಶಿಷ್ಯ ಪರಂಪರೆಯಲ್ಲಿ ಅಂಗೀಕೃತನಾದಂಥ ಸತ್ ಗುರುವಿನ ಮುಂದೆ ಮಂಡಿಸಬೇಕು. ದೇವೋತ್ತಮ ಪರಮಪುರುಷನು ಬ್ರಹ್ಮನ ಮುಂದೆ ಈ ನಿಗೂಢ ರಹಸ್ಯವನ್ನು ಬಹಿರಂಗಪಡಿಸಿದನು. ಅಂತಹ ಸದ್ಗುರುಗಳು ಅಪೌರುಷೇಯ ಧರ್ಮಗ್ರಂಥಗಳ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿ ಆಧಾರಗಳಿಂದ ಇಡೀ ವಿಷಯವನ್ನು ಸೃಷ್ಟಿಗೊಳಿಸಲು ಸಮರ್ಥರು. ಈ ಸಂಬಂಧದಲ್ಲಿ ಪ್ರತಿಯೊಬ್ಬರು ಅಪೌರುಷೇಯ ಧರ್ಮಗ್ರಂಥಗಳನ್ನು ಪರಾಮರ್ಶಿಸಲು ಸ್ವತಂತ್ರರಾಗಿದ್ದರೂ ಪ್ರತಿಯೊಬ್ಬರಿಗೂ ಸದ್ಗುರುವಿನ ಮಾರ್ಗದರ್ಶನದ ಅಗತ್ಯವಿದೆ. ಅದೇ ಈ ಶ್ಲೋಕದ ನಿರ್ದೇಶನ. ಸದ್ಗುರುವು ಭಗವಂತನ ಪರಮಾಪ್ತ ಪ್ರತಿನಿಧಿ. ಬ್ರಹ್ಮನು ದೇವೋತ್ತಮ ಪುರುಷ ಭಗವಾನ್ ಶ್ರೀಕೃಷ್ಣನಿಂದ ಉಪದೇಶವನ್ನು ಪಡೆದ ಮನೋಭಾವದಲ್ಲೇ ಈ ಆದೇಶವನ್ನು ಪಡೆಯಬೇಕು. ಅಂತಹ ಸದ್ಗುರು ಪರಂಪರೆಯಲ್ಲಿ ಬಂದ ಗುರುವು ಎಂದಿಗೂ ತಾನೇ ಭಗವಂತ ಎಂದು ಹೇಳಿಕೊಳ್ಳುವುದಿಲ್ಲ. ಸದ್ಗುರು ಪರಂಪರೆ ಗುರು ಭಗವಂತನಿಂದ ದೊಡ್ಡವನಾಗಿದ್ದರೂ ಎಂದರೆ ತನ್ನ ಸ್ವಯಂ ಸಾಕ್ಷಾತ್ಕಾರದ ಅನುಭವದಿಂದ ಭಗವಂತನ ಸಾಕ್ಷಾತ್ಕರಿಸಬಲ್ಲನಾದರೂ ತಾನೇ ಭಗವಂತ ಎಂದು ಹೇಳಿಕೊಳ್ಳುವುದಿಲ್ಲ. ಭಗವಂತನ ಸಾಕ್ಷಾತ್ಕಾರ ಕೇವಲ ಶಿಕ್ಷಣದಿಂದ ಅಥವಾ ಮಿಶ್ರಿತ ಬುದ್ಧಿಮತ್ತೆಯಿಂದ ಸಾಧ್ಯವಿಲ್ಲ. ಆದರೆ ಪಾರದರ್ಶಕ ಮಾಧ್ಯಮವಾದ ಸದ್ಗುರುವಿನ ಮೂಲಕ ಪ್ರಾಮಾಣಿಕ ಜಿಜ್ಞಾಸುವಿಗೆ ಅವನ ಸಾಕ್ಷಾತ್ಕಾರ ಸಾಧ್ಯ. ಸೊ ಜಿಜ್ಞಾಸೆ ನಾವು ಮಾಡಬೇಕು. ಜಿಜ್ಞಾಸೆ ಆಚಾರ್ಯರಿಂದ ಮಾಡ್ತೇವೆ. ಸೊ ಅವರು ಭಗವಂತನ ಪ್ರತಿನಿಧಿ. ಅವರು ಟ್ರಾನ್ಸ್ಪರೆಂಟ್. ಈಗ ನಮಗೆ ಏನೊಂದು ಅಡಚಣೆ ಇಲ್ಲದೆ ನಮಗೆ ಇವಾಗ ನನಗೆ ಅಷ್ಟು ಕ್ಲಿಯರ್ ಆಗಿ ಕಾಣೋದಿಲ್ಲ. ಹಾಗೆ ನಾವು ಕನ್ನಡಿ ಹಾಕೊಳ್ಬೇಕು. ನಾನು ಹಾಕೊಂಡ್ರೆ ನನಗೆ ಸ್ವಲ್ಪ ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಅದೇ ರೀತಿ ಆಕ್ಚುಲಿ ಗುರು ಅಂದ್ರೆ ನಮ್ಗೆ ಕಾಣಿಸೋದಿಲ್ಲ, ನಮ್ಗೆ ಸರಿಯಾಗಿ ಕಾಣೋದಿಲ್ಲ. ಆದರೆ ಗುರು ಆಚಾರ್ಯರು ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ಕಾಣಿಸೋ ರೀತಿಯಲ್ಲಿ ಅವ್ರು ನಮ್ಗೆ ಮಾಧ್ಯಮ. ಸೊ ಅವರು ಈ ಗುರುಷ್ಯ ಪರಂಪರೆಯಲ್ಲಿ ಬರ್ತಾರೆ. ಅವ್ರು ಗುರುಷ್ಯ ಪರಂಪರೆಯಲ್ಲಿ ಬಂದು ಪ್ರಾಮಾಣಿಕವಾಗಿ ಏನು ಭಗವಂತನ ಹೇಳಿದ್ದಾನೆ ಆ ಜ್ಞಾನವನ್ನು ನಮಗೆ ಸಿಗ್ತದೆ. ಬಹಳ ನೆಕ್ಸ್ಟ್ ಇದರಲ್ಲಿ ಪ್ರಭುಪಾದರು ಇದರ ಹೇಳ್ತಾರೆ ಮಹತ್ವ ನಮ್ಗೆ ಯಾಕೆ ಅಂತ ಹೇಳ್ತಾರೆ. ಈ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದ ಆಚಾರ್ಯರಿಂದ ಗುರುಗಳಿಂದ ನಮಗೆ ಈ ಸತ್ಯದ ಅರಿವಾಗುತ್ತೆ. ನಮಗೆ ಮೊದಲಿಗೆ ಅದರ ಮಾಹಿತಿ ಸಿಗುತ್ತೆ, ಮತ್ತೆ ಅದರ ಗುರಿ ಗೊತ್ತಾಗುತ್ತೆ, ಮತ್ತೆ ಅದರ ಅಭ್ಯಾಸ ಮಾಡೋ ಪ್ರತಿಕ್ರಿಯೆ ಸಾಧನ ಭಕ್ತಿ ನಮಗೆ ತಿಳಿಯುತ್ತೆ ನಮಗೆ. ಸೊ ಇದು ಅವರಿಂದ ಸಾಧ್ಯ ಆಗುತ್ತೆ ಇದು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಮೊದಲಿಗೆ ಶ್ರೀಲ ಪ್ರಭುಪಾದರು ಆ ವ್ಯಕ್ತಿ ಆಚಾರ್ಯರು ಅದು ತುಂಬಾ ಮುಖ್ಯ. ಅವರ ಆಶ್ರಯ ಆದೋ ಗುರು ಆಶ್ರಯಂ ಅಂತ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲೇ ಮೊದಲಿಗೆ ಏನ್ ಹೇಳೋದು, ಮೊದಲ ಹಂತ ಗುರುವಿನ ಆಶ್ರಯ, ಆದೋ ಗುರು ಆಶ್ರಯಂ. ಆಮೇಲೆ ಸದ್ಧರ್ಮ ಪೃಚ್ಛಾತ್ ಮತ್ತೆ ಬರುತ್ತೆ, ಮತ್ತೆ ಗುರುವಿನ ದೀಕ್ಷೆ, ಮತ್ತೆ ಅವರಿಗೆ ಪ್ರಶ್ನೆ ಒಂದೊಂದು ಅವ್ರಿಗೆ
ಸೊ ಗುರು ಆಧ್ಯಾತ್ಮಿಕ ಗುರು ತುಂಬಾ ಮುಖ್ಯ. ಈ ಗುರುಷ್ಯ ಪರಂಪರೆಯಿಂದ ಬಂದ ಗುರು ತುಂಬಾ ಮುಖ್ಯ. ಸೊ ಅವರು ಯಾರು ಭಾಗವತ ಅಂತ ಹೇಳಿ ಹೇಳ್ತಾರೆ, ಯಾರು ಅದನ್ನ ಅಭ್ಯಾಸ ಮಾಡ್ತಾ ಇದ್ದಾರೆ, ಸೊ ಅವರಿಗೆ ಆ ಸಾಕ್ಷಾತ್ಕಾರ ಇದೆ. ಹಾಗಾಗಿ ನಾವು ಅವರಿಂದ ನಾವು ಕೂಡ ಆ ಪಥದಲ್ಲಿ ಹೋಗ್ಬೋದು ನಾವು. ಸೊ ಜಿಜ್ಞಾಸೆ ಮುಖ್ಯ. ಜಿಜ್ಞಾಸೆ ಯಾವ ವಿಷಯದಲ್ಲಿ? ಜಿಜ್ಞಾಸೆ ಅಂದ್ರೆ ಈ ನಮಗೆ ಭಗವಂತನಿಗೆ ಸಂಬಂಧ, ನಮ್ಮ ಜೀವನದ ಗುರಿ, ಸೊ ಇದನ್ನು ಹೇಗೆ ಪಡೆಯೋದು, ಮತ್ತೆ ಆ ಗುರಿಯನ್ನು ತಲುಪೋದು, ಸೊ ಇದರ ಜಿಜ್ಞಾಸೆ, ಇದರ ಪ್ರಶ್ನೆ. ಸೊ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು ಇದನ್ನ ಯಾವಾಗಲೂ ಮಾಡ್ಬೇಕು, ನಾವು ಎಲ್ಲರೂ ಮಾಡ್ಬೇಕು, ಸರ್ವತ್ರ ಸರ್ವದಾ. ಆಮೇಲೆ ಇದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಡ್ಬೇಕು ಅಂತ ಕೂಡ ಹೇಳ್ತಾರೆ. ಸೊ ಮುಂದೆ ಅದರ ವಿವರಣೆ ಹೇಳ್ತಾರೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಒಂದು ಅರ್ಥ ಹೇಳ್ತಾರೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಂದ್ರೆ ಡೈರೆಕ್ಟ್ ಆಗಿ ಅಂದ್ರೆ ನಾವು ಮಾಡುವ ಒಂದು ಆಚರಣೆಗಳು, ಹರೇ ಕೃಷ್ಣ ಮಂತ್ರ ನಾವು ಜಪ ಮಾಡ್ಬೇಕು, ನಾವು ಇದು ಮಾಡುವಂಥದ್ದು. ಮತ್ತೆ ಏಕಾದಶಿ ಅಭ್ಯಾಸ ಮಾಡ್ಬೋದು, ನಾವು ಭಗವಂತನ ಆರಾಧನೆ ಮಾಡ್ಬೋದು, ಇಲ್ಲ ಭಾಗವತದ ಅಧ್ಯಯನ, ಭಾಗವತ ಶ್ರವಣ ಮಾಡ್ತೇವೆ. ಸೊ ಇದೆಲ್ಲ ನಾವು ಮಾಡ್ಬೇಕಾದದ್ದು. ಇದು ನೇರವಾಗಿ ಪ್ರತ್ಯಕ್ಷವಾಗಿ ಅಂತ ಹೇಳ್ತಾರೆ. ಇದು ಇನ್ನೊಂದು ಇಂಡೈರೆಕ್ಟ್ಲಿ ಅಂದ್ರೆ ಅರ್ಥ ಹೇಳ್ತಾರೆ. ಇನ್ನೊಂದು ರೀತಿ ಅಂದ್ರೆ ಅದು ಮಾಡಬಾರ್ದು, ಕೆಲವು ಚಟುವಟಿಕೆಗಳು ನಾವು ಮಾಡಬಾರ್ದು. ನಿಯಂತ್ರಿತ ತತ್ವಗಳು, 4 ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್, ಸೊ ಅದನ್ನು ನಾವು ತ್ಯಜಿಸಬೇಕು. ಅದರಿಂದ ಕೂಡ ನಮಗೆ ಈ ಭಗವಂತನ ಭಕ್ತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅದು ಇಂಡೈರೆಕ್ಟ್ ವೇ ಅಂತ ಹೇಳ್ತಾರೆ. ಅದು ಪರೋಕ್ಷವಾಗಿ ನಾವು ಮಾಡ್ಬೇಕಾಗಿರೋ ಚಟುವಟಿಕೆಗಳು ಅಂತ ಹೇಳ್ತಾರೆ. ನಾವು ಜಿಜ್ಞಾಸೆ ಮಾಡ್ತಾ ಅದು ಕೂಡ ಬಿಡೋದು, ಹೇಗೆ ಬಿಡೋದು ಅದು ಕೂಡ ಅಭ್ಯಾಸ ಮಾಡೋದು, ಅದು ಪರೋಕ್ಷ ಜ್ಞಾನ ಅಂತ ಆ ರೀತಿ ಹೇಳ್ತಾರೆ. ಇಂಡೈರೆಕ್ಟ್ಲಿ ಅಂತ ಇಂಡೈರೆಕ್ಟ್. ಅದು ಮಾಡಬಾರ್ದು, ಅದು ಯಾಕೆ ಮಾಡಬಾರ್ದು, ಹೇಗೆ ಮಾಡಬಾರ್ದು, ಅದಕ್ಕೆ ಸಂಬಂಧಪಟ್ಟದ್ದೆಲ್ಲ ಅದು ಪರೋಕ್ಷವಾಗಿ ಆಗುತ್ತೆ. ಸೊ ಇನ್ನೊಂದು ಪ್ರತ್ಯಕ್ಷ ಅಂದ್ರೆ ಏನೇನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಅದೆಲ್ಲ ಪ್ರತ್ಯಕ್ಷವಾಗುತ್ತೆ. ಸೊ ಅದು ಒಂದು ಅರ್ಥ ಹೇಳ್ತಾರೆ, ಪ್ರತ್ಯಕ್ಷ ಪರೋಕ್ಷ ಅಂದ್ರೆ. ಇನ್ನೊಂದು ಅರ್ಥ ಬಹಳ ಅಂದ್ರೆ ಆಚಾರ್ಯರು ಬೇರೆ ಬೇರೆ ಅರ್ಥಗಳು ಕೊಡೋದು. ಇನ್ನೊಂದು ಪ್ರತ್ಯಕ್ಷವಾಗದೆ ಕೃಷ್ಣ ಹೇಳೋದು ನೇರವಾಗಿ ನನ್ನನ್ನು ಆಶ್ರಯಿಸಿ. ಸೊ ಇದು ಪ್ರತ್ಯಕ್ಷವಾಗಿ ಕೃಷ್ಣನನ್ನು ಆಶ್ರಯಿಸುವ ವಿಧಾನ. ನವ್ಯದ ಭಕ್ತಿಯಲ್ಲಿ ನಾವು ಶ್ರವಣ ಕೀರ್ತನ ಇದು ಆ ರೀತಿಯಲ್ಲೂ ಕೂಡ ಭಗವಂತನ ಹೇಳಿರೋ ರೀತಿಯಲ್ಲಿ, ಭಗವಂತನಿಗೆ ತೃಪ್ತಿ ಆಗೋ ರೀತಿಯಲ್ಲಿ ನಾವು ಆನುಕೂಲ್ಯೇನ ಕೃಷ್ಣಾನುಶೀಲನ. ಸೊ ಹಾಗಾಗಿ ನಾವು ಪ್ರತ್ಯಕ್ಷವಾಗಿ ಕೃಷ್ಣನ ಆಶ್ರಯ ಪಡೆಯೋದು, ಕೃಷ್ಣನಿಗೆ ಶರಣಾಗತಿ ಆಗೋದು, ಅದು ಪ್ರತ್ಯಕ್ಷವಾಗಿ ಅಂತ ಹೇಳ್ತಾರೆ. ಇದು ಪರೋಕ್ಷವಾಗಿ ಅಂದ್ರೆ ಬೇರೆ ಧಾರ್ಮಿಕ ತತ್ವಗಳಿದೆ, ಅದು ನೇರವಾಗಿ ನಮಗೆ ಕೃಷ್ಣನ ಆಶ್ರಯ ಕೊಡೋದಿಲ್ಲ, ರಕ್ಷಣೆ ಕೃಷ್ಣನ ಇದು ಕೊಡೋದಿಲ್ಲ, ಆದರೆ ಸಹಾಯ ಮಾಡುತ್ತೆ. ಅದಕ್ಕೆ ಸಹಾಯ ಮಾಡುತ್ತೆ ಅಂದ್ರೆ ಅದರಲ್ಲೂ ವಿಶೇಷವಾಗಿ ಹೇಳ್ತಾರೆ ಈ ವರ್ಣಾಶ್ರಮ ಧರ್ಮ. ವರ್ಣಾಶ್ರಮ ಧರ್ಮ, ಅದರಲ್ಲಿ 4 ವರ್ಣಗಳು, 4 ಆಶ್ರಮಗಳು, ಅದರ ನಿಯಮಗಳಿದೆ. ಪ್ರತಿಯೊಂದು ವರ್ಣದಲ್ಲೂ ನಾವು ಈ ಯಾವುದೋ ಒಂದು ವರ್ಣದಲ್ಲಿ ಇದ್ದೇವೆ, ನಾವು ಬ್ರಹ್ಮಚಾರಿನೋ, ಗೃಹಸ್ಥನೋ, ವಾನಪ್ರಸ್ಥನೋ, ಸನ್ಯಾಸನೋ, ಇಲ್ಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಹೀಗೆ ನಮಗೆ ಯಾವುದಾದ್ರೂ ಒಂದು ನಮ್ಮ ಗುಣಗಳ ಪ್ರಭಾವದಲ್ಲಿ ನಮ್ಮ ಒಂದು ಸ್ಥಿತಿ ಇದೆ. ನಮ್ಮ ಸತ್ವಗುಣ, ರಜೋಗುಣ, ತಮೋಗುಣ, ಜೀವನದ ಬೇರೆ ಬೇರೆ ಹಂತಗಳು. ಸೊ ಇದಕ್ಕೆ ಒಂದು ನಿಯಮಗಳಿದೆ, ಇದನ್ನು ಪಾಲನೆ ಮಾಡೋದು. ಇದು ನಮಗೆ ನೇರವಾಗಿ ಕೃಷ್ಣನಿಗೆ ಆಶ್ರಯ ಪಡೆಯೋಕ್ಕೆ ಸಂಬಂಧದಲ್ಲ ಇದು, ಆದರೆ ಇದು ಅನುಕೂಲ ಮಾಡುತ್ತೆ, ಸಹಾಯ ಮಾಡುತ್ತೆ. ಅದಕ್ಕೆ ಹೇಳ್ತಾರೆ ಇದು ಪರೋಕ್ಷವಾಗಿ ನಾವು ಜಿಜ್ಞಾಸೆ, ಪರೋಕ್ಷವಾಗಿ ಅಭ್ಯಾಸ ಮಾಡುವಂಥದ್ದು ಅಂತ ಇದಕ್ಕೆ ಹೇಳ್ತಾರೆ. ವರ್ಣಾಶ್ರಮ ಧರ್ಮ, ಅದರ ಪಡೆಗಳೆಲ್ಲ. ಅಪೌರುಷೇಯ ಧರ್ಮ ಗ್ರಂಥಗಳು ಈ ವಿಷಯದಲ್ಲಿ ನೇರ ನಿರ್ದೇಶನ ನೀಡುತ್ತವೆ. ಶ್ರೀಲ ಪ್ರಭುಪಾದರಿಗೆ ಆ ಶಾಸ್ತ್ರದ ಒಂದು ಮಹತ್ವವನ್ನು, ಶಾಸ್ತ್ರ ಮಾತನ್ನು ಅದನ್ನು ಆಚಾರ್ಯರು ಹೇಳ್ತಾ ಇರೋದು ನೇರವಾಗಿ. ಆಮೇಲೆ ಒಬ್ಬ ನಿಜವಾದ ಸದ್ಗುರು ಅಂದ್ರೆ, ನಿಜವಾದ ಪ್ರತಿನಿಧಿ ಅಂದ್ರೆ ಅವರು ಅದನ್ನ ನಮ್ಗೆ ಸ್ಪಷ್ಟವಾಗಿ ಮಾಡ್ತಾರೆ. ಸೊ ಇಲ್ಲ ಅಂದ್ರೆ ನಾವು ಶಾಸ್ತ್ರವನ್ನೇ ಓದ್ತಾ ಇರ್ಬೋದು, ನಾವು ವೇದಗಳ ಅನುಯಾಯಿಗಳೇ ಅಂತ ಅನ್ಕೊಳ್ಬಹುದು ನಾವು. ಸೊ ನಮಗೆಲ್ಲ ಅನುಭವ. ನಾವು ಈ ಶ್ರೀಲ ಪ್ರಭುಪಾದರ ಅವರ ಸಂಸ್ಥೆ, ಅವರ ಭಕ್ತರು, ಅವರ ಶಿಷ್ಯರು, ಅವರ ಸಂಪರ್ಕ ಬರೋ ಮುಂಚೆ ನಮಗೆ ಒಂದು ರೀತಿ ಗೊತ್ತಿತ್ತು ಅಂದ್ರೆ ಏನೋ ಒಂದು ಧರ್ಮಾಚರಣೆ ಇತ್ತು, ಇಲ್ಲ ಅಂತಲ್ಲ. ಮತ್ತೆ ಅಲ್ಲಿ ಎಷ್ಟೋ ನಿಯಮಗಳಿರ್ಬೋದು, ಇನ್ನೊಂದು ಇರ್ಬೋದು, ಆದರೆ ಅದರಲ್ಲಿ ಸ್ಪಷ್ಟತೆ ಇಲ್ಲ, ಅಲ್ಲಿ ಗುರಿ ಸ್ಪಷ್ಟತೆ ಇಲ್ಲ. ಅಂತಿಮವಾಗಿ ಭಗವಂತನ ಒಬ್ಬ ವ್ಯಕ್ತಿ ಅಲ್ವಾ,
ಅದು ಭಗವಂತನ ಇದೆಯಾ ಇದ್ದಾನೋ ಇಲ್ವೋ, ಆಮೇಲೆ ನಾನು ಭಾರತೀಯನಾಗಿ, ಇಲ್ಲಾಂದ್ರೆ ನಾನು ಹಿಂದೂ, ನಾನು ಇದಾಗಿ ನಾನು ತುಂಬಾ ಒಂದು ಅಹಂಕಾರದಿಂದ, ನಾನು ಹೆಮ್ಮೆಯಿಂದ ಅಂತ ಹೇಳ್ತೇನೆ, ನಾನು ಮೇರಾ ಭಾರತ್ ಮಹಾನ್ ಅಂತ. ಆದರೆ ಅದೇನು ಅಂತ ಗೊತ್ತಿಲ್ಲ ನಾವು. ಯಾಕೆ ಅಂದ್ರೆ ನಾವು ಈ ಗ್ರಂಥಗಳು, ಇಲ್ಲ ಅಂದ್ರೆ ಗ್ರಂಥಗಳ ಸಂಪರ್ಕ ಬಂದದ್ದು ಯಾರೊಬ್ರು ಅಧಿಕೃತ ವ್ಯಕ್ತಿಗಳಿಂದ ಅಲ್ಲ. ಸೊ ಆ ವ್ಯಕ್ತಿಗಳಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಅವ್ರು ತಿಳಿಸ್ಕೊಟ್ಟ ಗ್ರಂಥಗಳು, ಅವ್ರು ಹೇಳಿದ್ದ ಒಂದು ಪ್ರವಚನಗಳು, ಅದು ಕೇಳಿ ನಮಗೂ ಕೂಡ ಗೊತ್ತಿಲ್ಲ. ಸೊ ಅದಕ್ಕೆ ಇದು ಬಹಳ ಬಹಳ ಮುಖ್ಯ. ಯಾರಿಂದ ನಾವು ಈ ಶ್ರವಣ ಮಾಡ್ತಾ ಇದ್ದೇವೆ, ಯಾರಿಂದ ಇದು ಅಧ್ಯಯನ ಮಾಡ್ತಾ ಇದ್ದೇವೆ, ಒಬ್ಬ ಆಚಾರ್ಯರ ಆಶ್ರಯ, ಆಚಾರ್ಯೋಪಾಸನ, ಅವರಿಂದ ನಾವು ಕಲಿತಾ ಇರೋದು ತುಂಬಾ ಮುಖ್ಯ ಆಯ್ತು. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಇಲ್ಲಿ ತುಂಬಾ ಅತಿ ಮುಖ್ಯವಾದ ಇದು ಅಂದ್ರೆ ಭಕ್ತಿ, ಸಾಧನ ಭಕ್ತಿ ಅಂದ್ರೆ ಗುರು, ಒಬ್ಬ ಶುದ್ಧ ಭಕ್ತರು, ಅವರ ಆಶ್ರಯ, ಅವರ ಮಾರ್ಗದರ್ಶನ ಅತಿ ಮುಖ್ಯ. ಸೊ ಅದಿಲ್ಲ ಅಂದಾಗ ಇಲ್ಲಿ ಬಹಳ ಚೆನ್ನಾಗಿ, ಬಹಳ ಪ್ರಭುಪಾದರು ಈ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಯಾರಾದ್ರೂ ಓದ್ತೀರಾ? ಓದಿ ಈ ಪ್ಯಾರ. ಪ್ರಭುಜಿ ಓದ್ಬೋದಾ? ಓದ್ಬೋದು. ಅಪೌರುಷೇಯದಿಂದ ಓದಿ ಮಾತಾಡಿ. ಓಕೆ ಪ್ರಭುಜಿ, ಹರೇ ಕೃಷ್ಣ. ಅಪೌರುಷೇಯ ಧರ್ಮ ಗ್ರಂಥಗಳು ಈ ವಿಷಯದಲ್ಲಿ ನೇರ ನಿರ್ದೇಶನ ನೀಡುತ್ತವೆ. ಆದರೆ ದಿಗ್ಭ್ರಾಂತರಾದ ಜೀವಿಗಳು ಅಂಧಕಾರದಲ್ಲಿ ಕಣ್ಣು ಕೋರೈಸುವ ಪ್ರತಿಫಲನದಿಂದ ಕುರುಡರಾಗಿದ್ದು ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿನ ಸತ್ಯವನ್ನು ಕಾಣಲು ಅಸಮರ್ಥರಾಗಿದ್ದಾರೆ. ಉದಾಹರಣೆಗೆ, ಭಗವದ್ಗೀತೆಯ ಒಟ್ಟಾರೆ ನಿರ್ದೇಶನವು ದೇವೋತ್ತಮ ಪುರುಷ ಭಗವಾನ್ ಶ್ರೀಕೃಷ್ಣನ ಕಡೆಗೆ ಇದೆ. ಆದರೆ ಬ್ರಹ್ಮನ ಪರಂಪರೆಯ ಸದ್ಗುರುವು ದೊರೆಯದೆ ಅಥವಾ ಸಾಕ್ಷಾತ್ ಶ್ರವಣ ಮಾಡಿದ ಅರ್ಜುನ ಪರಂಪರೆ ದೊರೆಯದೆ ತಮ್ಮ ಇಷ್ಟಾರ್ಥಗಳನ್ನು ತೃಪ್ತಿಪಡಿಸ ಬಯಸುವ ಅನಧಿಕೃತ ವ್ಯಕ್ತಿಗಳಿಂದ ಅಪೌರುಷೇಯ ಜ್ಞಾನವು ವಿರೂಪ ಹೊಂದಿದೆ. ಭಗವದ್ಗೀತೆಯು ನಿಸ್ಸಂದೇಹವಾಗಿ ಆಧ್ಯಾತ್ಮಿಕ ಆಗಸದ ದಿಗಂತದಲ್ಲಿ ಅತ್ಯಂತ ಪ್ರಕಾಶಮಾನವಾದ ತಾರೆ ಎಂದು ಅಂಗೀಕೃತವಾಗಿದೆ. ಆದರೆ ಜ್ಞಾನ ನಿಧಿಯಾದ ಈ ಮಹಾಗ್ರಂಥದ ವ್ಯಾಖ್ಯಾನಗಳು ಎಷ್ಟರ ಮಟ್ಟಿಗೆ ವಿರೂಪಗೊಂಡಿವೆ ಎಂದರೆ, ಭಗವದ್ಗೀತೆಯ ಪ್ರತಿಯೊಬ್ಬ ಜಿಜ್ಞಾಸುವು ಐಹಿಕ ಪ್ರತಿಫಲನದ ಅಂಧಕಾರದಲ್ಲಿದ್ದಾನೆ. ಅಂತಹ ಜಿಜ್ಞಾಸುಗಳಿಗೆ ಭಗವದ್ಗೀತೆಯಿಂದ ಜ್ಞಾನೋದಯವಾಗಿಲ್ಲ. ಗೀತೆಯಲ್ಲಿ ಕೂಡ ಭಾಗವತದ 4 ಪ್ರಧಾನ ಶ್ಲೋಕಗಳಲ್ಲಿ ಇರುವ ಉಪದೇಶವೇ ಇದೆ. ಆದರೆ ಅನಧಿಕೃತ ವ್ಯಕ್ತಿಗಳ ತಪ್ಪು ಅರ್ಥ ವಿವರಣೆಗಳಿಂದಾಗಿ ಯಾರೊಬ್ಬರೂ ಅಂತಿಮ ಸಿದ್ಧಾಂತಕ್ಕೆ ಬರಲಾರರು. ಭಗವದ್ಗೀತೆಯಲ್ಲಿ 18.61 ಹೀಗೆ ಸ್ಪಷ್ಟವಾಗಿ ಹೇಳಲಾಗಿದೆ: ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಭಗವಂತನು ಪರಮಾತ್ಮನಾಗಿ ಸಕಲ ಜೀವಿಗಳ ಹೃದಯದಲ್ಲಿದ್ದಾನೆ. ಅವನು ತನ್ನ ಬಹಿರಂಗ ಶಕ್ತಿಯ ನಿಯೋಗದ ಮೂಲಕ ಅವರೆಲ್ಲರನ್ನೂ ಐಹಿಕ ಜಗತ್ತಿನಲ್ಲಿ ನಿಯಂತ್ರಿಸುತ್ತಿದ್ದಾನೆ. ಭಗವಂತನು ಪರಮ ನಿಯಂತ್ರಕನೆಂದೂ ಮತ್ತು ಜೀವಿಗಳು ಭಗವಂತನಿಂದ ನಿಯಂತ್ರಿತರೆಂದೂ ಇಲ್ಲಿ ಸ್ಪಷ್ಟವಾಗಿ ಸೂಚಿಸಲಾಗಿದೆ. ಇದೇ ಭಗವದ್ಗೀತೆಯಲ್ಲಿ 18.65 ಭಗವಂತ ಹೀಗೆ ನಿರ್ದೇಶಿಸುತ್ತಾನೆ: ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರೀತಿಜಾನಿ ಪ್ರಿಯೋಸಿ ಮೇ. ಯಾರೊಬ್ಬರು ದೇವ ಮನಸ್ಕರಾಗಿರಬೇಕು, ಭಗವದ್ಭಕ್ತರಾಗಿರಬೇಕು, ಭಗವಂತನ ಆರಾಧಕರಾಗಿರಬೇಕು ಮತ್ತು ಭಗವಾನ್ ಶ್ರೀಕೃಷ್ಣನಿಗೆ ನಮಸ್ಕರಿಸಬೇಕು. ಭಗವಂತನ ಈ ನಿರ್ದೇಶನ ಭಗವದ್ಗೀತೆಯ ಈ ಶ್ಲೋಕದಿಂದ ಸ್ಪಷ್ಟವಾಗುತ್ತದೆ. ಹೀಗೆ ಮಾಡುವುದರಿಂದ ಭಕ್ತನು ನಿಸ್ಸಂದೇಹವಾಗಿ ಭಗವದ್ಧಾಮಕ್ಕೆ ಮರಳುತ್ತಾನೆ. ಹರೇ ಕೃಷ್ಣ ಪ್ರಭುಜಿ, ಒಂದು ಓದಬೇಕಾ? ಹರೇ ಕೃಷ್ಣ ಮಾತಾಡಿ. ಧನ್ಯವಾದಗಳು. ಸೊ ಈ ಭಗವದ್ಗೀತೆ ಯಾರಿಗೂ ಗೊತ್ತಿಲ್ಲ. ಭಗವದ್ಗೀತೆ ನಾವು ಇಲ್ಲಿ ಭಾರತದಲ್ಲಿದ್ದೇವೆ, ನಮ್ಗೆಲ್ಲರಿಗೂ ಗೊತ್ತು. ಹಾಗಾಗಿ ಅಷ್ಟೇ ಅಲ್ಲ, ವಿಶ್ವದಲ್ಲೂ ಕೂಡ ಈ ಭಗವದ್ಗೀತೆ ಅನ್ನೋದು ಗೊತ್ತಿದೆ. ಸೊ ಆದರೂ ಕೂಡ ನಮ್ಮ ಭಾರತದಲ್ಲೇ ನೋಡೋಣ, ವಿಶ್ವಕ್ಕೆ ಬಿಟ್ಬಿಡೋಣ. ಭಾರತದಲ್ಲೇ ನಮಗೆ ಎಷ್ಟು ಜನಕ್ಕೆ ಭಗವದ್ಗೀತೆ ನಾವು ಮೊದಲು ಓದ್ತಾ ಇದ್ವಿ, ಕೇಳ್ತಾ ಇದ್ವಿ. ಆದ್ರೆ ಭಗವದ್ಗೀತೆ ಇದು ವಿಷಯ, ಇದು ಕೃಷ್ಣನ ಆಶ್ರಯಿಸಬೇಕು. ಕೃಷ್ಣ ಅಲ್ಲಿ ಹೇಳ್ತಾ ಇದ್ದಾನೆ, ಮತ್ತೆ ಕೃಷ್ಣನು ಡಿಮ್ಯಾಂಡ್ ಮಾಡ್ತಾ ಇದ್ದ, ಮಾಮೇಕಂ ಶರಣಂ ವ್ರಜ. ಕೃಷ್ಣನು ಸುಮ್ಮನೆ ಬಿಟ್ಬಿಟ್ಟಿಲ್ಲ. ಹಾಗೆ ನಾನೆಲ್ಲದಕ್ಕೂ ಮೂಲ, ನಾನೇ ಸರ್ವಸ್ವ ಅಷ್ಟೇ ಅಲ್ಲ, ಕೃಷ್ಣನು ನಿರ್ದೇಶನ ಕೂಡ ಇದೆ. ಕೃಷ್ಣ
ಅವನನ್ನು ಆಶ್ರಯಿಸಬೇಕು, ಹೇಗೆ ಆಶ್ರಯಿಸಬೇಕು ಎಲ್ಲ ನಿರ್ದೇಶನ ಸ್ಪಷ್ಟವಾಗಿದೆ. ಆದರೆ ಏನ್ ಮಾಡೋದು, ನಮಗೆ ಆ ರೀತಿಯ ಒಂದು ಅಧಿಕೃತ ವ್ಯಕ್ತಿಗಳು, ಆಚಾರ್ಯರು, ಗುರು ಸಿಗ್ಲಿಲ್ಲ ನಮಗೆ. ಆಗಿರೋದ್ರಿಂದ ನಾವು ಅಂಧಕಾರದಲ್ಲಿ ನಮ್ಮದೇ ಒಂದು ಆಚರಣೆಯಲ್ಲಿ ನಾವು ಮಗ್ನರಾಗಿದ್ದೀವಿ. ಸೊ ಜಿಜ್ಞಾಸೆ ಒಂದು ರೀತಿ ಇತ್ತು ಅಂತ ಹೇಳ್ಬೋದು. ಭಗವದ್ಗೀತೆಯನ್ನು ಓದ್ತಾ ಇದ್ವಿ, ಭಗವದ್ಗೀತೆ ಏನು ಅಂತ ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ಆದರೆ ಅದರ ಪ್ರತಿಫಲ ಏನೋ ಬೇರೆ ಏನೋ ಇತ್ತು. ಸೊ ಇಲ್ಲಿ ಮುಖ್ಯವಾದಂದ್ರೆ ಅದರ ಅಧಿಕೃತ ವ್ಯಕ್ತಿ, ಅದು ತುಂಬಾ ಮುಖ್ಯ. ಹಾಗಾಗಿ ನಮಗೆ ಅದರ ಸರಿಯಾದ ಇದು ಸಿಗುತ್ತೆ. ಶ್ರೀಲ ಪ್ರಭುಪಾದ ಇನ್ನೊಂದು ಪಾಯಿಂಟ್ ಹೇಳಿದ್ದು, ಒಂದು ರೀತಿ ಏನ್ ಹೇಳ್ತಾರೆ, ಭಕ್ತರು ಗುರು, ಈ ತರ ಸದ್ಗುರು, ಭಗವಂತನ ಪ್ರತಿನಿಧಿ ಭಗವಂತನಿಗಿಂತ ಮೇಲೆ ಅಂತ ಇಲ್ಲಿ ಹೇಳ್ತಾರೆ. ಅಂತ ಸದ್ಗುರು ಪರಂಪರೆಯಲ್ಲಿ ಬಂದ ಗುರು ಓಕೆ ಎಂದಿಗೂ ತಾನೇ ಭಗವಂತ ಎಂದು ಹೇಳಿಕೊಳ್ಳುವುದಿಲ್ಲ. ಸದ್ಗುರು ಪರಂಪರೆ ಗುರು ಭಗವಂತನಿಗಿಂತ ದೊಡ್ಡವನಾಗಿದ್ದರು. ಯಾಕೆ ದೊಡ್ಡವನಾಗಿದ್ದರು ಅಂದರೆ, ತನ್ನ ಸ್ವಯಂ ಸಾಕ್ಷಾತ್ಕಾರದ ಅನುಭವದಿಂದ ಭಗವಂತನ ಸಾಕ್ಷಾತ್ಕರಿಸಬಲ್ಲನಾದರೂ ತಾನೇ ಭಗವಂತ ಎಂದು ಹೇಳಿಕೊಳ್ಳುವುದಿಲ್ಲ. ಇಲ್ಲ, ಇಂಗ್ಲಿಷ್ ನಿಮಿಷ ಇದೆ, ಇಂಗ್ಲಿಷ್ ಚೆನ್ನಾಗಿತ್ತು. The bona fide spiritual master in that bona fide chain of disciplic succession never claims to be the Lord himself, although such a spiritual master is greater than the Lord in the sense that he can deliver the Lord by his personally realized experience. ಸೊ ಅವನು ಯಾಕೆ ಅವನಿಗೆ ಭಗವಂತನಿಗೆ ದೊಡ್ಡವನು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಅವನು ಯಾರಿಗ್ ಬೇಕಾದ್ರೂ ಅಂತರ ಭಗವಂತನ ಪ್ರತಿನಿಧಿ, ಶುದ್ಧ ಭಕ್ತನು ಯಾರಿಗ್ ಬೇಕಾದ್ರೂ ಭಗವಂತನನ್ನು ಕೊಡ್ಬೋದು ಅವರು. ಈ ಕ್ಯಾನ್ ಡೆಲಿವರ್ ದ ಲಾರ್ಡ್. ಯಾಕಂದ್ರೆ ಅವನು ಆ ಸ್ವಂತ ಆ ಹಾದಿಯಲ್ಲಿ ಆ ಒಂದು ಸಾಕ್ಷಾತ್ಕಾರ. ಸೊ ಹಾಗಾಗಿ ಅವಿಗೆ ದೊಡ್ಡವನು ಅಂತ ಇಲ್ಲಿ ಹೇಳ್ತಾರೆ ಇಲ್ಲಿ. ಸೊ ಭಗವಂತ ಅದಕ್ಕೆ ದೊಡ್ಡವರು ಅಂದ್ರೆ ಅವ್ರು ದೊಡ್ಡವ್ರು ಆಗ್ಬಿಟ್ರು ಅಂತ, ಭಗವಂತನ ದೊಡ್ಡವರು ಯಾರು ಇಲ್ಲ. ಆದರೂ ಕೂಡ ಈ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ, ಈ ಅರ್ಥದಲ್ಲಿ ಭಗವಂತನನ್ನೇ ಅವರು ನಮ್ಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಭಗವಂತನೇ ಆ ರೀತಿ ನೇರವಾಗಿ ಕೊಡೋದಿಲ್ಲ, ಅವನು ಕೊಡೋದು ಅವನ ಶುದ್ಧ ಭಕ್ತರ ಮೂಲಕ, ಅವನ ಪ್ರತಿನಿಧಿಗಳ ಮೂಲಕ. ಸೊ ಹಾಗಾಗಿ ಅವರು ಅದರ ಆ ರೀತಿಯಲ್ಲಿ ಭಗವಂತನ ದೊಡ್ಡವರು ಅಂತ ಹೇಳ್ತಾ ಅಂತ ಇಲ್ಲಿ ಇದು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದು ಸರಿಯಾಗಿದೆ. ಸೊ ಭಗವಂತನ ಶುದ್ಧ ಭಕ್ತರ ಅವನಿಗಿಂತ ದೊಡ್ಡದಾಗಿ ಅವನು ಮಾಡೋದು, ಅದು ಭಗವಂತನ ಒಂದು ದೊಡ್ಡ ಗುಣ. ಆದರೂ ಭಗವಂತನೇ ದೊಡ್ಡವನು. ಸೊ ಶುದ್ಧ ಭಕ್ತರು ಹೇಳೋದಿಲ್ಲ ನಾನು ದೊಡ್ಡವನು ಅಂತ, ನಾನು ಭಗವಂತನಿಂದ ದೊಡ್ಡವನು ಆಗ್ಬಿಟ್ಟೆ ಹೇಳೋದಿಲ್ಲ. ಸೊ ಇವರಿಂದ ಕೇಳೋದ್ರಿಂದ ನಮ್ಗೆ ಭಗವದ್ಗೀತೆಯ ಯಥಾರ್ಥ ಇದು ಮಾರ್ಗದರ್ಶನ ಸಿಗುತ್ತೆ ನಮ್ಗೆ. ಓಕೆ, ಇನ್ಯಾರಾದ್ರೂ ಓದ್ತೀರಾ? ನೆಕ್ಸ್ಟ್. ಹರೇ ಕೃಷ್ಣ. ಓದ್ಲಾ ಪ್ರಭುಜಿ? ಓದಿ ಮಾತಾಡಿ. ಪ್ರತಿಯೊಬ್ಬನು ಭಗವಂತನ ಸಂಪೂರ್ಣ ಶರೀರದ ವಿಭಿನ್ನಾಂಶವಾಗಿ ಮನುಕುಲದ ಇಡೀ ವೈದಿಕ ಸಮಾಜದ ರಚನೆಯಾಗಿದೆ ಎಂದು ಇಲ್ಲಿ ಪರೋಕ್ಷವಾಗಿ ಹೇಳಲಾಗಿದೆ. ಬುದ್ಧಿಜೀವಿ ವರ್ಗವು ಅಥವಾ ಬ್ರಾಹ್ಮಣರು ಭಗವಂತನ ಮುಖದಲ್ಲಿ ನೆಲೆಗೊಂಡಿದ್ದಾರೆ. ಆಡಳಿತ ವರ್ಗದವರು ಅಂದರೆ ಕ್ಷತ್ರಿಯರು ಭಗವಂತನ ಬಾಹುಗಳಲ್ಲಿ ನೆಲೆಗೊಂಡಿದ್ದಾರೆ. ವಾಣಿಜ್ಯ ವರ್ಗದವರು ಅಂದರೆ ವೈಶ್ಯರು ಭಗವಂತನ ಕಟಿಯಲ್ಲಿ ನೆಲೆಗೊಂಡಿದ್ದಾರೆ. ಮತ್ತು ಶ್ರಮಿಕ ವರ್ಗದವರು ಅಂದರೆ ಶೂದ್ರರು ಭಗವಂತನ ಪಾದಗಳಲ್ಲಿ ನೆಲೆಗೊಂಡಿದ್ದಾರೆ. ಆದ್ದರಿಂದ ಸಂಪೂರ್ಣ ಸಮಾಜ ರಚನೆಯು ಭಗವಂತನ ಶರೀರವೇ ಆಗಿದ್ದು, ಶರೀರದ ಎಲ್ಲಾ ಭಾಗಗಳು ಅಂದರೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎಲ್ಲರೂ ಒಟ್ಟಾಗಿ ಭಗವಂತನ ಇಡೀ ಶರೀರದ ಸೇವೆಗಾಗಿಯೇ ಇದ್ದಾರೆ. ಇಲ್ಲವಾದಲ್ಲಿ ಅಖಂಡತ್ವದ ಪರಮ ಪ್ರಜ್ಞೆಯೊಂದಿಗೆ ಸಮನ್ವಯಗೊಳಿಸಲು ಭಾಗಗಳು ಅಸಮರ್ಥವಾಗುತ್ತವೆ. ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಿಸಿದವರೆಲ್ಲರ ಸಮಷ್ಟ ಸೇವೆಯಿಂದ ವಿಶ್ವ ಪ್ರಜ್ಞೆಯು ನಿಜವಾಗಿ ಸಾಧಿತವಾಗುತ್ತದೆ ಮತ್ತು ಅದರಿಂದ ಮಾತ್ರ ಸಮಗ್ರ ಪರಿಪೂರ್ಣತೆ ಖಚಿತ. ಆದ್ದರಿಂದ ಮಹಾವಿಜ್ಞಾನಿಗಳು, ಮಹಾನ್ ದಾರ್ಶನಿಕರು, ಮಹಾನ್ ಊಹಾಸಕ್ತರು, ಮಹಾನ್ ರಾಜಕಾರಣಿಗಳು, ಮಹಾನ್ ಸುಧಾರಕರು ಇತ್ಯಾದಿ ಯಾರಿಂದಲೂ ಐಹಿಕ ಪ್ರಪಂಚದ ಪ್ರಕ್ಷುಬ್ಧ ಸಮಾಜಕ್ಕೆ ಯಾವುದೇ ಪರಿಹಾರ ನೀಡಲಾಗದು. ಏಕೆಂದರೆ ಭಾಗವತದ ಈ ಶ್ಲೋಕದಲ್ಲಿ ಸೂಚಿಸಿರುವ ಯಶಸ್ಸಿನ ರಹಸ್ಯವನ್ನು ಅವರು ಅರಿಯರು. ಅಂದರೆ ಯಾರೇ ಆಗಲಿ ಭಕ್ತಿ ಯೋಗದ ರಹಸ್ಯವನ್ನು ಅರಿತುಕೊಳ್ಳಬೇಕು. ಭಗವದ್ಗೀತೆ 7.15 ಕೂಡ ಹೀಗೆ ಹೇಳಲಾಗಿದೆ, ನಾಮಾಂ ದುಷ್ಕೃತಿನೋ ಮೂಢಃ ಪ್ರಪದ್ಯಂತೆ ನರಾಧಮ ಮಾಯೆಯ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಃ. ಮಾನವ ಸಮಾಜದ ಮಹಾನ್ ನಾಯಕರೆನಿಸಿಕೊಂಡವರಿಗೆ ಭಕ್ತಿಯೋಗದ ಮಹಾಜ್ಞಾನದ ಅರಿವಿಲ್ಲ.
ಅವರು ಸದಾಕಾಲ ಇಂದ್ರಿಯ ತೃಪ್ತಿಯ ಹೀನ ಕಾರ್ಯದಲ್ಲಿ ಮಗ್ನರಾಗಿದ್ದು ಭಗವಂತನ ಬಹಿರಂಗ ಶಕ್ತಿಯಿಂದ ಸಂಮೋಹಿತರಾಗಿ ದೇವೋತ್ತಮ ಪರಮ ಪುರುಷನ ಪಾರಮ್ಯದ ಕಡು ವಿರೋಧಿಗಳಾಗಿದ್ದಾರೆ. ಅವರು ಮೂರ್ಖರು, ದುರುಳರು ಮತ್ತು ನರಾಧಮರಾದ್ದರಿಂದ ಭಗವಂತನಿಗೆ ಶರಣಾಗಲು ಎಂದಿಗೂ ಒಪ್ಪುವುದಿಲ್ಲ. ಅಂತ ಶ್ರದ್ಧಾರಹಿತ ನಾಸ್ತಿಕರು ಐಹಿಕ ಅರ್ಥದಲ್ಲಿ ಎಷ್ಟೇ ಉನ್ನತ ಶಿಕ್ಷಣ ಪಡೆದವರಾಗಿದ್ದರೂ ವಾಸ್ತವಿಕವಾಗಿ ಪ್ರಪಂಚದಲ್ಲೇ ಕಡು ಮೂರ್ಖರು. ಏಕೆಂದರೆ ಬಹಿರಂಗ ಐಹಿಕ ಪ್ರಕೃತಿಯ ಪ್ರಭಾವದಿಂದಾಗಿ ಅವರ ಜ್ಞಾನಾರ್ಜನೆ ಎಲ್ಲವೂ ಅನೂರ್ಜಿತವಾಗುತ್ತದೆ. ಪ್ರಸ್ತುತ ಸಂದರ್ಭದ ಹಿನ್ನೆಲೆಯಲ್ಲಿ ಎಲ್ಲಾ ಜ್ಞಾನಾಭಿವೃದ್ಧಿಯು ಇಂದ್ರಿಯ ತೃಪ್ತಿಗಾಗಿ ಕಚ್ಚಾಡುವ ನಾಯಿ ಬೆಕ್ಕುಗಳಿಂದ ದುರುಪಯೋಗವಾಗುತ್ತಿದೆ. ವಿಜ್ಞಾನ, ತತ್ವಶಾಸ್ತ್ರ, ಲಲಿತ ಕಲೆಗಳು, ರಾಷ್ಟ್ರೀಯತೆ, ಆರ್ಥಿಕ ಅಭಿವೃದ್ಧಿ, ಧರ್ಮ ಮತ್ತಿತರ ಮಹಾ ಚಟುವಟಿಕೆಗಳಿಂದ ಅರ್ಜಿತವಾದ ಜ್ಞಾನವು ಶವ ಶೃಂಗಾರಕ್ಕೆ ಉಪಯೋಗಿಸಲಾಗಿದ್ದು ವ್ಯರ್ಥವಾಗುತ್ತಿದೆ. ಮೃತ ಶರೀರದ ಶವ ಸಂಪುಟಕ್ಕೆ ಒದಿಸಿದ ವಸ್ತ್ರದಿಂದ ಯಾವ ಪ್ರಯೋಜನವೂ ಇಲ್ಲ. ಅದರಿಂದ ಕೇವಲ ಅಜ್ಞಾನಿ ಸಾರ್ವಜನಿಕರ ಮಿಥ್ಯಾ ಪ್ರಶಂಸೆ ಪಡೆಯಬಹುದಷ್ಟೇ. ಭಕ್ತಿಯೋಗದ ಹಂತ ಸಾಧಿಸದೆ ಮಾನವ ಸಮಾಜದ ಸಕಲ ಕಾರ್ಯಗಳು ಸಂಪೂರ್ಣವಾಗಿ ವಿಫಲ ಎಂದು ಶ್ರೀಮದ್ ಭಾಗವತವು ಪದೇ ಪದೇ ಹೇಳಿದೆ. ಅಲ್ಲಿ ಹೀಗೆ ಸೂಚಿಸಲಾಗಿದೆ. ಓದ್ಲ ಪ್ರಭುಜಿ ಅದು ಶ್ಲೋಕ. ಅಬೋಧೋ ಜಾತೋ ಯಾವಾನ್ ಜಿಜ್ಞಾಸತ ಆತ್ಮತತ್ವಂ ಯಾವತ್ ಕ್ರಿಯಾಸ್ತಾವದಿಧಂ ಮನೋ ವೈಕರ್ಮಾತ್ಮಕಂ ಏನ ಶರೀರ ಬಂಧಂ. ಭಾಗವತ 5.5.5. ಯಾರೊಬ್ಬರು ಎಲ್ಲಿಯವರೆಗೆ ಆತ್ಮ ಸಾಕ್ಷಾತ್ಕಾರದ ಜಿಜ್ಞಾಸೆಗೆ ಕುರುಡರಾಗಿರುತ್ತಾರೋ ಅಲ್ಲಿಯವರೆಗೆ ಅವರು ನಡೆಸುವ ಎಲ್ಲಾ ಐಹಿಕ ಚಟುವಟಿಕೆಗಳು ಅವು ಎಷ್ಟೇ ದೊಡ್ಡವಿರಲಿ ನಾನಾ ಬಗೆಯ ವೈಫಲ್ಯಗಳೇ ಸರಿ. ಏಕೆಂದರೆ ಮಾನವ ಜನ್ಮದ ಗುರಿಯು ಇಂಥ ಅನಪೇಕ್ಷಿತ ಮತ್ತು ಲಾಭರಹಿತ ಚಟುವಟಿಕೆಗಳಿಂದ ಈಡೇರುವುದಿಲ್ಲ. ಮನುಷ್ಯ ಶರೀರದ ಕ್ರಿಯೆಯು ಐಹಿಕ ಬಂಧನದಿಂದ ಮುಕ್ತಿ ಪಡೆಯುವುದೇ ಆಗಿದೆ. ಆದರೆ ಯಾರೇ ಆಗಲಿ ಎಲ್ಲಿಯವರೆಗೆ ಐಹಿಕ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿರುತ್ತಾರೋ ಅಲ್ಲಿಯವರೆಗೆ ಅವರ ಮನಸ್ಸು ಜಡವಸ್ತುವಿನ ಸುಳಿಯಲ್ಲಿ ಸಿಲುಕಿರುತ್ತದೆ. ಹೀಗಾಗಿ ಅವರು ಜನ್ಮ ಜನ್ಮಾಂತರಗಳಲ್ಲೂ ಐಹಿಕ ಶರೀರ ಬಂಧನಗಳಲ್ಲಿ ಮುಂದುವರಿಯುತ್ತಾರೆ. ಹರೇ ಕೃಷ್ಣ. ಪ್ರತ್ಯಕ್ಷ ಪರೋಕ್ಷ ಅಂತ ಹೇಳಿದ್ದು ನಾವು ನೋಡಿದ್ದು. ಪ್ರತ್ಯಕ್ಷ ಅಂದ್ರೆ ಭಗವಂತನು ನೇರವಾಗಿ ಹೇಳಿದ್ದು ಭಗವದ್ಗೀತೆಯಲ್ಲಿ ಹೇಳಿದಾಗೆ ತನ್ನನ್ನು ಆಶ್ರಯಿಸಬೇಕು ಅಂತ. ಸೊ ಪರೋಕ್ಷ ಅಂತ ಇಲ್ಲಿ ಹೇಳ್ತಾ ಇರೋದಿಲ್ಲಿ ಇಲ್ಲಿ ಅದನ್ನ ಇಲ್ಲಿ ಬೇರೆ ವೈದಿಕ ಗ್ರಂಥಗಳಲ್ಲಿ ನಮಗೆ ನಿರ್ದೇಶನ ಇದೆ. ನಿರ್ದೇಶನಗಳು ಧರ್ಮದ ಆಚರಣೆ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಸೊ ಆ ರೀತಿಯಲ್ಲಿ ವರ್ಣಾಶ್ರಮ ಧರ್ಮ ಅಂತ ಹೇಳ್ಬೋದು. ಸೊ ಅದರ ವಿವರಣೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದರ ಉದ್ದೇಶ ಕೊನೆಗೆ ಭಗವಂತನ ಆ ವಿಶ್ವರೂಪದ ಭಾಗ ನಾವು ಅಂತಾದರೂ ಅವನು ಸೇವೆ ಮಾಡ್ಬೇಕು. ಬ್ರಾಹ್ಮಣನಾದವನು ಭಗವಂತನ ಬಾಯಿ ಅಂತ ಹೇಳಿದ್ರೆ, ಮುಖ ಅಂತ ಹೇಳಿದ್ರೆ ಅದರ ಕೆಲಸ, ಅದರ ಕರ್ತವ್ಯಗಳನ್ನು ಮಾಡಬೇಕು. ಕ್ಷತ್ರಿಯನಂದ್ರೆ ಅವನು ಭಗವಂತನ ತೋಳುಗಳು, ಕೈಗಳು ಅಂತ ಹೇಳಿದ್ರೆ ಅದರ ಒಂದು ಕರ್ತವ್ಯಗಳು ಮಾಡಬೇಕು. ವೈಶ್ಯ ಅಂದ್ರೆ ಹೊಟ್ಟೆ, ಹಾಗೆ ಶೂದ್ರ ಅಂದ್ರೆ ಕಾಲು. ಸೊ ಪ್ರತಿಯೊಂದು ಒಬ್ಬೊಬ್ಬರಿಗೆ ನಿರ್ದಿಷ್ಟ ಕರ್ತವ್ಯಗಳಿದೆ, ಅದನ್ನ ಮಾಡಬೇಕು. ಸೊ ಇದು ಮಾಡೋದ್ರಿಂದ ಕೊನೆಗೆ ಏನ್ ಹೇಳ್ತಾರೆ, ಅಥ ಪುಂಬೀರ್ ದ್ವಿಜಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವಾನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷಣಂ. ಸೊ ವರ್ಣಾಶ್ರಮ ಧರ್ಮದ ಉದ್ದೇಶ ಏನು ಅಂದ್ರೆ ಹರಿಯ ತೋಷಣೆ ಮಾಡೋದು. ವರ್ಣಾಶ್ರಮ ಆಚಾರವತ ಪುರುಷ ಪರಪುರುಷ ಕುಮಾರ್ ವಿಷ್ಣುರ ಆರಾಧನಂ ನಾಣ್ಯ ತತ್ವೋಷ ಕಾರಣ. ಸೊ ಅದು ಕೂಡ ವರ್ಣಾಶ್ರಮ ಆಚರಣೆ ಅಂದ್ರೆ ವಿಷ್ಣುವನ್ನು ಪೂಜಿಸೋದು, ವಿಷ್ಣುವನ್ನು ತೃಪ್ತಿಪಡಿಸೋದು. ಸೊ ಹೀಗೆ ನಾವು ಅವನ ಭಾಗವಾಗಿ ನಾವು ಅರ್ಥ ಮಾಡ್ಕೊಂಡು ನಾವು ನಮ್ಮ ಚಟುವಟಿಕೆಗಳನ್ನ ಕ್ರಮೇಣವಾಗಿ ನಾವು ಪರಿಶುದ್ಧ ಮಾಡ್ಕೊಳ್ಳೋ ರೀತಿ. ಸೊ ಈಗ ಹಾಗೆ ಇಲ್ಲ. ಈಗ ಆಧುನಿಕ ಪ್ರಪಂಚ ಅಂದ್ರೆ ಆಗಿಲ್ಲ. ಈಗ ಆಧುನಿಕ ಪ್ರಪಂಚದಲ್ಲಿ ನಾವು ಅದನ್ನು ತ್ಯಜಿಸಿದ್ದೇವೆ. ಆಕ್ಚುಲಿ ಭೌತಿಕ ಆಧ್ಯಾತ್ಮಿಕವಾಗಿ ಹೇಳ್ಬೇಕು ಅಂದ್ರೆ ಮುನ್ನಡೆ ಸಾಧಿಸೋದು ಅಡ್ವಾನ್ಸ್ಡ್ ಅಂದ್ರೆ ಧಾರ್ಮಿಕವಾಗಿ ಅಡ್ವಾನ್ಸ್ಡ್ ಅಂದ್ರೆ ನಾವು ವರ್ಣಾಶ್ರಮ ಇದನ್ನು ಅಟ್ಲೀಸ್ಟ್ ಸ್ವೀಕರಿಸಿದೆ. ಇವಾಗ ಆಧುನಿಕ ಪ್ರಪಂಚದಲ್ಲಿ ತುಂಬಾ ಅಡ್ವಾನ್ಸ್ಡ್ ಇದ್ದಾರೆ ಅವರು. ತುಂಬಾ ಒಂದು ಸೊಸೈಟಿ, ಒಳ್ಳೆ ಸಮಾಜದ ಇದಿದೆ. ರಾಷ್ಟ್ರ ಕೂಡ, ದೇಶಗಳು ಕೂಡ ಅವರ ಒಂದು ಡಿಫೆನ್ಸ್ ಎಷ್ಟೊಂದು ರೀತಿ ಅವ್ರಿಗೆ ರಕ್ಷಣೆಗೋಸ್ಕರ, ಇಲ್ಲಾಂದ್ರೆ ಅವರ ಜನರ ಒಂದು ಇದಾಕಕ್ಕೆ ಇಕನಾಮಿಕ್ ಡೆವಲಪ್ಮೆಂಟ್, ಅವರ ಒಂದು ಆರ್ಥಿಕ ಸುಧಾರಣೆ ಮಾಡಿ ಅವ್ರಿಗೆ ಒಂದೊಂದು ದೇಶಗಳಲ್ಲಿ
ಬಹಳ ಫೆಸಿಲಿಟೀಸ್ ಕೊಡ್ತಾರೆ. ಅವ್ರಿಗೆ ಯಾರಿಗೂ ಕೆಲಸ ಇಲ್ಲ ಅಂದ್ರೂ ಕೂಡ ಗೌರ್ಮೆಂಟ್ ಅವ್ರಿಗೆ ಅವ್ರ ಕೆಲಸದ ಇಲ್ಲದೆ ಇರೋರು ಕೂಡ ಒಂದಷ್ಟು ಹಣ ಅಂತ ಅವ್ರಿಗೆ ಕೊಡೋ ರಕ್ಷಣೆ ಇವಾಗ ಭಾರತದಲ್ಲೂ ಸ್ಟಾರ್ಟ್ ಆಗಿದೆ. ಇದೆಲ್ಲ ಒಂದೊಂದು ರಾಜ್ಯಗಳಲ್ಲಿ ಹೇಳ್ತಾರೆ, ಯಾರು ಕೂಡ ಅಪ್ಲೈ ಮಾಡೋದು ನಿಮ್ಗೆ ಇಷ್ಟು ಮಿನಿಮಮ್ ಒಂದು ಪಾಕೆಟ್ ಮನಿ ಅಂತಂದ್ರೆ ಗೌರ್ಮೆಂಟ್ ಕೊಡುತ್ತೆ. ಸೊ ಈ ರೀತಿ ಇದರಲ್ಲಿ ಎಷ್ಟು ಮುಂದುವರಿದೆ, ಎಷ್ಟೋ ದೇಶಗಳಿದೆ, ರಾಷ್ಟ್ರಗಳಿದೆ, ಜನತೆಗಳಿದೆ, ಆ ಥರ ಎಲ್ಲ ಇದೆ, ಆ ಥರ ವ್ಯವಸ್ಥೆಗಳಿದೆ. ಆಮೇಲೆ ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕು, ಫ್ರೀ ಇದೆ. ವಿದ್ಯಾಭ್ಯಾಸ ಬೇಕು, ಫ್ರೀ. ಇನ್ನ ಏನೇ ಹೇಳ್ತಾ ಇದ್ದಾರೆ, ಈ ತರ ಎಷ್ಟೋ ಜನ ನಾವು ಕೇಳ್ತೀವಿ. ಈ ತರ ಲಿಬಿಯಾ ಅಲ್ಲಿ ಇದ್ದಿದ್ದು ಗಡಾಫಿ ಅಂದ್ರೆ ಎಷ್ಟೋ ಜನ ಅವ್ರು ಯಾರೋ ಮಾಡಿದ್ದು, ಅವ್ರ ಜನರು ಯಾರಾದ್ರು ಉನ್ನತ ಶಿಕ್ಷಣ ಪಡಿಬೇಕು ಅಂದ್ರೆ, ಇನ್ನೊಂದು ದೇಶಕ್ಕೆ ಹೋಗ್ಬೇಕು ಅಂದ್ರೆ ಅವರು ದೇಶನೇ ಅವ್ರಿಗೆ ಸ್ಪಾನ್ಸರ್ಶಿಪ್ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಎಲ್ಲ ಎಷ್ಟೋ ರೀತಿಯಲ್ಲಿ ರಾಜಕಾರಣಿಗಳಾಗಿ ಇವರು ಇಲ್ಲಾಂದ್ರೆ ಒಂದೊಂದು ದೊಡ್ಡ ದೊಡ್ಡ ಫೌಂಡೇಶನ್ಗಳಿದೆ, ಅವರು ರಿಸರ್ಚ್ ಶೋಧನೆಗೆ ನಾವು ಸಹಾಯ ಮಾಡ್ತೀವಿ. ಯಾರು ಅದಕ್ಕೆ ಮಾಡ್ತಾರೋ ಶೋಧನೆ ಲ್ಯಾಬ್ ಅಲ್ಲಿ ರಿಸರ್ಚ್ ಮಾಡ್ತಾರೆ, ನಾವು ಎಷ್ಟು ಕೂಡ ಸಾವಿರಾರು ಲಕ್ಷಾಂತರ ಡಾಲರ್ ಕೊಡ್ತೇವೆ, ನಾವು ಪ್ರೋತ್ಸಾಹ ಮಾಡ್ತಾರೆ. ಈ ತರ ಜನ ಇದ್ದಾರೆ. ಸೊ ಇವರೆಲ್ಲ ಒಂದು ರೀತಿಯಲ್ಲಿ ಸಮಾಜದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ವ್ಯಾಪಾರಿಗಳು, ದೊಡ್ಡ ದೊಡ್ಡ ವಿಜ್ಞಾನಿಗಳು, ದೊಡ್ಡ ದೊಡ್ಡ ದಾರ್ಶನಿಕರು ಅಂತ ಹೇಳ್ಬೋದು. ಇವಾಗೆಲ್ಲ ಇದ್ದಾರೆ, ಇಲ್ಲ ಅಂತಲ್ಲ. ಅವ್ರ ಉದ್ದೇಶ ಕೂಡ ಒಳ್ಳೇದೇ ಆಗಿದೆ. ಆದರೆ ಅವ್ರು ಯಾರು ಕೂಡ ನಿಜವಾದ ಒಂದು ಲಾಭವನ್ನು ಸಮಾಜಕ್ಕೂ ಕೊಡಕ್ಕಾಗಲ್ಲ, ಅವ್ರಿಗೂ ಕೂಡ ಕೊಡ್ಕೊಳಕ್ಕಾಗಲ್ಲ. ಅವರು ಅನ್ಕೊಳ್ಳೋದು ನಾವು ಬೇರೆ ಸಮಾಜಕ್ಕೋ, ನಮ್ಮ ದೇಶಕ್ಕೋ, ನಮ್ಮ ಜನತೆಗೋ ನಾವು ಸಹಾಯ ಮಾಡ್ತೀವಿ ಅಂತ ಯಾರಿಗೂ ಏನು ಮಾಡಕ್ಕಾಗ್ತಾ ಇಲ್ಲ. ಅವ್ರಿಗೆ ಸ್ವಂತ ಕೂಡ ಅವ್ರು ಮಾತಾಡ್ತಾರೆ. ಯಾಕಂದ್ರೆ ಅದರ ಮೂಲ ಅವ್ರು ಮರ್ತಿದ್ದಾರೆ, ಅದರ ಬುಡ ಮರ್ತಿದ್ದಾರೆ. ಬುಡ, ಮೂಲ, ಆಧಾರ ಪ್ರತಿಯೊಂದು ಅದು ಸಫಲವಾಗ್ಬೇಕು ಅಂದ್ರೆ ಅದು ಕೃಷ್ಣನ ಮೂಲಕ ಅದು ಆಗ್ಬೇಕು. ಕೃಷ್ಣನೇ ಎಲ್ಲದಕ್ಕೆ ಆಧಾರ, ಕೃಷ್ಣನೇ ಎಲ್ಲದಕ್ಕೆ ಮೂಲ. ಯಾವ ಒಂದು ಕ್ಲೇಶಕ್ಕೂ, ಯಾವ ಪರಿಹಾರಕ್ಕೂ ಅವನೇ ಮೂಲ. ಸೊ ಅದನ್ನು ಅವ್ರು ಮರ್ತು ಅವರು ಏನ್ ಹೇಳ್ತಾರೆ, ಬೇರೆ ಎಲ್ಲವೂ ಬೆಲೆಯಾಗಿದೆ ಅಂತ ಅವರು ಆ ಮಾಯ ಈ ಶಕ್ತಿಯನ್ನು ಅವರು ಅವರ ಬುದ್ಧಿಯಿಂದ, ಅವರ ಜ್ಞಾನದಿಂದ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಕೊನೆಗೆ ಅದು ಸೋಲೆ. ಪರಾಭವತ್ತಾವತ್ ಅಬೋಧ ಜಾತ. ಪರಾಭವ, ಅದು ಪರಾಭವವೇ. ಸೊ ಕೃಷ್ಣನು ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ, ಆತರ ವ್ಯಕ್ತಿಗಳು ಇರ್ಬೋದು ಸಮಾಜದಲ್ಲಿ, ಆದ್ರೆ ಅವರು ಎಂದಿಗೂ ನನ್ನ ಆಶ್ರಯ ಪಡೆಯೋದಿಲ್ಲ. ಎಂದಿಗೂ ಆಶ್ರಯ ಪಡೆಯೋದಿಲ್ಲ ಅಂತ ಕೃಷ್ಣ ನಾಲ್ಕು ವರ್ಗಕ್ಕೆ ಅಂತ ಕೃಷ್ಣ ಹೇಳೋದು. ಸೊ ಆದ್ರೆ 4 ವರ್ಗಕ್ಕೆ ಹೇಳೋದು, ಇದರ ಹಿನ್ನೆಲೆ ಏನು ಅಂದ್ರೆ, ನಾವು ಅನ್ಕೊಂಡಿರೋದು ಇಂದ್ರಿಯ ಸುಖದಿಂದ ನಮಗೆ ಸಂತೋಷ ಸಿಗುತ್ತೆ, ನಮಗೆ ಆನಂದ ಸಿಗುತ್ತೆ, ಇಂದ್ರಿಯ ಸುಖಾನೇ ನಮಗೆ ಜೀವನದ ಪರಿಪೂರ್ಣತೆ ಅಂತ ನಾವು ಅನ್ಕೊಂಡೆ. ಸೊ ಎಲ್ಲಿವರೆಗೂ ಆ ಚಿಂತನೆ ನಮ್ಮಲ್ಲಿದೆ, ಅವಾಗವರೆಗೂ ನಾವು ಇದರಲ್ಲಿ ಒಂದಾನೊಂದು ವ್ಯಕ್ತಿಗಳಾಗಿರ್ತೇವೆ. ನಾವು ಮಹಾನ್ ರಾಜಕಾರಣಿ ಆಗಿರ್ಬೋದು, ಮಹಾ ವಿಜ್ಞಾನಿ ಆಗಿರ್ಬೋದು, ಮಹಾನ್ ದಾರ್ಶನಿಕ, ಮಹಾನ್ ಸುಧಾರಕ. ಸೊ ಆದ್ರೂ ಕೂಡ ನಾನು ಒಬ್ಬ ದುಷ್ಕೃತಿ ಆಗಿರ್ತೀನಿ, ಇಲ್ಲಾಂದ್ರೆ ನಾನು ಮೂಢ ಆಗಿರ್ತೀನಿ, ಇಲ್ಲಾಂದ್ರೆ ನಾನು ನರಾಧಮನೆ ಆಗಿರ್ತೀನಿ, ಅದೇ ಮಾಯಾ ಅಪಹೃತ ಜ್ಞಾನನೇ ಆಗಿರ್ತೀನಿ. ಸೊ ಭಗವದ್ಗೀತೆಯಲ್ಲಿ ಬಹಳ ಚೆನ್ನಾಗಿದೆ ಈ ಭಾವಾರ್ಥಗಳು. ಶ್ರೀಲ ಪ್ರಭುಪಾದ ಹೇಳೋದು, ಅಸುರ ಭಾವ ಅಂದ್ರೆ ಅದೊಂಥರ ಕೃಷ್ಣ ಅಂತ ಕೆಳಕ್ಕೆ ಆಗಲ್ಲ. ಕೃಷ್ಣ ಅವನ ಪರಮ ಇದನ್ನು ನಾವು ಸ್ವೀಕರಿಸಕ್ಕಾಗುತ್ತೆ ಅಂತ, ಆ ರೀತಿ ಒಂದು ಏನ್ ಹೇಳೋದು ವಿರೋಧ ಭಾವನೆ. ಸೊ ಅದು ಅಸುರ ಭಾವ ಅಂತ ಹೇಳಿ. ಅಸುರ ಭಾವ ಇಲ್ಲ ಮೂಢ ಅಂದ್ರೆ ನಾವು ಮಾಡೋ ಚಟುವಟಿಕೆಗಳಲ್ಲಿ ನಾವು ಎಷ್ಟು ಒಂದು ತನ್ಮಯವಾಗಿದ್ದೀವಿ ಅಂದ್ರೆ, ಈ ಒಂದು ಸುಧಾರಣೆ ಮಾರ್ಗ, ನಾವು ಕಂಡುಕೊಂಡಿರೋ ಸುಧಾರಣೆ ಮಾರ್ಗ ಇದೇ ವಿಧಾನ. ನಮಗೆ ಬೇರೆ ನೋಡಕ್ಕೂ ಆಗುತ್ತೆ. ಮೂಢ. ಮಾಯಾ ಅಪಹೃತ ಜ್ಞಾನ ಅಂದ್ರೆ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಅದನ್ನು ಉಪಯೋಗಿಸ್ಕೊಂಡು ನಾವು ಅವನನ್ನೇ ನಾವು ಇದು ಮಾಡೋದು. ಭಗವಂತನಿಲ್ಲ ಅಂತ ಬೇರೆ ಸಿದ್ಧಾಂತಗಳನ್ನು ಹೊರಡಿಸಿ, ಭಗವಂತನ ಕಾರಣನಲ್ಲ, ಈ ಪ್ರಕೃತಿ ಸ್ವತಂತ್ರವಾಗಿ ನಡೀತಾ ಇದೆ. ಸೊ ಈ ರೀತಿ ನಾವು ಆತರ ಬುದ್ಧಿವಂತಿಕೆಯಿಂದ ನಾವು ಹೇಳೋದು ಮಾಯಾ ಅಪಹೃತ ಜ್ಞಾನ, ಮೂಢ. ಮತ್ತು ನರಾಧಮ ಅಂದ್ರೆ ಸಂಪೂರ್ಣ ಇಂದ್ರಿಯ ಸುಖದಲ್ಲಿ ಬದ್ಧ ಆಗಿರೋ ಸ್ಥಿತಿ ನಮ್ಮದು. ಆಗ ನರರಲ್ಲಿ ನಾವು ಎಲ್ಲ ಪಾಪ ಚಟುವಟಿಕೆಗಳಲ್ಲಿ ತೊಡಗ್ಬಿಟ್ಟು ನಮಗೆ ಹೊರಗೆ ಬರಕ್ಕಾಗ್ತದೆ, ಸಿಕ್ಕಾಕೊಂಡ್ಬಿಟ್ಟಿದೆ. ಸೊ ಹೀಗೆ ಭಗವಂತನು ತನ್ನನ್ನು ಆಶ್ರಯಿಸಿದ ವ್ಯಕ್ತಿಗಳು ಈ 4 ವರ್ಗಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಸೊ ಮತ್ತೆ ಈ ಅಧ್ಯಾಯ ಈ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದ ಬಹಳ ಚೆನ್ನಾಗಿ ಪ್ರೋತ್ಸಾಹಿಸ್ತಾರೆ. ಯಾರೇನಾದ್ರೂ ಇರ್ಲಿ, ಆದ್ರೆ ಯಾವ ಒಂದು ಅರ್ಹತೆ ಇಲ್ಲದೆ ಕೂಡ ಒಬ್ಬರು ಭಗವಂತನ ಆಶ್ರಯ ಪಡಿಬಹುದು. ಆ ಪಾಯಿಂಟ್ ಬರ್ತಾರೆ, ಬಹಳ ಚೆನ್ನಾಗಿರ್ತಾರೆ. ಬರೋಣ.
ಪ್ರಸ್ತುತ ಸಂದರ್ಭದ ಹಿನ್ನೆಲೆಯಲ್ಲಿ ಎಲ್ಲ ಜ್ಞಾನಾಭಿವೃದ್ಧಿಯು ಇಂದ್ರಿಯ ತೃಪ್ತಿಗಾಗಿ ಕಚ್ಚಾಡುವ ನಾಯಿ ಬೆಕ್ಕುಗಳಿಂದ ದುರುಪಯೋಗವಾಗುತ್ತದೆ. ವಿಜ್ಞಾನ, ಸತ್ವಶಾಸ್ತ್ರ, ಲಲಿತ ಕಲೆಗಳು, ರಾಷ್ಟ್ರೀಯತೆ, ಆರ್ಥಿಕ ಅಭಿವೃದ್ಧಿ, ಧರ್ಮ ಮತ್ತಿತರ ಮಹಾ ಚಟುವಟಿಕೆಗಳಿಂದ ಆರ್ಜಿತವಾದ ಜ್ಞಾನವು ಶ್ರವಶೃಂಗಾರಕ್ಕೆ ಉಪಯೋಗಿಸಲಾಗಿದ್ದು ವ್ಯರ್ಥವಾಗುತ್ತಿದೆ. ಮೃತ ಶರೀರದ ಶವ ಸಂಪುಟಕ್ಕೆ ಹೊದಿಸಿದ ವಸ್ತ್ರದಿಂದ ಯಾವ ಪ್ರಯೋಜನವೂ ಇಲ್ಲ. ಅಪ್ರಾಣಸ್ಯ ದೇಹಸ್ಯ ಮಂಡದಂ ಲೋಕರಂಜನಂ. ಅದರಿಂದ ಕೇವಲ ಅಜ್ಞಾನಿ ಸಾರ್ವಜನಿಕರ ಮಿಥ್ಯಾ ಪ್ರಶಂಸೆ ಪಡೆಯಬಹುದಷ್ಟೇ. ಮಿಥ್ಯಾ ಪ್ರಶಂಸೆ ಸ್ವಲ್ಪ ಸಮಯಕ್ಕೆ. ಈ ರಾಜಕಾರಣಿಗಳಿಗೆ ನೋಡಿ, ನೇಪಾಳಲ್ಲಿ ಸೊ ಒಂದ್ ರೀತಿ ನೋಡಿದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಸ್ವಲ್ಪ ದಿವಸಗಳ ಹಿಂದೆ ಪ್ರಧಾನಿ ಇಲ್ಲಾಂದ್ರೆ ಒಂದು ಹಣಕಾಸು ಮಂತ್ರಿ ಎಲ್ಲ ಅವರವರು ಎಷ್ಟು ಪ್ಲಾನ್ ಮಾಡ್ತಾ ದೇಶಕ್ಕೋಸ್ಕರ ಎಲ್ಲರೂ ಅದೇ ರೀತಿಯಲ್ಲಿ ಅವರು ಭ್ರಷ್ಟಾಚಾರದರೋ ಏನೋ ಗೊತ್ತಿಲ್ಲ, ಸ್ವಲ್ಪ ಜನ ಪ್ರಾಮಾಣಿಕರು ಇರ್ಬೋದು. ಆದರೆ ಅವರ ದೃಷ್ಟಿ ಹೇಗಿತ್ತು? ಭಗವಂತನಿಂದ ವಿಭಿನ್ನ ದೃಷ್ಟಿ, ತಮ್ಮದೇ ಆದ ರೀತಿಯಲ್ಲಿ ಅವರ ಸುಧಾರಣೆ, ದೇಶದ ಸುಧಾರಣೆ. ಅವರು ಸೊ ಏನ್ ಮಾಡ್ತಾರೆ ಜನರು? ಕೊನೆಗೆ ಅವರ ಜನರೇ, ಅವರ ಜನತೆಯೇ ಅವರೊಬ್ಬೊಬ್ಬರು ಕೂಡ ಅವರ ಮನೆಯನ್ನು ಹೋಗಿ ಅಲ್ಲಿ ಬೆಂಕಿ ಹಾಕೋದು, ಅವರ ಫ್ಯಾಮಿಲಿ ಅವ್ರನ್ನೆಲ್ಲ ಹಿಂಸೆ ಮಾಡೋದು, ಇವ್ರಿಗೆ ಕೂಡ ಅಲ್ಲಿ ಪಬ್ಲಿಕ್ ಅಲ್ಲಿ ಎಲ್ಲರ ಮುಂದೆ. ಸೊ ಇದೆಲ್ಲ ಆಕ್ಚುಲಿ ಇದು ಭೌತಿಕ ಜಗತ್ತಿನ ನಿಜ ರೂಪ. ಇದಕ್ಕೆ ಬೆಲೆ ಇಲ್ಲ. ಇದು ಯಾರು ಏನು ಅಷ್ಟು ಬಿಸಿ ನಾನಿಲ್ಲದೆ ನನ್ನ ದೇಶಕ್ಕೆ ಏನಾಗುತ್ತೋ, ನನಗೆ 75 ಆಗಿದೆ, 80 ಆಗಿದೆ, 90 ಆಗಿದೆ. ಶಿಲ ಪ್ರಭುಪಾದರು ಹೇಳ್ತಾರೆ 50 ವರ್ಷ ಅಷ್ಟೇ ಹೇಳ್ತಾರೆ. ರಾಜಕಾರಣಿಗಳೇ 50 ವರ್ಷಗಳ ನಂತರ ಅವ್ರಿಗೆ ಇದು ಲಾ, ಕಾನೂನು ಪಾಸ್ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿಂದ ಮತ್ತೆ ಅವ್ರಿಗೆ ಅಲ್ಲಿ ಎಂಟ್ರಿ ಇಲ್ಲ ಅಲ್ಲಿ ಹೇಳ್ತಾರೆ. ಅದು ಆಕ್ಚುಲಿ ಇದು ವೈದಿಕ ಕಾಲದಲ್ಲಿ ಹಾಗೆ ನಡೀತಾ ಇತ್ತು. ಮಹಾನ್ ರಾಜರು, ಮಹಾನ್ ರಾಜರ್ಷಿಗಳು ಅವರು ಕೂಡ ತ್ಯಜಿಸ್ತಾ ಇದ್ದಾರೆ ಇದನ್ನು, ಅವರ ಹೊಣೆಗಾರಿಕೆನೂ ಅವರ ಇದನ್ನು. ಆದ್ರೆ ಇವತ್ತಾಗಲ್ಲ. ಇವತ್ತು ಒಬ್ಬ ವ್ಯಕ್ತಿ ಯಾವ್ದಾರಲ್ಲ ಒಂದು ಮುಂದೆ ಹೋಗಿದ್ರೆ, ಒಬ್ಬ ವಿಜ್ಞಾನಿ ಆಗೋ, ಒಬ್ಬ ವೈದ್ಯನಾಗೋ, ಇಲ್ಲ ಅಂದ್ರೆ ಒಬ್ಬ ರಾಜಕಾರಣಿ ಆಗೋ, ಎಲ್ಲರೂ ಪ್ರತಿಯೊಬ್ಬರು ಒಂದು ಜೀವನದಲ್ಲಿ ಒಂದು ಕಲೆಯಲ್ಲಿ ಎಕ್ಸ್ಪರ್ಟ್ ಆಗ್ತಾರೆ. ಅದು ಬಿಡೋದಷ್ಟು ಸುಲಭ ಇಲ್ಲ, ಬಿಡಕ್ಕಾಗಲ್ಲ ಅವರು. ಅದರ ಕೊನೆಯವರೆಗೂ ಅದು ಅಂಟ್ಕೊಂಡು ಅಲ್ಲೇ ಇಟ್ಕೊಂಡಿರ್ಬೇಕು ನಾವು. ಸೊ ಆದ್ರೆ ಹೇಳ್ತಾರೆ ಇಲ್ಲ, ನಾವು ಅದು ಬಿಡ್ಬೇಕದು. ಮತ್ತೆ ಉದ್ದೇಶ ಏನು? ನಮ್ಮ ಉದ್ದೇಶ ಏನು ಅಂದ್ರೆ ನಾವು ಕೃಷ್ಣನ ಶುದ್ಧ ಭಕ್ತರಾಗ್ಬೇಕು. ನಾವು ಈ ಪ್ರೇಮ ಭಕ್ತಿ ಹಂತವನ್ನು ತಲುಪಬೇಕು. ಅದನ್ನ ತಲುಪಬೇಕಾಗಿರೋ ನಾವು ಸಾಧನೆಯನ್ನು ಅಭ್ಯಾಸ ಮಾಡ್ಬೇಕು. ಸೊ ಇಲ್ಲ ಅಂದ್ರೆ ಇಲ್ಲಿ ಹೇಳ್ತಾರೆ ಎಲ್ಲವೂ ಕೂಡ ವಿಫಲ. ನಮ್ಮ ಎಲ್ಲ ಶ್ರಮ, ಎಲ್ಲ ಚಟುವಟಿಕೆಗಳು ಎಲ್ಲವೂ ಕೂಡ ಕೊನೆಗೆ ಒಂದು 0 ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಯಾರು ಹೋಗ್ತೀರಾ? ಓದಿ. ಹರೇ ಕೃಷ್ಣ. ಓದಿ. ಹರೇ ಕೃಷ್ಣ ಪ್ರಭುಜಿ. ಓದಿ ಪ್ರಭುಜಿ. ಏವಂ ಮನ, ಇಲ್ಲಿಂದ ಓದಿ. ಏವಂ ಮನಃ ಕರ್ಮವಶಂ ಪ್ರಯುಕ್ತೆ ಅವಿದ್ಯಯಾತ್ಮನಿ ಉಪದೀಯಮಾನೆ ಪ್ರೀತಿನ ಯಾವನ್ಮಯಿ ವಾಸುದೇವೇನ ಮುಚ್ಯತೆ ದೇಹಯೋಗೇನ ತಾವತ್. ನಾನಾ ಬಗೆಯ ಐಹಿಕ ಕ್ಲೇಶಗಳನ್ನು ಅನುಭವಿಸಲು ಒಬ್ಬನ ಮನಸ್ಸು ವಿವಿಧ ಬಗೆಯ ಶರೀರಗಳನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಮನಸ್ಸು ಕಾಮ್ಯಕರ್ಮಗಳಲ್ಲಿ ತೊಡಗಿರುವವರೆಗೆ ಅದು ಅಜ್ಞಾನದಲ್ಲಿ ಹೂತು ಹೋಗಿದೆ ಎಂದೇ ಅರ್ಥ. ಹೀಗೆ ಯಾರೊಬ್ಬರು ದೇವೋತ್ತಮ ಪರಮಪುರುಷನಾದ ವಾಸುದೇವನಲ್ಲಿ ದಿವ್ಯ ಪ್ರೇಮವನ್ನು ರೂಢಿಸಿಕೊಳ್ಳುವವರೆಗೆ ಮತ್ತೆ ಮತ್ತೆ ವಿವಿಧ ಶರೀರಗಳಲ್ಲಿ ಐಕ್ಯ ಬಂಧನಕ್ಕೊಳಗಾಗುವುದು ಖಚಿತ. ದೇವೋತ್ತಮ ಪರಮಪುರುಷ ವಾಸುದೇವನ ದಿವ್ಯ ನಾಮ, ಗುಣ, ರೂಪ ಮತ್ತು ಲೀಲೆಗಳಲ್ಲಿ ಮಗ್ನರಾಗುವುದು ಎಂದರೆ ಐಹಿಕದಿಂದ ಪರಾತ್ಪರ ಜ್ಞಾನದತ್ತ ಮನೋಭಾವ ಬದಲಾಯಿಸುವುದು ಎಂದೇ ಅರ್ಥ. ಅದು ಯಾರನ್ನೇ ಆಗಲಿ ಪರತರ ಸಾಕ್ಷಾತ್ಕಾರದ ಪದಕ್ಕೆ ಒಯ್ಯುತ್ತದೆ ಮತ್ತು ಆ ಮೂಲಕ ಐಹಿಕ ಸಂಪರ್ಕಗಳ ಬಂಧನದಿಂದ ಮತ್ತು ನಾನಾ ಬಗೆಯ ಐಹಿಕ ಶರೀರಗಳ ಬಲೆಯಿಂದ ಮುಕ್ತಗೊಳಿಸುತ್ತದೆ. ಶ್ರೀಲ ಜೀವ ಗೋಸ್ವಾಮಿ ಪ್ರಭುಪಾದರು ಸರ್ವತ್ರ ಸರ್ವದಾ ಎಂಬ ಪದಗಳನ್ನು ಭಕ್ತಿಯೋಗ ಅಥವಾ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆ ಎಂದು ವ್ಯಾಖ್ಯಾನಿಸಿರುವುದು ಸಕಲ ಸನ್ನಿವೇಶಗಳಲ್ಲೂ ಸಮರ್ಪಕವಾದದ್ದು. ಅಂದರೆ ಭಕ್ತಿಯೋಗವನ್ನು ಎಲ್ಲ ಅಪೌರುಷೇಯ ಧರ್ಮ ಗ್ರಂಥಗಳಲ್ಲೂ ವಿಶೇಷವಾಗಿ ಮಾನ್ಯವಾಡಲಾಗಿದೆ. ಅದನ್ನು ಎಲ್ಲ ಅಧಿಕಾರಿಗಳು ಆಚರಿಸಿದ್ದಾರೆ. ಅದು ಎಲ್ಲ ಸ್ಥಳಗಳಲ್ಲಿಯೂ ಪ್ರಮುಖವಾದದ್ದು, ಎಲ್ಲ ಕಾರ್ಯಕಾರಣ ಪರಿಣಾಮಗಳಲ್ಲೂ ಉಪಯುಕ್ತವಾದದ್ದು. ಅಪೌರುಷೇಯ ಧರ್ಮ ಗ್ರಂಥಗಳ ಬಗ್ಗೆ ಹೇಳುತ್ತಾ ಅವರು ಬ್ರಹ್ಮ ಮತ್ತು ನಾರದರ ವಿಚಾರಗಳಲ್ಲಿ ಸ್ಕಂದ ಪುರಾಣದಿಂದ ಉಲ್ಲೇಖಿಸುತ್ತಾರೆ. ಸಂಸಾರೇ ಅಸ್ಮಿನ್ ಮಹಾಘೋರೆ ಜನ್ಮ ಮೃತ್ಯು ಸಮಾಕುಲೆ
ಪೂಜನಂ ವಾಸುದೇವಸ್ಯ ತಾರಕಂ ವಾದಿಭಿಸ್ಮೃತಂ. ಅಂಧಕಾರ ಮತ್ತು ಅಪಾಯಗಳಿಂದ ತುಂಬಿದ ಜನನ ಮರಣಗಳಿಂದ ಮೇಳೈಸಿದ ನಾನಾ ಬಗೆಯ ಆತಂಕಗಳಿಂದ ಒಡಗೂಡಿದ ಈ ಐಹಿಕ ಪ್ರಪಂಚದ ಮಹಾಬಂಧನದಿಂದ ಪಾರಾಗುವ ಏಕೈಕ ಮಾರ್ಗವೆಂದರೆ ಭಗವಾನ್ ಶ್ರೀ ವಾಸುದೇವನ ದಿವ್ಯ ಪ್ರೇಮ ಸೇವೆಯನ್ನು ಅಂಗೀಕರಿಸುವುದು. ಎಲ್ಲಾ ವರ್ಗದ ತತ್ವಶಾಸ್ತ್ರಜ್ಞರು ಇದನ್ನು ಅಂಗೀಕರಿಸಿದ್ದಾರೆ. ಶ್ರೀಲ ಜೀವ ಗೋಸ್ವಾಮಿಯವರು 3 ಪುರಾಣಗಳಲ್ಲಿ ಅಂದರೆ ಪದ್ಮಪುರಾಣ, ಸ್ಕಂದ ಪುರಾಣ ಮತ್ತು ಲಿಂಗ ಪುರಾಣಗಳಲ್ಲಿ ಕಾಣಸಿಗುವ ಒಂದು ಶ್ಲೋಕವನ್ನು ಉಲ್ಲೇಖಿಸುತ್ತಾರೆ. ಅದು ಹೀಗಿದೆ: ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಂ ಏಕ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಎಲ್ಲ ಅಪೌರುಷೇಯ ಧರ್ಮಗ್ರಂಥಗಳನ್ನು ವಿವರವಾಗಿ ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ಮತ್ತೆ ಮತ್ತೆ ಪರಾಮರ್ಶಿಸಿ ಭಗವಾನ್ ನಾರಾಯಣನೇ ಪರಮಸತ್ಯನೆಂದು, ಆದ್ದರಿಂದ ಅವನೊಬ್ಬನನ್ನೇ ಪೂಜಿಸಬೇಕು ಎಂದು ತೀರ್ಮಾನಕ್ಕೆ ಬರಲಾಗಿದೆ. ಇದೇ ಸತ್ಯವನ್ನು ಗರುಡ ಪುರಾಣದಲ್ಲೂ ಪರೋಕ್ಷವಾಗಿ ಹೀಗೆ ವರ್ಣಿಸಲಾಗಿದೆ: ಪಾರಂಗೋತೋ ಅಪಿ ವೇದಾನಾಂ ಸರ್ವಶಾಸ್ತ್ರಸ್ಯ ವೇದ್ಯಪಿ ಯೋ ನ ಸರ್ವೇಶ್ವರೇ ಭಕ್ತಸ್ಥಂ ವಿದ್ಯಾತ್ ಪುರುಷಾದಮಂ. ಯಾರೊಬ್ಬರು ಸಕಲ ವೇದಗಳ ಪಾರಂಗತರಾಗಿದ್ದರೂ, ಸಕಲ ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಪರಿಣಿತರಾಗಿದ್ದರೂ, ದೇವೋತ್ತಮ ಪರಮಪುರುಷನ ಭಕ್ತರಾಗಿಲ್ಲದಿದ್ದಲ್ಲಿ ಅಂತಹವರನ್ನು ನರಾಧಮರು ಎಂದೇ ತಿಳಿಯಬೇಕು. ಅಂತೆಯೇ ಶ್ರೀಮದ್ ಭಾಗವತದ 5:18-12 ಪರೋಕ್ಷವಾಗಿ ಹೀಗೆ ಹೇಳಲಾಗಿದೆ: ಯಸ್ಯಾಸ್ತಿ ಭಕ್ತಿರ್ ಭಗವತ್ ಕಿಂಚನ ಸರ್ವೇ ಗುಣಸ್ತತ್ರ ಸಮಾಸತೆ ಸುರಾಃ ಪರವಾ ಭಕ್ತಸ್ಯ ಕುತೋ ಮಹಾದ್ಗುಣ ಮನೋರಥೇ ನಾಸಾತಿ ಧಾವತೋ ಬಹಿ. ದೇವೋತ್ತಮ ಪರಮಪುರುಷನಲ್ಲಿ ಅಚಲ ಭಕ್ತಿಯುಳ್ಳವರು ದೇವತೆಗಳ ಸಕಲ ಸದ್ಗುಣಗಳನ್ನು ಹೊಂದಿರಬೇಕು. ಮತ್ತು ಇದಕ್ಕೆ ತದ್ವಿರುದ್ಧವಾಗಿ ಭಗವದ್ ಭಕ್ತನಲ್ಲದವನು ಮಾನಸಿಕ ಊಹಾಪೋಹಗಳ ಅಂಧಕಾರದಲ್ಲಿ ತಡಕಾಡುತ್ತಾ ಐಹಿಕ ಅನಿತ್ಯತೆಯಲ್ಲಿ ಸಿಲುಕಿಕೊಂಡಿರಬೇಕು. ಶ್ರೀಮದ್ ಭಾಗವತದ 11ನೇ ಸ್ಕಂದ 11ನೇ ಶ್ಲೋಕ 18ನೇ ಶ್ಲೋಕ ಹೇಳುತ್ತದೆ: ಶಬ್ದ ಬ್ರಹ್ಮಾಣಿ ನಿಷ್ಣಾತೋ ನ ನಿಷ್ಣಾಯತ್ ಪರೇ ಯದಿ ಶ್ರಮಸ್ತಸ್ಯ ಶ್ರಮಫಲೋ ಯದೇನೂಮಿವ ರಕ್ಷತಃ. ಯಾರೇ ಆಗಲಿ ವೇದಗಳ ದಿವ್ಯ ಸಾಹಿತ್ಯದಲ್ಲಿ ಪಂಡಿತನಾಗಿದ್ದು ಭಗವಜ್ಞಾನ ಹೊಂದಿಲ್ಲವಾದಲ್ಲಿ ಅವನ ಸಕಲ ವಿದ್ಯೆಯು ಮೃಗ ಹೊತ್ತ ಭಾರವೆಂದು ಅಥವಾ ಹಾಲು ಕರೆಯದ ಹಸುವನ್ನು ಸಾಕಿದಂತೆ ಎಂದೇ ತಿಳಿಯಬೇಕು. ಅಂತೆಯೇ ಭಗವಂತನಿಗೆ ದಿವ್ಯ ಸೇವೆ ಸಲ್ಲಿಸುವ ಸ್ವಾತಂತ್ರ್ಯವು ಸ್ತ್ರೀಯರು, ಶೂದ್ರರು, ಗುಡ್ಡಗಾಡು ಜನರು, ಪಾಪಯುತ ಪರಿಸ್ಥಿತಿಗಳಲ್ಲಿ ಜನಿಸುವ ಇತರರು ಯಾರೇ ಆಗಲಿ ಸಕಲರಿಗೂ ಇದೆ. ತೇ ವೈ ವಿದಂತ್ಯತಿರಂತಿ ಚ ದೇವಮಾಯಾಂ ಸ್ತ್ರೀಶೂದ್ರಹೂಣಬರ ಶಬರ ಅಪಿ ಪಾಪಜೀವಾಃ ಯದ್ಯದ್ಭುತ ಕ್ರಮಪರಾಯಣಶೀಲ ಶಿಕ್ಷಾ ಸ್ಥಿರ್ಯಜ್ಜನ ಅಪಿ ಕಿಂ ಶ್ರುತಧಾರಣಾಯೇ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ. ಸೊ ಶ್ರೀಲ ಜೀವ ಗೋಸ್ವಾಮಿ ಅವರು ಶ್ರೀಲ ಪ್ರಭುಪಾದ ಅವರು ಕೋಟ್ ಮಾಡ್ತಾ ಇದ್ದಾರೆ. ಅವರು ಸರ್ವತ್ರ ಸರ್ವದಾ ಅಂದ್ರೆ ಭಕ್ತಿಯನ್ನು ನಾವು ಎಲ್ಲ ಕಡೆ ಮಾಡ್ಬೋದು ಮತ್ತೆ ಯಾವಾಗ್ಲೂ ಮಾಡ್ಬೋದು ಸೊ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಅವರು ನಂತರ ಶಾಸ್ತ್ರದಲ್ಲಿರೋ ಉಲ್ಲೇಖ ಇದು ಪೂಜನಂ ವಾಸುದೇವಸ್ಯ ತಾರಕಂ ವಾದಿಭಿ ಸ್ಮೃತಂ. ಎಲ್ಲ ಬಗೆಯ ತತ್ವಜ್ಞರು ಕೊನೆಗೆ ಅವರು ಅಂತಿಮ ನಿರ್ಣಯ ಅಂದ್ರೆ ಪೂಜನಂ ವಾಸುದೇವಸ್ಯ. ನಾವು ಈ ಮಹಾಘೋರ ಅಂದ್ರೆ ಮಹಾ ಅಪಾಯಗಳು, ಭೌತಿಕ ಜಗತ್ತು ಅಂದ್ರೆ ಅಪಾಯಗಳು ನೂರಾರು ಸಾವಿರಾರು ಹೆಜ್ಜೆಗೆ ಅಪಾಯಗಳು. ಸೊ ಇದರಿಂದ ನಾವು ಹೊರಗೆ ಬರಬೇಕು, ಮತ್ತೆ ಜನ್ಮ ಮೃತ್ಯು ಆ ಬಂಧನದಿಂದ ಹೊರಗೆ ಬರಬೇಕು. ಏನ್ ಮಾಡ್ಬೇಕು? ಎಲ್ಲರೂ ಹೇಳೋದು ಒಂದೇ, ಪೂಜನಂ ವಾಸುದೇವನ ಪೂಜೆ, ವಾಸುದೇವನ ಆಶ್ರಯ. ಅದೇ ನೆಕ್ಸ್ಟ್ ಯಾವ್ದು ಹೇಳ್ತಾರೆ?
ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ. ಮತ್ತೆ ಮತ್ತೆ ವಿಚಾರಣೆ, ಎಲ್ಲ ಶಾಸ್ತ್ರಗಳಲ್ಲಿ ಅನ್ವೇಷಣೆ ಮಾಡಿ, ಡಿಸ್ಕಷನ್ ಮಾಡಿ, ಚರ್ಚೆ ಮಾಡಿ. ಇದಂ ಏಕಂ ಸುನಿಷ್ಪನ್ನಂ, ಇದೊಂದೇ ನಿರ್ಣಯ, ಏನದು? ಧ್ಯೇಯೋ ನಾರಾಯಣ ಸದಾ. ಸೊ ಸದಾ ನಾರಾಯಣನನ್ನು ಸ್ಮರಿಸಬೇಕು. ಎಲ್ಲ ಶಾಸ್ತ್ರಗಳು ಎಲ್ಲೋ ಮತ್ತೆ ಮತ್ತೆ ವಿಚಾರಣೆ ಮಾಡೋದು, ಎಲ್ಲ ಅದರ ನಿರ್ಣಯ ಏನು? ಸದಾ ನಾರಾಯಣನ ಚಿಂತಿಸಬೇಕು, ಸ್ಮರಣೆ ಮಾಡಬೇಕು. ಅಲ್ಲಿ ಹೇಳಿದ ವಸುದೇವನ ಪೂಜೆ ಮಾಡಬೇಕು, ಇಲ್ಲಿ ಹೇಳ್ತಾರ ನಾರಾಯಣನ ಸ್ಮರಣೆ ಮಾಡಬೇಕು. ಪಾರಂಗತೋಪಿ ವೇದಾನಾಂ ಸರ್ವಶಾಸ್ತ್ರ ಅರ್ಥ ವೇದ್ಯಪಿ ಯೋ ನ ಸರ್ವೇಶ್ವರೇ ಭಕ್ತ ತಮ್ ವಿದ್ಯಾತ್ ಪುರುಷಾದಮ. ಸೊ ಇದು ಪಾಸಿಟಿವ್ ಆಗಿ ಹೇಳಿದ್ರು, ಡೈರೆಕ್ಟ್ ಇಂಡೈರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಕೂಡ ನೋಡ್ಬೋದು. ಇದು ನಾವು ಡೈರೆಕ್ಟ್ಲಿ ಆಗಿ ಹೇಳ್ತಾ ಇರೋದು ಕೃಷ್ಣನನ್ನು ಪೂಜಿಸಬೇಕು, ವಾಸುದೇವನ ಪೂಜೆ ಮಾಡಬೇಕು, ನಾರಾಯಣನ ಸ್ಮರಿಸಬೇಕು. ಸೊ ಇಂಡೈರೆಕ್ಟ್ಲಿ ಆಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರಾದ್ರೂ ಆತರ ನಾವು ಮಾಡ್ಲಿಲ್ಲ ಅಂದ್ರೆ, ಎಲ್ಲ ವೇದಗಳು ಓದಿದ್ರು ಇಲ್ಲಿ ಹೇಳ್ತಾರೆ. ಪಾರಂಗತೋ ಅಪಿ ವೇದಾನ, ಎಲ್ಲ ವೇದಗಳು ನಾನೆಲ್ಲ ಓದ್ಬಿಟ್ಟಿದ್ದೇನೆ. ಋಗ್ವೇದ, ಯಜುರ್ವೇದ, ಅದೆಲ್ಲ ಶ್ಲೋಕಗಳೆಲ್ಲ ನಂಗೆ ಕಂಠಸ್ತಾ ಇದೆ. ಸೊ ಅದೆಲ್ಲ ಅಭ್ಯಾಸ ಎಲ್ಲ ಕಲ್ತಿದ್ದೇನೆ ನಾನು. ಅದೆಲ್ಲ ಏನದು ರೂಲ್ಸ್, ರೆಗ್ಯುಲೇಷನ್ಸ್, ರಿಚುವಲ್ಸ್ ಎಲ್ಲ ಅದೇ. ಸರ್ವಶಾಸ್ತ್ರಾರ್ಥ ವೇದ್ಯಪಿ, ಎಲ್ಲವನ್ನು ತಿಳ್ಕೊಂಡ್ರು ಕೂಡ ಯೋನ ಸರ್ವೇಶ್ವರೇ ಭಕ್ತ. ಸರ್ವೇಶ್ವರ ಅಂದ್ರೆ ಯಾರು? ಕೃಷ್ಣ. ಸರ್ವ ಈಶ್ವರ, ಎಲ್ಲರ ಈಶ್ವರ, ಪರಮ ಈಶ್ವರ. ಆ ಸರ್ವೇಶ್ವರನ ಭಕ್ತನಾಗಿಲ್ಲ ಅಂದ್ರೆ ವಿದ್ಯಾತ್ ಪುರುಷ ಅಧಮಂ. ವಿದ್ಯಾತ್ ಏನ್ ತಿಳ್ಕೊಳ್ಬೇಕು? ಅವನು ನರಾಧಮನು. ಕೃಷ್ಣ ಭಗವದ್ಗೀತೆ ಹೇಳ್ತಾರೆ, ಯಾರನ್ನ ಆಶ್ರಯಿಸಲು ಆ ವ್ಯಕ್ತಿ ದುಷ್ಕೃತಿ ಇಲ್ಲ, ಮೂಢ, ನರಾಧಮ, ಮಾಯಾ ಪ್ರಜ್ಞಾನ, ಅಸುರ ಭಾವ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇರೋದು ಪುರುಷಾಧಮ. ಆ ವ್ಯಕ್ತಿ ಆ ದೊಡ್ಡ ವೇದ ಪಂಡಿತನಾಗಿದ್ರು ಕೂಡ ಇಲ್ಲಿ ಅದು ಹೇಳ್ತಾ ಇದೆ. ಇದು ವೇದಗಳಲ್ಲಿ ಇದು ಎಲ್ಲಿ ಹೇಳೋದು ಮಾತಿದು? ಗರುಡ ಪುರಾಣದಲ್ಲಿ ಹೇಳಿದ ಮಾತಿದೆ. ಗರುಡ ಪುರಾಣದಲ್ಲಿ ಹೇಳಿರೋದು ಏನಂದ್ರೆ, ಎಂತ ದೊಡ್ಡ ವೇದ ಪಂಡಿತನಾಗಿದ್ರು ಕೂಡ, ವೇದ ಜ್ಞಾನವನ್ನು ಪಡೆದವನು ವ್ಯಕ್ತಿ ಆಗಿದ್ರು ಕೂಡ ಅವರು ಕೃಷ್ಣ ಭಕ್ತಿ ಮಾಡ್ಲಿಲ್ಲ ಅಂದ್ರೆ ಅವರು ನರಾಧಮರು ಅಂತ ತಿಳ್ಕೊಳ್ಳೋದು, ಪುರುಷಾಧಮ ಅಂತ ಹೇಳ್ತಾರೆ. ಅದೇ ರೀತಿ ಇನ್ನೊಂದು ಇಂಡೈರೆಕ್ಟ್ ಆಗಿ ಕೂಡ ಇಲ್ಲಿ ಹೇಳೋದು, ಇಲ್ಲಿ ಭಾಗವತದಲ್ಲಿ ಒಬ್ಬ ಶುದ್ಧ ಭಕ್ತನಾದ್ರೆ ಅವನಲ್ಲಿ ಎಲ್ಲ ದಿವ್ಯ ಗುಣಗಳು ಬರುತ್ತೆ, ದೇವತೆಗಳಲ್ಲಿ ಕಾಣುವಂತಹ ದೈವಿ ಸ್ವಭಾವ ಬರುತ್ತೆ. ಆದರೆ ಒಬ್ಬ ವ್ಯಕ್ತಿ ಕೃಷ್ಣ ಭಕ್ತನಾಗ್ಲಿಲ್ಲ ಅಂದ್ರೆ ಅವನು ಎಂತ ದೊಡ್ಡ ವ್ಯಕ್ತಿ ಆಗಿದ್ರು ಅವನು ಮಾನಸಿಕ ನೆಲೆಯಲ್ಲಿರೋದ್ರಿಂದ ಅವನು ಒಂದು ಅಸುರತ್ವ ಗುಣಗಳು ಅವನಲ್ಲಿ ಇರುತ್ತೆ ಅಂತ ಹೇಳೋದು. ಸೊ ಹೀಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಇಲ್ಲಿ ಜಿಜ್ಞಾಸೆ ಮತ್ತೆ ಅದರ ಉತ್ತರಗಳು ಇಲ್ಲಿ ನಮಗೆ ಶ್ರೀಲ ಪ್ರಭುಪಾದರು ತಿಳಿಸ್ಕೊಡ್ತಾರೆ ಶಾಸ್ತ್ರದಲ್ಲಿ. ಶಬ್ದ ಬ್ರಹ್ಮಣಿ ನಿಷ್ಣಾತು. ಶಬ್ದ ಬ್ರಹ್ಮ ಅಂದ್ರೆ ವೇದಗಳು. ನ ನಿಷ್ಣಯಾತ್ ಪರೇಯದಿ ಶ್ರಮಸ್ತಸ್ಯ ಶ್ರಮಫಲೋ. ಸೊ ಒಬ್ಬ ನಿಷ್ಣಾತು ಅಂದ್ರೆ ಇಲ್ಲಿ ಪಂಡಿತನಾದ್ರು, ಆದ್ರೆ ನ ನಿಷ್ಣಾಯಾತ್ ಪರೆ. ಪರ ಅಂದ್ರೆ ಭಗವಂತನ, ಪರಮ ಪುರುಷ. ಅವನಲ್ಲಿ ನ ನಿಷ್ಣಾಯಾತ್, ಅವನನ್ನು ಅರ್ಥ ಮಾಡ್ಕೊಳ್ಳದೆ, ಅವನು ಒಬ್ಬ ವ್ಯಕ್ತಿ, ಅವನು ಸಾಕಾರ ಮೂರ್ತಿ, ಅವನು ಭಗವಾನ್, ಅವನ ಭಕ್ತಿ ಮಾಡೋದು ನಮ್ಮ ನಿತ್ಯ ಕರ್ತವ್ಯ. ಇದನ್ನು ಅರ್ಥ ಮಾಡ್ಕೊಳ್ಳದೆ ಶಬ್ದ ಬ್ರಹ್ಮಣಿ ಎಲ್ಲ ವೇದಗಳನ್ನು ನಿಷ್ಣಾತನಾದ್ರು ಕೂಡ ಶ್ರಮಸ್ತಸ್ಯ ಶ್ರಮ ಫಲೋ, ಅವನೆಲ್ಲವೂ ಕೂಡ ಕೇವಲ ಶ್ರಮವೇ. ಎಷ್ಟು ರೀತಿಯ ಶ್ರಮ ಅಂದ್ರೆ, ಎಷ್ಟು ರೀತಿಯ ಒಂದು ವ್ಯರ್ಥ ಅಂದ್ರೆ, ಹೃದಯ ಋನು ಇವ ರಕ್ಷತ, ಅದೇನು ಇವ ರಕ್ಷತಃ, ಈ ಅದೇನು ಇವ ರಕ್ಷತಃ. ಅಂದ್ರೆ ಉದಾಹರಣೆ ಹೇಳ್ತಾ ಇರೋದು, ಒಂದು ಹಸುನ ನಾವು ಗೋಮಾತೆ ರಕ್ಷಣೆ ಮಾಡ್ತೇವೆ, ಉದ್ದೇಶ ಇದೆ, ನಮ್ಗೆ ಪ್ರಯೋಜನ ಒಂದಿದೆ. ಏನ್ ಪ್ರಯೋಜನ ಅಂದ್ರೆ ಅಲ್ಲಿಂದ ನಮ್ಗೆ ಸಿಗೋ ಒಂದು ಹಾಲು, ಅಮೃತ, ಅದಕ್ಕೋಸ್ಕರ ನಾವು ರಕ್ಷಣೆ ಮಾಡ್ತೇವೆ. ಇಲ್ಲಾಂದ್ರೆ ಅದು ಕೊಡ್ಲಿಲ್ಲ ಅಂದ್ರೆ ಅದು ಹಸು ಉದ್ದೇಶ, ಅಫ್ಕೋರ್ಸ್ ನೀವು ಗೋಮಾತೆ ಸೇವೆ ಮಾಡಿದ್ರೆ ಅದ್ರೆಷ್ಟು ಲಾಭ ಇದೆ, ಪುಣ್ಯ ಇದೆ. ಆದ್ರೆ ಅಂತಿಮ ಲಾಭ ಅಂದ್ರೆ, ಒಂದು ರೀತಿಯ ಲಾಭ ಅಂದ್ರೆ, ನಾವು ನಿಜವಾದ ಲಾಭ ಅಂದ್ರೆ ನಮಗೆ ಅದರಿಂದ ಹಾಲು ಸಿಗ್ಬೇಕು. ಆ ಹಾಲನ್ನು ಕುಡಿದು ಅದರಿಂದ ಇಲ್ಲ ಹಾಲಿಂದ ಎಷ್ಟೋ ತಿನಿಸುಗಳನ್ನು ಮಾಡಿ ಅದರಿಂದ ನಮ್ಮ ಮೆದುಳು ಬೆಳವಣಿಗೆ ಆಗ್ಬೇಕು. ಯಾಕಂದ್ರೆ ಹೇಳೋದು ಹಾಲಿನಲ್ಲಿ ಒಂದು ವಿಶೇಷ ಇದೆ. ಭಗವಂತನ ಮಾಡೋ ಸೃಷ್ಟಿಯಲ್ಲಿ ಆ ಗೋಮಾತೆ ಸಿಗೋ ಹಾಲು ಅದು ನಮ್ಮ ಮೆದುಳಿನಲ್ಲಿ ಯಾವ ರೀತಿ ತಯಾರಿ ಮಾಡುತ್ತೆ ಅಂದ್ರೆ, ನಮ್ಗೆ ಆಧ್ಯಾತ್ಮಿಕ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಸಿಗುತ್ತೆ. ಆ ಬೆಳವಣಿಗೆ ನಮ್ಗೆ ಸಹಾಯ ಮಾಡ್ಬೇಕು ನಾವು. ಅದಕ್ಕೆ ನಾವು ಗೋರಕ್ಷಣೆ ಕೂಡ ಮಾಡೋದು. ಸೊ ಆ ರೀತಿ ಮುಖ್ಯ ಕಾರಣ. ಸೊ ಇಲ್ಲಿ ಹೇಳ್ತಾ ಇರೋದು, ಅದು ಕೊಡ್ಲಿಲ್ಲ ಅಂದ್ರೆ ವ್ಯರ್ಥ ಆಯ್ತಲ್ಲ ಅದರದ್ದು, ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ.
ಸೊ ಒಂದ್ ರೀತಿಯಲ್ಲಿ ಹೇಳ್ತಾರೆ ಶಿಲ ಪ್ರಭುಪಾದರು ಸೈಡ್ ಆಗಿ ನಾವು ಹೇಳ್ಬೇಕು ಅಂದ್ರೆ, ಶಿಲ ಪ್ರಭುಪಾದ್ ಅಫ್ಕೋರ್ಸ್ ಬಹಳ ದಯೆಯಿಂದ ಬಹಳ ಇದರಿಂದ ಅವರು ಈ ಧರ್ಮವನ್ನು ಸ್ಥಾಪನೆ ಮಾಡಿದ್ರು, ಸನಾತನ ಧರ್ಮವನ್ನು, ಗೋರಕ್ಷಣೆಯನ್ನು ಎತ್ತಿಟ್ರು. ಅದ್ರ ಬಗ್ಗೆ ಎಷ್ಟು ಭಾಗವತದಲ್ಲಿ ಮತ್ತೆ ಅವರ ಲೆಕ್ಚರ್ಸ್ ಅಲ್ಲಿ ಮಾತಾಡಿದ್ರು, ಎಲ್ಲ ಭಕ್ತರಿಗೂ ಪ್ರೋತ್ಸಾಹ ಮಾಡಿದ್ರು, ಅದೆಲ್ಲ ಮಾಡಿದ್ರು. ಆಮೇಲೆ ಆದರೂ ಪ್ರಭುಪಾದರು ತಮ್ಮ ಶಿಷ್ಯರು ಯಾರು ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿದ್ದಾರೆ, ಶಿಲ ಪ್ರಭುಪಾದರ ಹೆಜ್ಜೆಗಳಲ್ಲಿ ಅವರು ಕೂಡ ಸಂಪೂರ್ಣವಾಗಿ ಪ್ರಚಾರದ ತೊಡಗಿದ್ದಾರೆ. ಸೊ ಅವರಿಗೆ ಶಿಲ ಪ್ರಭುಪಾದರು ಹೇಳಿದ್ದು ವಿಶೇಷವಾಗಿ ಅವ್ರು ಕೊಟ್ಟಿದ್ದ ಮಾರ್ಗದರ್ಶನ ಅಂದ್ರೆ, ಗೋಮಾತೆಗಳನ್ನ ನಾವು ಯಾವಾಗ ರಕ್ಷಣೆ ಮಾಡ್ತೀರಿ, ಅವರು ಏನ್ ಮಾಡ್ತಾರೆ, ಅವ್ರು ಹಾಲನ್ನು ಕೊಡ್ತಾ ಇರುವಾಗ ಅವರು ರಕ್ಷಣೆ ಮಾಡ್ತಾರೆ. ಬೇರೆಯವ್ರು ರಕ್ಷಣೆ ಮಾಡೋದಿಲ್ಲ ಅಂತಲ್ಲ, ಆದ್ರೆ ನಮ್ಮ ಉದ್ದೇಶ ಅದಲ್ಲಿ ಇರೋದಿಲ್ಲ. ಇವಾಗ ಬೇರೆ ಜನರು ಅದರ ರಕ್ಷಣೆಯಿಂದ ಡೆಫಿನೆಟ್ಲಿ ಪುಣ್ಯ ಇದೆ, ಗೋಮಾತೆಯ ಒಂದು ರಕ್ಷಣೆಯಿಂದ ಅದರ ಇದೆ, ಆದ್ರೆ ನಮಗೆ ಆ ರೀತಿಯ ಅದು ಕೂಡ ನಿಧಾನ ಅಂತ ಹೇಳ್ಬೋದು. ಒಂದ್ ರೀತಿ ನಿಧಾನ ಅಂದ್ರೆ ಆ ಪುಣ್ಯವನ್ನು ಗಳಿಸೋ ಇನ್ನೊಂದು ಮಾಡಿ, ಆದ್ರೆ ನೇರವಾಗಿ ಭಕ್ತಿ ಕಾರ್ಯಗಳಂದ್ರೆ ನಾವು ಫಿಕ್ಸ್ಡ್ ಟಾರ್ಗೆಟ್, ಕೃಷ್ಣನ ತೃಪ್ತಿ ಮಾಡಬೇಕು, ಕೃಷ್ಣ ತೃಪ್ತಿ ಮಾಡೋದಕ್ಕೆ ಕೃಷ್ಣನಿಗೆ ಯಾವುದು ಇತ್ತು. ಶಿಲ ಪ್ರಭುಪಾದ ವಿಶೇಷವಾಗಿ ಅದರಲ್ಲೂ ಕೂಡ ಹೇಳಿದ್ದು, ಅದು ಯಾವುದು ಹೆಲ್ತಿ ಕೌಸ್ ಆರೋಗ್ಯವಾಗಿದೆ ಅದನ್ನ ನೋಡ್ಕೊಳ್ಳಿ, ಅದನ್ನ ಇದು ಮಾಡಿ. ಸೊ ಅದು ಪ್ರಭುಪಾದರು ಬೇರೆಯವ್ರ ಮೇಲೆ ದಯೆ ಇಲ್ಲ ಅಂತಲ್ಲ, ಪ್ರಭುಪಾದರು ಹೇಳಿದ್ರಿಂದಾನೇ ನಮಗೆ ಗೋಮಾತೆಯ ಒಂದು ಸ್ಥಾನ ನಮ್ಗೆ ಅರ್ಥ ಆಗಿದ್ದು, ನಾವು ಪಾಲನೆ ಮಾಡ್ತಾ ಇರೋದು ಅದೆಲ್ಲ. ಆದರೆ ಅವರು ಯಾವ ರೀತಿಯಲ್ಲಿ ಲೆವೆಲ್ಸ್ ಇರುತ್ತೆ. ಸೊ ನಿಜವಾಗ್ಲೂ ಅಂದ್ರೆ ಅದರ ರಕ್ಷಣೆ ನಾವು ಮಾಡೋದು ಅಂದ್ರೆ ಅದರಿಂದ ನಮ್ಗೆ ಲಾಭವನ್ನು ಪಡಿಬೇಕು, ಆ ಹಾಲನ್ನು ಪಡಿಬೇಕು. ಸೊ ಪ್ರೊಡಕ್ಷನ್ ಇಕನಾಮಿಕಲಿ ಅಂತಲ್ಲ, ಮುಖ್ಯವಾಗಿ ನಮ್ಮ ಆಧ್ಯಾತ್ಮಿಕವಾಗಿ ಸ್ಪಿರಿಚುಯಲಿ ಅದರಿಂದ ಹಾಲು, ಅದರಿಂದ ತಯಾರಿಸಿದ ಪದಾರ್ಥಗಳು, ಅದರ ಸೇವನೆಯಿಂದ ನಮಗೆ ಆಧ್ಯಾತ್ಮಿಕ ಪ್ರಗತಿ ಸಾಧಿಸಬೇಕು. ಸೊ ಹಾಗೆ ಪ್ರಭುಪಾದರು ವಿಶೇಷವಾಗಿ ಗೋರಕ್ಷಣೆ ಕೂಡ ನಮಗೆ ಹೇಳಿದ್ದು ಒಂಥರ ಇಲ್ಲಾಂದ್ರೆ ಎಷ್ಟೋ ಇದ್ದಾರೆ, ಸ್ವಲ್ಪ ಜನಕ್ಕೆ ಅದೇ ಮೇನ್. ಅವ್ರಿಗೆ ಕೃಷ್ಣ ಭಕ್ತಿಯಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಕೃಷ್ಣ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ, ಆದ್ರೆ ಅವರು ಗೋಮಾತೆಯ ರಕ್ಷಣೆ ಅಂತ ಅವರು ಸಾವಿರಾರು ಲಕ್ಷಾಂತರ ಗೋವುಗಳನ್ನ ಸಾಕ್ತಾರೆ, ರಕ್ಷಣೆ ಮಾಡ್ತಾರೆ, ಅದೆಲ್ಲ ಇದೆ. ಅದೆಲ್ಲ ಒಂದು ಪುಣ್ಯ ಕಾರ್ಯ, ಅದು ಒಳ್ಳೇದು, ಅದು ತಪ್ಪದ ಅಂತಲ್ಲ. ಆದರೆ ನಿಮ್ಮ ಗುರಿ ಏನಿದೆ ಆಧ್ಯಾತ್ಮಿಕವಾಗಿದ್ರೆ, ನಿಮ್ಮ ಗುರಿ ಏನಿದೆ ಕೃಷ್ಣನ ಪ್ರೇಮ ಭಕ್ತಿಯನ್ನು ಪಡಿಬೇಕು, ಕೃಷ್ಣನ ಪ್ರತಿನಿಧಿಗಳ ಆಚಾರ್ಯರ ಒಂದು ಇದನ್ನು 100ಕ್ಕೆ 100 ನಾವು ಮಾಡಬೇಕು. ಆ ರೀತಿ ಆ ಕಡೆಗೆ ನೀವಿದ್ದಾಗ ಸ್ವಲ್ಪ ಒಂದೊಂದು ಕಡೆ ನಾವು ಯಾವ್ದು ಮುಖ್ಯ, ಯಾವುದು ಅಷ್ಟು ಮುಖ್ಯ ಇಲ್ಲ, ಯಾವುದು ಇನ್ನ ಕಡಿಮೆ ಮುಖ್ಯ, ಯಾವುದು ಆ ರೀತಿ ನಾವು ನೋಡ್ಬೇಕಾಗತ್ತೆ. ಸೊ ಇಲ್ಲಿ ಈ ಶ್ಲೋಕ ಬಂತು, ನಾನು ಅದಕ್ಕೆ ಸ್ವಲ್ಪ ಡೈವರ್ಷನ್ ತಗೊಂಡೆ. ಇಲ್ಲ ಅಂದ್ರೆ ಹೇಳ್ತಾ ಇರೋದು ವೇದಗಳಲ್ಲಿ ಇರೋ ನಿರ್ದೇಶನ ಏನು, ಅದರಿಂದ ಕೃಷ್ಣನ ನಾವು ಆಶ್ರಯ ಪಡಿಬೇಕು, ಅವನ ಜ್ಞಾನವನ್ನು, ಕೃಷ್ಣನ ಜ್ಞಾನದಲ್ಲಿ ನಾವು ಪಕ್ವರಾಗ್ಬೇಕು. ನಾವು ನಿಷ್ಣಾಯಾತ್ ಪರೇಯದಿ, ಇಲ್ಲ ಅಂದ್ರೆ ಅದೆಲ್ಲವೂ ಕೂಡ ಶ್ರಮವೇ. ಸೊ ಇದೆಲ್ಲ ಆದ್ಮೇಲೆ ಶಿಲ ಪ್ರಭುಪಾದರು ಅವರ ಒಂದು ಏನ್ ಹೇಳೋದು, ಸರ್ವತ್ರ ಸರ್ವದ, ಮತ್ತೆ ಈ ಭಕ್ತಿಯನ್ನು ನಾವು ಯಾವ ಹಂತದಲ್ಲೂ ಯಾವ ಇದರಲ್ಲಿದ್ರು ಕೂಡ ನಾವು ಅಭ್ಯಾಸ ಮಾಡಬಹುದು. ಆ ರೀತಿ ನಮ್ಮನ್ನ ಪ್ರೋತ್ಸಾಹಿಸ್ತಾರೆ. ಈ ಕೆಲವು ಶ್ಲೋಕಗಳು ಬಹಳ ಚೆನ್ನಾಗಿ ಶಿಲ ಪ್ರಭುಪಾದರು ಯಾವ ಪೂರ್ವ ಅರ್ಹತೆಗಳೇ ಇಲ್ಲ ಭಕ್ತಿಗೆ. ಸೊ ಆ ರೀತಿಯಲ್ಲಿ ಭಕ್ತಿಯ ಒಂದು ಅದರ ಮಹಾತ್ಮೆಯನ್ನು, ಕೃಷ್ಣನ ಕೃಪೆಯನ್ನು, ಆಚಾರ್ಯರ ಕೃಪೆ, ಸೊ ಅದನ್ನು ನಮ್ಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇದು ಸ್ವಲ್ಪ ಓದೋಣ. ಇದು ನರಾಧಮರು ಹಾಗೂ ಈ ಶ್ಲೋಕ ಓದಿದ್ರು ಪ್ರಭು. ಅರ್ಥ: ನರಾಧಮರು ಕೂಡ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿಷ್ಣಾತರಾದ ಸದ್ಗುರುವಿನಿಂದ ತರಬೇತಿ ಹೊಂದಿದ್ದರೆ ಭಕ್ತಿ ಜೀವನದ ಉತ್ತುಂಗಕ್ಕೆ ಏರಬಹುದು. ತೇ ವೈ ವಿದಂತಿ ಅತಿತರಂತಿ ಚ ದೇವಮಾಯಾ ಸ್ತ್ರೀ ಶೂದ್ರ ಹೂಣ ಶಬರ ಅಪಿ ಪಾಪ ಜೀವ ಯದಿ ಅದ್ಭುತ ಕ್ರಮಪರಾಯಣ ಶೀಲ ಶಿಕ್ಷಾ. ಸೊ ಇಲ್ಲಿ ಹೇಳ್ತಾ ಇರೋದು, ಯಾರೇನಾದ್ರೂ ಆಗಿರ್ಬೋದು, ಒಬ್ರು ಸ್ತ್ರೀ, ಶೂದ್ರ, ಹೂಣ, ಶಬರ, ಪಾಪ ಜೀವ. ಸೊ ಇದೆಲ್ಲ ಪಂಗಡದಲ್ಲಿ ನಾವು ಸಿಕ್ಕಿ ಬಿದ್ದಿದ್ದೇವೆ. ಕಲಿಯುಗ ಅಂದ್ರೆ ಕೆಲವು ಶೂದ್ರ ಸಂಭವ. ಆದ್ರೆ ನಾವು ಯದಿ ಅದ್ಭುತ ಕ್ರಮ ಪರಾಯಣ, ಯಾರಾದ್ರೂ ಭಗವಂತನ ಪರಾಯಣ, ನಾರಾಯಣ ಪರಾಯಣ ಯಾರಿದ್ದಾರೆ, ಅವರ ಆಶ್ರಯದಲ್ಲಿ ಶೀಲ ಶಿಕ್ಷಾ, ಅವರ ಆಶ್ರಯದಲ್ಲಿ ನಾವು ಬಂದ್ರೆ ತಿರ್ಯಕ್ ಜನ ಅಪಿ ಕಿಮು ಶ್ರುತ ಧಾರಣಾಯೇ. ಸೊ ಎಲ್ಲರೂ ಕೂಡ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ. ಅಧಮರೇ ಉತ್ತುಂಗಕ್ಕೆ ಏರಬಹುದಾದರೆ ಇನ್ನು ವೇದಜ್ಞಾನದಲ್ಲಿ ಅತ್ಯುನ್ನತರಾದವರ ಮಾತೇನು? ಅಂತಿಮ ತೀರ್ಮಾನವೆಂದರೆ, ಯಾರೇ ಇರಲಿ ಭಗವಂತನ ಭಕ್ತಿ ಸೇವೆಯು ಸಕಲಿಗರಿಗೂ ಮುಕ್ತವಾಗಿ ಲಭ್ಯವಾದದ್ದು. ಅದು ಅಂತಹ ಸೇವೆ ಮಾಡುವ ಸಕಲರಿಗೂ ಅನ್ವಯಿಸುವುದೆಂದು ದೃಢಪಡಿಸಲಾಗಿದೆ. ಆದ್ದರಿಂದ ಸದ್ಗುರುಗಳ ಮುಖೇನ ತರಬೇತಿ ಪಡೆದ ಪರಿಪೂರ್ಣ ಜ್ಞಾನಯುಕ್ತವಾದ ಭಗವಂತನ ಭಕ್ತಿ ಸೇವೆಯನ್ನು ಸಕಲರಿಗೂ
ಮಾನವರಲ್ಲದವರಿಗೂ ಸಲಹೆ ಮಾಡಲಾಗಿದೆ. ಇದನ್ನು ಗರುಡ ಪುರಾಣದಲ್ಲೂ ದೃಢಪಡಿಸಲಾಗಿದೆ. ಕೀಟ ಪಕ್ಷಿ ಮೃಗಾಣಾಂ ಚ ಹರೌ ಸನ್ಯಸ್ತ ಚೇತಸಾಂ ಊರ್ಧ್ವಾಂ ಏವ ಗತಿಂ ಮನ್ಯೇ ಕಿಂ ಪುನರ್ ಜ್ಞಾನಿನಾಂ ನೃಣಾಂ. ಭಗವಂತನ ದಿವ್ಯ ಪ್ರೇಮ ಸೇವೆಗೆ ಶರಣಾಗತರಾದರೆ ಕೀಟ ಪಶು ಪಕ್ಷಿಗಳಿಗೆ ಕೂಡ ಜೀವನದ ಪರಿಪೂರ್ಣತೆಯ ಅತ್ಯುನ್ನತ ಮಟ್ಟಕ್ಕೆ ಏರುವ ಭರವಸೆ ದೊರೆಯುತ್ತದೆ. ಹೀಗಿರುವಾಗ ಮಾನವ ಕುಲದ ದಾರ್ಶನಿಕರ ಮಾತೇನು? ಯಾರಾದ್ರೂ ಏನೋ ಉದಾಹರಣೆ ಕೊಡ್ತೀರಾ ಇದಕ್ಕೆ? ಪ್ರಭುಜಿ, ರಾಮಾಯಣದಲ್ಲಿ ಬಹಳ ಉದಾಹರಣೆ ಇದೆಯಲ್ಲ. ಅದು ಹನುಮಂತ, ಮತ್ತೆ ಅಳಿಲು, ಮತ್ತೆ ಇದು ಅಳಿಲು, ವಾನರ ಸೈನ್ಯ, ವಾನರ ಸೈನ್ಯ, ಜಟಾಯು ಪ್ರಭುಜಿ. ಜಟಾಯು ಪಕ್ಷಿ, ಜಟಾಯು ಪಕ್ಷಿ. ಹೌದು. ಆಮೇಲೆ ಇದು ಚೈತನ್ಯ ಮಹಾಪ್ರಭುಗಳು ಒಂದು ನಾಯಿಯನ್ನು ಉದ್ಧಾರ ಮಾಡಿದ್ದಾರೆ, ಅದು ಪ್ರಸಾದ ಕೊಟ್ಟು. ಹೌದು, ಇವರು ಶಿವಾನಂದ ಸೇನಾ ಅವರ ನಾಯಿ. ಶಿವಾನಂದ ಸೇನಾ ಅವರ ನಾಯಿ ಸದಾ ಅವಳು ಹಿಂದ್ಕೊಂಡೆ ಬಂದ್ಬಿಟ್ಟಿತ್ತು ಅವ್ರ ಜೊತೆಗೆ. ಹೌದು. ಅದನ್ನ ಚೈತನ್ಯ ಮಹಾಪ್ರಭುಗಳು ಪ್ರಸಾದ ಕೊಟ್ಟು ಕೂಡ ಅದು ಭಗವಂತನ ಲೋಕಕ್ಕೆ ಹೋಯ್ತು. ಚೈತನ್ಯ ಅವರು ಹೇಳ್ತಾರೆ, ಚೈತನ್ಯ ಅವರು ಹೇಳಿದ್ರೆ ಅದು ಚೈತನ್ಯ ಚರಿತಾಮೃತಕಾರರು ಹೇಳೋದ. ಇದು ಶಿವಾನಂದ ಸೇನಾ ಎಷ್ಟು ಆಪ್ತರು ಅಂದ್ರೆ ಅವರ ನಾಯಿ ಕೂಡ ಚೈತನ್ಯ ಅವರು ಅಷ್ಟು ಆಪ್ತರು ಅಂತ ರೀತಿ ಹೇಳ್ತಾರೆ. ಯಾರು ಕೂಡ ಅವ್ರ ಸಂಬಂಧದಲ್ಲಿ ಶಿವಾನಂದ ಸೇನಾದಲ್ಲಿ ಸಂಬಂಧದಲ್ಲಿದ್ರೆ, ಅಂದ್ರೆ ಶಿವಾನಂದ ಸೇನಾ ಆ ರೀತಿಯ ಶುದ್ಧ ಭಕ್ತರು, ಆಚಾರ್ಯರು ಅವರ ನಿರ್ದೇಶನದಲ್ಲಿ ಇದ್ರೆ ಯಾರು ಕೂಡ ಕೃಷ್ಣನು ಅವರನ್ನು ಉದ್ಧರಿಸುತ್ತಾನೆ. ಸೊ ಆ ಹೊಣೆಗಾರಿಕೆ ಕೃಷ್ಣ ಸ್ವೀಕರಿಸ್ತಾನೆ. ಮತ್ತೆ ಚೈತನ್ಯ ಮಹಾಪ್ರಭುಗಳು ಜಾರ್ಖಂಡ ಇದರಲ್ಲಿ ಹೋದಾಗ ಪ್ರಾಣಿಗಳಿಗೂ ಕೂಡ ಅವರು ಪಶು ಪಕ್ಷಿಗಳು ಎಲ್ಲರೂ ಹರಿನಾಮ ಸಂಕೀರ್ತನೆಗೆ ಎಲ್ಲ ಕರಡಿಗಳು, ಆಮೇಲೆ ಹುಲಿ, ಚಿರತೆ ಅವೆಲ್ಲ ಒಟ್ಟಾಗೆ ಇದ್ವು. ಏನೋ ಒಂದಕ್ಕೂ ಕೂಡ ಅವರು ಇದಾಗ್ಲಿಲ್ಲ. ಆತರ ಅವರು ಭಗವಂತನ ಹರಿನಾಮ ಸಂಕೀರ್ತನೆಗೆ ಅವರು ನರ್ತಿಸಿದರು, ಇದು ಮಾಡಿದ್ರು. ಪ್ರಾಣಿಗಳಿಗೂ ಉಂಟು. ಮತ್ತೆ ಗಿಡ ಮರಗಳಿಗೂ ಉಂಟು ಪ್ರಭುಜಿ. ಹೇಗೆಂದ್ರೆ ಇವರು ಕೃಷ್ಣ ಮತ್ತು ಬಲರಾಮ ಇವರು ಅದರಲ್ಲಿ ವೃಂದಾವನದಲ್ಲಿ ಕಾಡಿನಲ್ಲಿ ಹೋಗುವಾಗ ಆ ಗಿಡಗಳು ಕೂಡ ಮರಗಳು ಬಾಗಿ ಬಾಗಿ ಹಣ್ಣು ಹೂವಿನಿಂದ ತುಂಬಿಕೊಂಡಿತ್ತು. ಮತ್ತು ಅದು ಒಂದು ರೀತಿ ಜೇನನ್ನ ಮತ್ತು ಮಧು ಅದನ್ನ ಸುರಿಸ್ತಾ ಇತ್ತಂತೆ. ಅವರೆಲ್ಲ ಶುದ್ಧ ಭಕ್ತರೇ. ಅವರು ಆ ರೀತಿಯಲ್ಲಿ ಕೃಷ್ಣ ಬಲರಾಮನ ಸಮಯದಲ್ಲಿ ಅವರು ಕೂಡ ಹುಟ್ಟಿ ಬಂದಿದ್ದಾರೆ. ಹೇಳೋ ರೀತಿಯಲ್ಲಿ ಅವರು ಆ ಸ್ಥಿತಿಯಲ್ಲಿ ಇದ್ರು ಕೂಡ ಭಗವಂತನ ಜಾಗೃತಗೊಳಿಸಬಹುದು. ಭ್ರಮರಗಳು ಕೂಡ ಬಂದು ಮುತ್ತುತ್ತಾ ಇದ್ರು ಅವರ ಹತ್ರ. ಅಂದ್ರೆ ಅವರು ಗುಯ್ಯಿ ಅಂತ ಅವರ ಒಂದು ಸ್ವರದಿಂದ ಅವರ ಭಗವಂತನನ್ನ ಸೇವೆ ಮಾಡ್ತಾ ಇದ್ರು ಅಂತ ಕೇಳಿದ್ದೇವೆ. ಅವರ ಭಾಷೆಗಳಿದೆ. ಸೊ ನಮಗೆ ಕೃಷ್ಣನ ಗೊತ್ತು ಎಲ್ಲರ ಭಾಷೆ, ಅವರ ಪ್ರಾರ್ಥನೆ. ಇಲ್ಲಾಂದ್ರೆ ಹೇಳ್ತಾರೆ ಸಾಮಾನ್ಯವಾಗಿ ಕೀಟಗಳು ಅವ್ರು ಗುಯ್ ಅಂತ ಇದ್ರೆ ಅದ ಅರ್ಥ ಅಂದ್ರೆ ಎಲ್ಲಿ ಹುಳ, ಎಲ್ಲಿ ಇದು, ಅವರು ಆಹಾರಕ್ಕೋಸ್ಕರ ಕೇಳ್ತಾ ಇದ್ದಾರೆ ಅಷ್ಟೇ. ಎಷ್ಟೋ ಶಬ್ದಗಳು ಕೇಳುತ್ತೆ ನಮಗೆ ಹೊರಗೆ, ಪಕ್ಷಿಗಳು, ಈ ಕೀಟಗಳು ಎಲ್ಲ. ಆ ಶಬ್ದ ಏನು ಅಂದ್ರೆ ಈ 4 ಆಹಾರ, ನಿದ್ರೆ, ಭಯ, ಮೈಥುನ, ಇದಕ್ಕೆ ಶಬ್ದ ಮಾಡ್ತಾ ಇದೆ ಅಷ್ಟೇ. ಅದು ಇದೇ ಅವರ ಜಿಜ್ಞಾಸೆ. ಆದರೆ ನೀವು ಹೇಳೋದ ರೀತಿಯಲ್ಲಿ ಇವರೆಲ್ಲ ಅದಲ್ಲ. ಇವರಲ್ಲಿ ಶಬ್ದ ಹೊರಡಿಸ್ತಾ ಇದ್ದಾರೆ ಅಂದ್ರೆ ಆ ರೀತಿಯ ಒಂದು ಇದು ಅವರು ಭಕ್ತರು, ಅವರು ಪರಿಪೂರ್ಣತೆ. ಪ್ರಭುಜಿ, ನದಿಗಳು ಕೂಡ ಆ ಯಮುನಾ ನದಿ ಅದು ಹೀಗೆ ಭಗವಂತ ಹೋಗ್ಬೇಕಾದ್ರೆ ಅದು ಮುಂದೆ ಮುಂದೆ ಹರಿದು ಅವನ ಕಾಲನ್ನ ತೋಯಿಸ್ತಿತ್ತಂತೆ, ಅದ ಪಾದವನ್ನ ತನ್ನ ಒಂದು ಇದನ್ನ ತೋರ್ಸ್ಕೊಳ್ಳಿಕ್ಕಾಗಿ, ತನ್ನ ಭಗವಂತನಿಗೆ ಬಾಗಿದ್ದೇನೆ, ತಲೆ ಬಾಗಿದ್ದೇನೆ ಅಂತ. ಪ್ರಭುಜಿ, ಗಜೇಂದ್ರ ಮತ್ತೆ ಜಡಭರತ ಆಗೋಕ್ ಮುಂಚೆ ಜಿಂಕೆ ಗಜೇಂದ್ರ ಎಸ್, ಅದು ಒಳ್ಳೆ ಉತ್ತಮ ಉದಾಹರಣೆ. ಮತ್ತೆ ಯಾರು ಮಾತಾಜಿ? ಭರತ ಮಹಾರಾಜ ಜಿಂಕೆ ಆಗಿದ್ದಾಗ ಪ್ರಭುಜಿ. ಗಜೇಂದ್ರ ಮತ್ತೆ ಯಾರು ಹೇಳಿದ್ರಿ? ಭರತ ಮಹಾರಾಜ ಜಿಂಕೆ ಆಗಿದ್ದಾಗ. ಭರತ ಮಹಾರಾಜ ಜಿಂಕೆ ಆಗಿದ್ದ ಕೂಡ ಮತ್ತೆ ಅವ್ರು ಭಕ್ತಿ ಮಾಡಿದ್ರು. ಹೌದು ಪ್ರಭುಜಿ. ಕಾಳಿಂಗ ಆಗುತ್ತಾ? ಕಾಳಿಂಗ ಮರ್ದನ ನಾಗಪತ್ನಿಯರು. ಹೌದು. ಕಾಳಿಂಗನ ಬಗ್ಗೆ, ಕಾಳಿಯ ಬಗ್ಗೆ ಹೇಳೋದು ಇದು ಎಷ್ಟು ಒಂದು ತಮೋಗುಣದ ಇದಿರ್ಬೇಕು ಅಂತ ನಾಗಪತ್ನಿಯರು ಹೇಳ್ತಾ ಇರೋದು. ತುಂಬಾ ತಮೋಗಿರ್ಬೇಕು. ಹಾಗಾಗಿ ಈ ತರ ಒಂದು ಜೀವ ಸಿಕ್ಕಿದೆ ಅವರಿಗೆ, ಕಾಳಿಂಗನ ಒಂದು ದೇಹ ಸಿಕ್ಕಿದೆ ಅಂತ. ಆದರೂ ಕೂಡ ಅವರು ಇನ್ನೇನೋ ಅವರು ಪುಣ್ಯ ಮಾಡಿರ್ಬೇಕು, ಭಕ್ತಿ ಮಾಡಿರ್ಬೇಕು, ಹಿಂದೆ ಭಗವಂತನ ಪಾದಗಳು ಅವರ ಮೇಲೆ ಸ್ಪರ್ಶ ಆಗ್ತಾ ಇದೆ ಅಂತ ಕೂಡ ಅವ್ರು ಹೇಳ್ತಾರೆ. ಎರಡು ಕೂಡ ಭಾಗ್ಯನೂ ಇದೆ. ನಾಗಪತ್ನಿಯರ ಪ್ರಾರ್ಥನೆಗಳು ಅದ್ಭುತವಾಗಿದೆ. ನಾಗಪತ್ನಿಯರ ಪ್ರಾರ್ಥನೆಗಳು ಅವರು ನಾಗಪತ್ನಿಯರಾಗಿ ಹಾವಿನ ರೂಪದಲ್ಲಿ ಇಷ್ಟೆಲ್ಲಾ ಪ್ರಜ್ಞೆ ಇದೆಯಾ ಅವರಿಗೆ ಅಂತ ನಮಗೆ
ಆಶ್ಚರ್ಯ ಆಗುತ್ತೆ ಆ ನಾಗಪತ್ನಿಯರ ಪ್ರಾರ್ಥನೆ. ಅವರ ಪ್ರಾರ್ಥನೆಗೆ ಕೃಷ್ಣನು ಕಾಳಿಯನನ್ನು ಬಿಟ್ಟದ ನೋಡಿ. ಇಲ್ಲಾಂದ್ರೆ ಕಾಳಿಯನನ್ನು ಕೃಷ್ಣ ಕೊಲ್ಬೋದಾಗಿತ್ತು ಅದ್ರಲ್ಲಿ. ಇವರ ಪ್ರಾರ್ಥನೆಗೆ ಅವ್ರನ್ನ ಬಿಟ್ಬಿಟ್ರು ಕಾಳಿಯನ್ನ. ಮತ್ತೆ ಅವ್ರನ್ನು ಕೂಡ ಸಂಪೂರ್ಣ ಪರಿಶುದ್ಧರಾಗಿ ಮಾಡಿ, ಎಲ್ಲೋ ಫಿಜಿ ಅಲ್ಲೆಲ್ಲೋ ಇದ್ದಾರೆ ಅಂತ ಹೇಳ್ತಾರೆ ಅವ್ರ ಬಗ್ಗೆ. ಕಾಳಿಂಗ ಎಲ್ಲಿದ್ದಾರೆ ಪ್ರಭುಜಿ? ಫಿಜಿ ಐಲ್ಯಾಂಡ್ಸ್ ಇದೆ ನೋಡಿ, ಅಲ್ಲಿ ಕಳ್ಸಿಬಿಟ್ರು. ಅಲ್ಲಿ ಕೃಷ್ಣ ಹೇಳಿದ್ದು ನೀನ್ ಬಿಟ್ಟು ಹೋಗು, ಇಲ್ಲಿ ಯಮುನಾ ನದಿಯನ್ನು ಬಿಟ್ಟು ಹೋಗಿ ಅಂತ ಹೇಳಿ. ಅಲ್ಲಿ ಬಿಟ್ಟು ಹೋಗಿ ಅಂದ್ಮೇಲೆ ಅವ್ರು ಎಲ್ಲಿ ಹೋದ್ರು ಅಂದ್ರೆ ಸಮುದ್ರದಲ್ಲಿ, ಒಂದು ದ್ವೀಪದಲ್ಲಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಪ್ರಭುಪಾದರು ಕೂಡ ಅಲ್ಲಿ ಟೆಂಪಲ್ ಫಿಜಿ ಐಲ್ಯಾಂಡ್ಸ್ ಅಲ್ಲಿ ಕಾಳಿಯ ಮರ್ದನ ಇಸ್ಕಾನ್ ಟೆಂಪಲ್ ಸ್ಥಾಪನೆ ಮಾಡಿದ್ದು. ಅಲ್ಲಿ ಹಲವು ಶಿಷ್ಯರು ಒಬ್ಬರು ಮಾಡಿದ್ದು, ಪ್ರಭುಪಾದ ನಿರ್ದೇಶನದಲ್ಲೇ ಕಾಳಿಂಗ ಅಲ್ಲಿ ಸ್ಥಾಪನೆ ಮಾಡಿದ್ರು ಫಿಜಿ ಐಲ್ಯಾಂಡ್ಸ್ ಅಲ್ಲಿ ಹೇಳ್ತಾರೆ. ಅದೇ ಲೋಕಲ್ ಜನರು ಕೂಡ ಹೇಳ್ತಾರಂತೆ, ಇಲ್ಲೊಂದು ಬೆಟ್ಟ ಇದೆ, ಅಲ್ಲಿ ಆ ತರ ಒಂದು ಹಾವಿದೆ, ಅಲ್ಲಿ ಹೋದವ್ರು ಯಾರು ಬರೋದಿಲ್ಲ, ಈ ತರ ಏನೋ ಅಲ್ಲಿ ಇದೆ ಫಿಜಿ ಐಲ್ಯಾಂಡ್ಸ್ ಅಂತ ಹೇಳ್ತಾರೆ. ಪ್ರಭುಜಿ ಮತ್ತೆ ಕೃಷ್ಣನ ಹತ್ರ ಯಾವಾಗ್ಲೂ ಹಸು ಇರುತ್ತೆ, ಮತ್ತೆ ಇದು ಇರುತ್ತೆ ಅಲ್ಲ, ನವಿಲು ಇರುತ್ತೆ ಪ್ರಭುಜಿ. ಕಾಗೆ ಕೂಡ ಇದೆ ಮಾತಾಜಿ, ಕಾಗೆ ಕೂಡ ಇದೆ. ಹಾಗೆ ಗೊತ್ತಿಲ್ಲ ನನ್ಗೆ. ಕಾಗೆ ಇದೆ, ಕಾಗೆ ಒಂದು ಮುನಿ ಕಾಗೆ ಆಗಿತ್ತು. ಅದು ಭಗವಂತನ ರಾಮನ ಹಿಂದೆ ಬರ್ತಿತ್ತಲ್ಲ ಒಂದು ಕಾಗೆ. ಕಾಕಭೂಷಂಡಿ ಅಂತಾರಲ್ಲ ಅದೇ ಅಲ್ವಾ ಈಗ ಮಾತಾಜಿ ಹೇಳ್ತಾ ಇರೋದು? ಕಾಗೆ ಹೌದು, ಕಾಗೆ ಒಬ್ರು ಮುನಿ ನೋಡಿ ಪ್ರಭುಜಿ, ಅವ್ರು ಒಬ್ರಿಗೊಬ್ರು ಶಾಪ ಕೊಡೋದಲ್ವಾ, ಅವ್ರ ಹೆಸರು ಮರ್ತೋಯ್ತು ನನಗೆ. ಕಾಳಿಂಗನಾಗುದು, ಒಬ್ರು ಕಾಗೆ ಆಗುದು. ಮತ್ತೆ ಕಾಗೆ ಅವ್ರ ಶಾಪ ಏನೋ ಒಬ್ರು ಹೋಮ ಮಾಡ್ತಾ ಇರುವಾಗ ಇವ ಬರುದು, ಈ ಋಷಿ, ಕಾಳಿಂಗ ಆದ ಋಷಿ. ಆಗ ಇವ್ರಿಗೂ ಶಾಪ ಕೊಡುದು ಅವರಿಗೆ, ಹೇಗೆ ಬಂದೆ ನೀನು, ಅವ್ರಿಗೆ ಇದು ಮಾಡೋದಿಲ್ಲ, ಅವರು ಗರ್ವದಲ್ಲಿರ್ತಾರೆ. ನನ್ನ ಇದಕ್ಕೆ ಹೇಗೆ ಬಂದಿ ನೀನು ಆಶ್ರಮಕ್ಕೆ ಅಂತ. ಅದಕ್ಕೆ ಅವ್ರಿಗೆ ಇಷ್ಟು ಗರ್ವವ ನಿನ್ಗೆ ಅಂತ, ನೀನು ಕಾಗೆ ಆಗಿ ಹೋಗು ಅಂತಾರೆ. ಅದಕ್ಕೆ ಇವರಿಗೆ ನೀನು ಸರ್ಪ ಆಗಿ ಹೋಗು ಅಂತ ಹಾಗೆ ಶಾಪ ಕೊಡುದು ಒಬ್ರಿಗೊಬ್ರು ಮುನಿಗಳು. ಅದಕ್ಕೆ ಕಾಳಿಂಗ ಮರ್ದನ ಮಾಡುವಾಗ ನೀನು ಇರ್ಬೇಕು ಕಾಗೆಗೆ ಕರೆದಿರ್ತಾರೆ ಕೃಷ್ಣ. ಇದು ಯಾವ್ದೋ ಬುಕ್ಕಲ್ಲಿ ಓದಿದೆ ಪ್ರಭುಜಿ. ಇರ್ಬೋದು. ಸೊ ಎನಿವೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಕೇಳ್ತೇವೆ, ಎಷ್ಟೊಂದು ಜನ ಹೇಳ್ತಾರೆ ಈ ರೀತಿ ಒಂದು ಹಸು ಬಂತು ಟೆಂಪಲ್ಗೆ, ಇನ್ನೊಂದು ಯಾವ್ದೋ ನಾಯಿ ಬಂತು. ಎಷ್ಟೋ ಭಕ್ತರು ಕೂಡ ಎಷ್ಟೊಂದು ಹೇಳ್ತಾರೆ ಈ ರೀತಿ ಒಂದೊಂದು ಈ ತರ ಜನ್ಮಗಳಲ್ಲೂ ಕೂಡ ಕೆಲವು ಭಕ್ತರಾಗೂ ಕೂಡ ಇದ್ದಾರೆ ಅಂತ ಕೂಡ ಕೇಳ್ತೇವೆ. ಮಾತು ಕೂಡ ಟೆಂಪಲ್ ಅಲ್ಲಿ ರಾಮಾನುಜಾಚಾರ್ಯರು ಒಂದು ಮೀನುಗಳಿಗೆ ಪ್ರಸಾದ ಕೊಟ್ಟಾಗ ಮೀನುಗಳ ಮೇಲೆ ಹೋಯ್ತಾರೆ ಭಗವಂತನ ಲೋಕಕ್ಕೆ. ಶ್ರೀರಂಗಂ. ಸೊ ಕೆಲವು ಜನ ಹೋಗಿದ್ರಿ, ನೀವೆಲ್ಲ ನೋಡಿದ್ರ ಅಲ್ಲಿ ಶ್ರೀರಂಗಂ ಅಲ್ಲಿ. ಆದ್ರೆ ಈಗ ಬಿಡೋದಿಲ್ಲ, ಈಗ ಅಲ್ಲಿ ಒಳಗೆ ನೀವು ಅಲ್ಲಿ ಪ್ರವೇಶ ಇಲ್ಲ ಅಲ್ವಾ, ಮೀನು ಇದು ಕೊಳಕ್ಕೆ, ಸರೋವರಕ್ಕೆ ಇಲ್ಲ ಪ್ರಭುಜಿ, ಪ್ರವೇಶ ಇಲ್ಲ ಈಗ. ಹೇಳ್ತಾರೆ ಅದು ಯಾವಾಗ ಯಾರೋ ಹೇಳಿದ್ದು, ಯಾರೋ ನಮ್ಮ ಪ್ರಭುಪಾದ ಶಿಷ್ಯರೇ ಯಾರೋ ಅವರು 50 ವರ್ಷಗಳ ಹಿಂದೆ ಅವ್ರು ಭಾರತಕ್ಕೆ ಬಂದಾಗ ಇಲ್ಲಿ ಅಲ್ಲಿ ವಿಚಾರ ಅವ್ರಿಗೆ ವಿವರಣೆ ಕೊಟ್ಟದ್ದಂತೆ. ಈ ತರ ಮತ್ತೆ ರಾಮಾನುಜರ ಕೃಪೆಯಿಂದ ಆ ಮೀನುಗಳೆಲ್ಲ ಇದಾಗಿದ್ರು ಅಂತ. ಇವರು ಜಂಪ್ ಮಾಡ್ಬಿಟ್ರಂತೆ ಅಲ್ಲ ನೀರಿಗೆ. ಆಮೇಲೆ ಆ ಕ್ರಮ ತಗೊಂಡ್ರು ಆ ದೇವಸ್ಥಾನದವರು, ಯಾರು ಹತ್ರ ಇದಾಗೋದ್ ಬೇಡ ಅಂತ ಫುಲ್ ಸ್ವಲ್ಪ ರೆಸ್ಟ್ರಿಕ್ಟೆಡ್ ಈಗ. ಕೇರಳದಲ್ಲಿ ಮಾತಾಜಿ, ಕೇರಳದಲ್ಲಿ ಕೂಡ ಒಂದು ಮೊಸಳೆ ನೋಡಿ, ಅದು ಭಗವಂತನ ಪ್ರಸಾದಕ್ಕಾಗಿ ಬರ್ತಾ ಇತ್ತು. ಇಲ್ಲಿ ಅನಂತ ಯಾವ್ದು ಟೆಂಪಲ್ ಅದು, ಮೊಸಳೆ ನಮ್ಮ ಅನಂತೇಶ್ವರ, ಅನಂತಪುರ. ಅದು ಬರ್ತಾ ಇತ್ತು ಪ್ರಸಾದಕ್ಕಾಗಿ, ಅದು ಬರ್ತಾ ಇತ್ತು ಬಬಿಯ. ಹೌದು. ಸೊ ಈಗಿದ್ದಾರೆ. ಹೀಗೆ ಸೊ ಹೇಳೋದೇನಂದ್ರೆ, ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸೊ ನಾವು ಭಕ್ತಿ ಕಾರ್ಯಗಳನ್ನು ಮಾಡಿದ್ರೆ ಇದು ನಮ್ಮಲ್ಲಿ ಕಂಟಿನ್ಯೂ ಆಗುತ್ತೆ, ಕಂಟಿನ್ಯೂ ಆಗಿ. ಸೊ ಅಕಸ್ಮಾತ್ ಸಾಮಾನ್ಯವಾಗಿ ಮನುಷ್ಯ ಜನ್ಮ ಸಿಗುತ್ತೆ, ಅದು ಮನುಷ್ಯ ಜನ್ಮದಲ್ಲಿ ಕೂಡ ತುಂಬಾ ಈ ತರ ಪಾಪ ಜನ್ಮ ಇದ್ರೂ ಕೂಡ ಅದು ಕೂಡ ಭಕ್ತಿ ಮಾಡೋ ಒಂದು ಅವಕಾಶ ಸಿಗುತ್ತೆ ನಮ್ಗೆ. ಅದು ಒಂದು ಪ್ರತ್ಯೇಕ ಇದು. ಸೊ ಸ್ವಲ್ಪ ಮಾಡಿದ್ರು ಕೂಡ ಉನ್ನತ ಜನ್ಮ ಸಿಗುತ್ತೆ. ಕೃಷ್ಣ ಹೇಳೋದು ಶುಚಿರಾಮ್ ಶ್ರೀಮತಾಂಗೆ. ಸಾಮಾನ್ಯವಾಗಿ ಅಕಸ್ಮಾತ್ ಸಿಗದೆ ಒಂಥರ ತುಂಬಾ ಪಾಪ ಜನ್ಮ ಅಂತಾನೆ ಹೇಳೋದು ಸಿಕ್ಕಿದ್ರು ಕೂಡ ನಮಗೆ ನಷ್ಟ ಇಲ್ಲ. ಯಾಕಂದ್ರೆ ಭಗವಂತನು ಅಲ್ಲಿಂದ ನಮ್ಮನ್ನ ಮುಂದೆ ಕರೆದೊಯ್ತಾನೆ. ಎಷ್ಟರ ಮಟ್ಟಿಗೆ ಹೇಳೋದು, ಪ್ರಾಣಿಯಾಗಿ ಅಕಸ್ಮಾತ್ ಸಪೋಸ್ ಹುಟ್ಟಿದ್ರೆ ನಾವು ಇರ್ಬೋದು, ಒಂದೊಂದ್ಸಲ ವಿಶೇಷವಾಗಿ ಕೃಷ್ಣ ನಮ್ಗೆ ಒಂದು ಶಿಕ್ಷೆಯಾಗಿ ಒಂದು ಪ್ರಾಣಿಯಾಗಿ ನಮ್ಮನ್ನ ಜನ್ಮ ಕೊಡ್ಬೋದು ನಮ್ಗೆ. ಆದ್ರೂ ಕೂಡ ಹೇಳೋದು ಇಲ್ಲಿ ಇದು ಒಂದು ರೀತಿ ಪರಿಪೂರ್ಣತೆ ಪಡೆಯೋ ಒಂದು ವಿಧಾನ. ಭಗವಂತನು ಮತ್ತೆ ನಮ್ಮನ್ನ ಕರೆದೊಯ್ತಾನೆ, ಆ ಭಕ್ತಿ ಮಾರ್ಗದಲ್ಲಿ ಪರಿಪೂರ್ಣತೆಯನ್ನು ಅನುಗ್ರಹಿಸ್ತಾನೆ. ಪ್ರಭುಜಿ ಇನ್ನೊಂದು ಎಕ್ಸಾಂಪಲ್ ಶೇರ್ ಮಾಡ್ಲಾ? ಇಲ್ಲಿ ನಮ್ಮ ನ್ಯೂ ಜೆರ್ಸಿಲಿ ಕೃಷ್ಣನ್ ಮಠ ಇದೆ ಪ್ರಭುಜಿ, ಅದು ಉಡುಪಿ ಕೃಷ್ಣ ಬ್ರಾಂಚ್ ಪುತ್ತಿಗೆ ಮಠದ್ದು. ಅಲ್ಲಿ ಮೇನ್ ಯೋಗೇಂದ್ರ ಭಟ್ರು ಅಂತ ಅವ್ರ ಮನೆಯಲ್ಲಿ, ಅವ್ರು ಅಲ್ಲೇ ಕ್ವಾರ್ಟರ್ಸ್ ಅಲ್ಲಿ ಇರ್ತಾರೆ.
ಅವ್ರ ಮನೇಲಿ ಅವರು ಪ್ರತಿ ದಿವಸ ಭಗವದ್ಗೀತೆ ಪ್ರವಚನ ಮಾಡ್ತಾರೆ ಪ್ರಭುಜಿ. ಒಂದ್ ಬೆಕ್ಕು ಬಂದ್ಬಿಟ್ಟು ಏನು ಮಾಡಲ್ವಂತೆ, ಅದಕ್ಕೆ ರಾಮ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಇವ್ರ ಪ್ರವಚನ ಆಗೋವರೆಗೂ ಕೇಳ್ಕೊಂಡು ಪ್ರತಿ ದಿವಸ ಕೇಳ್ಕೊಂಡು ಆಮೇಲೆ ತನ್ನ ಪಡೆಗೆ ತಾನು ಅಲ್ಲೆಲ್ಲ ಹೊರಟೋಗುತ್ತಂತೆ. ಹೀಗೆ ಅವ್ರು ಅದ್ರ ಬಗ್ಗೆ ಹೇಳಿರ್ತಾರೆ, ಅದನ್ನ ಹೇಳಿ. ನೋಡಿ, ಶ್ರವಣ ನಾವು ಎಷ್ಟು ಡೈವರ್ಷನ್ ಇದೆ ನಮಗೆ ಶ್ರವಣ ಮಾಡೋದರಲ್ಲಿ, ಕಾನ್ಸಂಟ್ರೇಷನ್ ಇಲ್ಲ. ಸೊ ನೋಡಿ, ಇವಾಗ ಜಿಂಕೆ ನಾವು ಕೇಳೋದು ಭರತ ಮಹಾರಾಜ ಹಾಗೆ ಅಲ್ಲ, ಅವರು ಸಾಧು ಸಂತರ ಮಧ್ಯೆಯಲ್ಲಿ ಅವರು ಇರ್ತಾ ಇದ್ರು ಅಂತ ಅವ್ರು, ಆ ಜಿಂಕೆ ಜನ್ಮದಲ್ಲಿ. ಸೊ ಹೀಗೆ ಇದೆ ಕೃಷ್ಣ ಕೃಪೆ. ಆ ಒಂದು ಜನ್ಮಗಳಲ್ಲೂ ಕೂಡ ಭಕ್ತಿಯಲ್ಲಿ ಅವರು ಮುಂದುವರಿತಾ ಇದ್ದು ಪರಿಪೂರ್ಣತೆ ತಲುಪ್ತಾ ಇದ್ದಾರೆ ಎಷ್ಟು ಬೇಗ. ನಾವು ಮನುಷ್ಯ ಜನ್ಮದಲ್ಲಿ ಇದ್ರು ಕೂಡ ನಮಗೆ ಆ ಪರಿಪೂರ್ಣತೆ ಯಾವಾಗ ಗೊತ್ತಿಲ್ಲ ನಮ್ಗೆ, ಅದೊಂದು ದೊಡ್ಡ ಪ್ರಶ್ನೆ ಆಗಿದೆ ನಮ್ಗೆ. ಆದ್ರೆ ಆ ಜೀವಿಗಳು ಆ ರೀತಿ ಬೇರೆ ದೇಹದಲ್ಲಿದ್ರು ಕೂಡ ಅವರು ಪರಿಪೂರ್ಣತೆ ಇದರಲ್ಲಿ ಅವರು ವೇಗವಾಗಿ ಹೋಗ್ತಾ ಇದ್ದಾರೆ. ಪ್ರಭುಜಿ, ಮತ್ತೆ ಚೈತನ್ಯ ಚರಿತಾಮೃತದಲ್ಲಿ ಹರಿದಾಸ್ ಠಾಕೂರ್ ಕೇಳ್ತಾರಲ್ವಾ ಪ್ರಶ್ನೆ ಚೈತನ್ಯ ಮಹಾಪ್ರಭುಗಳಿಗೆ, ಗಿಡಗಳು ಮರಗಳು ಮತ್ತೆ ಪ್ರಾಣಿಗಳಿಗೆ ಅವರಿಗೆಲ್ಲ ಹೇಗೆ ಅವರು ಉದ್ಧಾರ ಆಗೋದು ಹೇಗೆ ಅಂತ ಪ್ರಶ್ನೆ ಕೇಳ್ತಾರೆ ಅಲ್ವಾ? ಹಾಗಂತ ನಾನು ಓದಿದ್ದ ನೆನಪು ಪ್ರಭುಜಿ. ಧನ್ಯವಾದಗಳು ಮಾತಾಡಿ. ಸೊ ಅಲ್ಲಿ ಹೇಳೋದು ಈ ಹರೇ ಕೃಷ್ಣ ಮಂತ್ರ ಭಗವಂತನು ಅಥವಾ ಶುದ್ಧ ಭಕ್ತಿ ಹೇಳೋದ್ರಿಂದ ಎಲ್ಲ ಸರ್ವ ಲೋಕಗಳು ಎಲ್ಲ ಜೀವಿಗಳು ಕೂಡ ಉದ್ಧಾರ ಆಗ್ತಾರೆ. ಹೌದು. ಸೊ ಈ ಶಬ್ದ ತರಂಗ ನಾವು ಹರೇ ಕೃಷ್ಣ ನಾವು ನಮ್ಮ ಸ್ವಂತಕ್ಕೋಸ್ಕರ ನಾವು ಹೇಳ್ತಾ ಇದೀವಿ ಅಷ್ಟೇ. ಅಯ್ಯೋ ನನ್ನ ಮನಸ್ಸು ನನ್ನ ಒಂದು ಕಲ್ಮಶಗಳು ಸ್ವಲ್ಪ ತೊಳಿಬೇಕು, ಸ್ವಲ್ಪ ರಾಜಸ ತಾಮಸ ಗುಣದಿಂದ ನಾವು ಹೊರಗೆ ಬರಬೇಕು. ಇದು ನಮ್ಮನ್ನು ಮತ್ತೆ ಮತ್ತೆ ಹಿಡಿತಾ ಇದೆ ನಮ್ಮನ್ನ. ಸೊ ಇದಕ್ಕೆ ನಾವು ಜಪ ಮಾಡ್ತೇವೆ. ಆದ್ರೆ ಹೇಳ್ತಾ ಇರೋದ್ರಲ್ಲಿ ಭಗವಂತ ನಾಮಕ್ಕೆ ಎಷ್ಟು ಶಕ್ತಿ ಇದೆ. ಸೊ ನಾವು ಕಲ್ಮಶದಿಂದ ಹೇಳ್ತಾ ಇದ್ದೇವೆ, ಅದರಲ್ಲೂ ಕೂಡ ಶಕ್ತಿ ಇದೆ, ಇಲ್ಲ ಅಂತ. ಆದ್ರೆ ಶುದ್ಧ ಭಕ್ತರೇನಾದ್ರು ಹೇಳಿದ್ರೆ ಇನ್ನೆಷ್ಟು ಶಕ್ತಿ ಇದೆ. ಚೈತನ್ಯ ಮಹಾಪ್ರಭು, ಹರಿದಾಸ್ ಠಾಕೂರರು ಇಂಥವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ಆಗ ಸಂಪೂರ್ಣ ವಿಶ್ವವೇ, ಸಂಪೂರ್ಣ ಲೋಕಕ್ಕೆ ಅದು ಶುಭವಾದದ್ದು, ಅದು ಮಂಗಳವಾದದ್ದು. ಇವಾಗ ನಾವು ಜಗನ್ನಾಥ್ ದಾಸ್ ಬಾಬಾಜಿ ಮಹಾರಾಜ್, ಗೋರಕಿಶೋರ್ ದಾಸ್ ಬಾಬಾಜಿ ಇವರೆಲ್ಲ ಪ್ರಚಾರ ಮಾಡ್ಲಿಲ್ಲ. ಇವರೆಲ್ಲ ಕೇವಲ ಜಪ ಮಾಡ್ತಾ ಇದ್ರು ಅಷ್ಟೇ. ಸೊ ಪ್ರಭುಪಾದರು ಗುರುಗಳಿಗೆ ಹೋಗಿ ಕೇಳಿದಾಗ, ನಿಮ್ಮ ಗುರುಗಿಂತ ನೀವು ದೊಡ್ಡವರು ನೀವು, ಯಾಕಂದ್ರೆ ನಿಮ್ ಗುರು ಪ್ರಚಾರ ಮಾಡ್ತಾ ಇಲ್ಲ, ಅವ್ರು ಪ್ರಚಾರ ಮಾಡೋದಿಲ್ಲ, ಅವ್ರು ಏಕಾಂತ ಸ್ಥಳದಲ್ಲಿ ಭಕ್ತಿ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಪ್ರಚಾರ ಮಾಡ್ತಾ ಇದ್ದಾರೆ, ನೀವು ದೊಡ್ಡ ವ್ಯಕ್ತಿ. ಸೊ ಆತರ ಯಾರು ಬಂದು ಹೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ಅವರು ನಿಜವಾಗ್ಲೂ ಅವ್ರ ಪವರ್ ಹೌಸ್, ಅವರು ಆ ವಿದ್ಯುತ್ ಶಕ್ತಿ, ಆ ಪವರ್ ಸ್ಟೇಷನ್, ನಾನು ಅದರ ಒಂದು ವಯರ್ ಅಷ್ಟೇ, ಅಲ್ಲಿಂದ ನಾನು ಕನೆಕ್ಷನ್ ತಗೊಂಡು ಅಷ್ಟೇ. ಸೊ ಅಂದ್ರೆ ಅವರು ಕೇವಲ ಅವರು ಶುದ್ಧ ಭಕ್ತಿಯಿಂದ, ಅವ್ರ ಭಗವಂತನ ನಾಮ ಜಪದಿಂದ, ಭಗವಂತನ ಸ್ಮರಣೆಯಿಂದ ಅವರು ವಿಶ್ವವನ್ನೇ ಉದ್ಧಾರ ಮಾಡ್ತಾರೆ. ವಿಶ್ವಕ್ಕೆ ಭಗವಂತನು ಅವರ ಕೃಷ್ಣನ ಕೃಪೆ ಬರೋ ರೀತಿಯಲ್ಲಿ ಮಾಡ್ತಾರೆ. ಒಂದು ಒಳ್ಳೆ ಇದೇ ಸ್ಟಾರ್ಟ್ ಆಗುತ್ತೆ, ಒಳ್ಳೆ ಚಳುವಳಿ, ಒಳ್ಳೆ ಇದೇ ಸ್ಟಾರ್ಟ್ ಆಗುತ್ತೆ ಅವರಿಂದ. ಹೌದು ಮಾತಾಡಿ, ಧನ್ಯವಾದ. ಓಕೆ, ಇನ್ನ ಪ್ರಯತ್ನ ಮಾಡೋಣ ಇದನ್ನು ಕಂಪ್ಲೀಟ್ ಮಾಡೋಕೆ. ನೆಕ್ಸ್ಟ್ ಯಾರು ಹೋಗ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಡಿ. ಆದ್ದರಿಂದ ಭಗವಂತನ ಭಕ್ತಿ ಸೇವೆಗೆ ಅರ್ಹ ವ್ಯಕ್ತಿಗಳಿಗಾಗಿ ಹುಡುಕಾಡುವ ಅಗತ್ಯವಿಲ್ಲ. ಅವರ ನಡವಳಿಕೆ ಚೆನ್ನಾಗಿರಲಿ ಅಥವಾ ಇಲ್ಲದಿರಲಿ, ಸುಶಿಕ್ತರಿರಲಿ ಅಥವಾ ಮೂರ್ಖರಿರಲಿ, ಐಕ ಬದುಕನ್ನು ಅಪ್ಪಿಕೊಂಡವರಿರಲಿ ಅಥವಾ ಸನ್ಯಾಸಿಗಳಿರಲಿ, ಮುಕ್ತಾತ್ಮರಿರಲಿ ಅಥವಾ ಮೋಕ್ಷ ಬಯಸುವವರಿರಲಿ, ಭಕ್ತಿ ಸೇವೆಯಲ್ಲಿ ಅನನುಭವಿಗಳಿರಲಿ ಅಥವಾ ತಜ್ಞರಿರಲಿ, ಅವರೆಲ್ಲರೂ ಯೋಗ್ಯ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯನ್ನು ಆಚರಿಸುವ ಮೂಲಕ ಪರಮ ಪದವಿಗೆ ಏರಬಹುದು. ಇದನ್ನು ಭಗವದ್ಗೀತೆಯಲ್ಲೂ 9.30 and 32 ದೃಢೀಕರಿಸಲಾಗಿದೆ. ಅಪಿಚೇತ್ ಸುಧುರಾಚಾರೋ ಭಜತೆ ಮಾಮನನ್ಯ ಭಕ್ ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯವಸಿತೋ ಹಿ ಸಹ ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇ ಅಪಿ ಸ್ಯು ಪಾಪಯೋನಯಃ ಶ್ರೀಯೋ ವೈಶಾಸ್ತಥಾ ಶೂದ್ರಃ ತೇ ಅಪಿ ಯಾಂತಿ ಪರಾಂ ಗತಿಂ. ಒಬ್ಬ ವ್ಯಕ್ತಿಯು ಸಕಲ ರೀತಿಯ ಪಾಪ ಕಾರ್ಯಗಳ ಚಟಕ್ಕೆ ಪೂರ್ಣ ದಾಸನಾಗಿದ್ದರೂ ಅವನು ಯೋಗ್ಯ ಮಾರ್ಗದರ್ಶನದಿಂದ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿದರೆ ಯಾವುದೇ ಸಂದೇಹವಿಲ್ಲದೆ ಅವನನ್ನು ಪರಿಪೂರ್ಣ ಪುಣ್ಯ ಪುರುಷನೆಂದು ಪರಿಗಣಿಸಬೇಕು. ಹೀಗೆ ಪತಿತ ಸ್ತ್ರೀಯಾಗಿರಲಿ, ಅಲ್ಪಜ್ಞಾನಿ ಶ್ರೂದನಿರಲಿ, ಮಂದಮತಿ ವೈಶ್ಯನಿರಲಿ ಅಥವಾ ಇವರೆಲ್ಲರಿಗಿಂತ ಅಧಮನಿರಲಿ, ಯಾರೇ ಆಗಿದ್ದರೂ ಸಕಲ ಶ್ರದ್ಧೆಯಿಂದ ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯ ಪಡೆದಲ್ಲಿ ಭಗವದ್ಧಾಮಕ್ಕೆ ಮರಳಬಹುದು ಮತ್ತು ಆ ಮೂಲಕ ಬದುಕಿನ ಅತ್ಯುನ್ನತ ಸಿದ್ಧಿಯನ್ನು ಸಾಧಿಸಬಹುದು. ಈ ಪ್ರಾಮಾಣಿಕ ಶ್ರದ್ಧೆಯೊಂದೇ ಯಾರೊಬ್ಬರನ್ನು ಬದುಕಿನ ಅತ್ಯುನ್ನತ ಸಿದ್ಧಿಯಾದ ಪರಿಪೂರ್ಣತೆಯ ಹಂತಕ್ಕೆ ತಲುಪಿಸಲು ಅದು ಕೊಟ್ರೆ ಸಾಕು, ನೀರ್ ಹಾಕ್ಲಿಕ್ಕೆ ಉಂಟು ಅದಕ್ಕೆ ಏಕೈಕ ಅರ್ಹತೆ.
ಇಂಥ ನೈಜ ಶ್ರದ್ಧೆ ಮೂಡುವವರಿಗೆ ಮತ್ತು ಮೂಡದ ಹೊರತು ಶುದ್ಧಿ ಅಶುದ್ಧಿ ಜ್ಞಾನ ಅಜ್ಞಾನ ಇವುಗಳ ಐಹಿಕ ಅಂದಾಜಿನಲ್ಲಿ ವ್ಯತ್ಯಾಸವಿದ್ದೇ ಇರುತ್ತದೆ. ಬೆಂಕಿ ಯಾವಾಗಲೂ ಬೆಂಕಿಯೇ. ಯಾರಾದರೂ ತಿಳಿದೋ ತಿಳಿಯದೆಯೋ ಅದನ್ನು ಮುಟ್ಟಿದರೆ ಅದು ಯಾವ ಭೇದ ಭಾವವಿಲ್ಲದೆ ತನ್ನ ಕಾರ್ಯವನ್ನು ಎಸಗುತ್ತದೆ. ತತ್ವವೆಂದರೆ ಹರಿಹರತಿ ಪಾಪಾನಿ ದುಷ್ಟಚಿತ್ತೈರಪಿ ಸ್ಮೃತಃ. ಸೂರ್ಯ ತನ್ನ ಶಕ್ತಿಯುತ ಕಿರಣಗಳಿಂದ ಸಕಲ ಸಾಂಕ್ರಾಮಿಕಗಳನ್ನು ನಿಷ್ಕ್ರಿಯಗೊಳಿಸುವಂತೆ ಸರ್ವಶಕ್ತ ಭಗವಂತನು ಭಕ್ತರನ್ನು ಎಲ್ಲ ಪಾಪ ಪ್ರಕ್ರಿಯೆಗಳಿಂದ ಪರಿಶುದ್ಧಗೊಳಿಸಬಲ್ಲನು. ಭಗವಂತನ ಪರಿಶುದ್ಧ ಭಕ್ತನ ಮೇಲೆ ಐಹಿಕ ಭೋಗದ ಆಕರ್ಷಣೆ ಪರಿಣಾಮ ಬೀರದು. ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಇಂಥ ನೂರಾರು ಸಾವಿರಾರು ಸೂತ್ರಗಳಿವೆ. ಆತ್ಮಾರಾಮಶ್ಚ ಮುನಯ ಆತ್ಮ ಸಾಕ್ಷಾತ್ಕಾರ ಹೊಂದಿದವರು ಕೂಡ ಭಗವಂತನ ದಿವ್ಯ ಪ್ರೇಮ ಸೇವೆಯಿಂದ ಆಕರ್ಷಿತರಾಗುತ್ತಾರೆ. ಕೇಚಿತ್ ಕೇವಲಯ ಭಕ್ತ್ಯ ವಾಸುದೇವ ಪರಾಯಣ. ಕೇವಲ ಶ್ರವಣ ಮತ್ತು ಸಂಕೀರ್ತನಗಳಿಂದಲೇ ಯಾರೂ ಸಹ ಭಗವಾನ್ ವಾಸುದೇವನ ಮಹಾನ್ ಭಕ್ತರಾಗುತ್ತಾರೆ. ನ ಚಲತಿ ಭಗವದ್ ಪಾದಾರವಿಂದನಲ್ಲವ ನಿಮಿಷಾರ್ಧಮಪಿ ಸ ವೈಷ್ಣವಾಗ್ರ್ಯ. ಭಗವಂತನ ಪಾದ ಕಮಲಗಳಿಂದ ಒಂದು ಗಳಿಗೆ ಅಥವಾ ಒಂದು ಕ್ಷಣ ದೂರ ಸರಿಯದವನನ್ನು ವೈಷ್ಣವಾಗ್ರೇಸರನೆಂದು ಪರಿಗಣಿಸಬೇಕು. ಭಗವತ್ ಪಾರ್ಷದಾಂತ ಪ್ರಾಪ್ತೆ ಮತ್ಸೇವೆಯ ಪ್ರತೀತ ತೇ ಪರಿಶುದ್ಧ ಭಕ್ತರಿಗೆ ದೇವೋತ್ತಮ ಪುರುಷನ ಸಹಚರ್ಯ ಹೊಂದುವುದು ಪುರುಷನ ಸಹಚರ್ಯ ಹೊಂದುವುದು ಮನದಟ್ಟಾಗಿರುತ್ತದೆ. ಮತ್ತು ಈ ರೀತಿ ಅವರು ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ಸದಾ ತೊಡಗಿರುತ್ತಾರೆ. ಆದ್ದರಿಂದ ಎಲ್ಲ ಉಪಖಂಡಗಳಲ್ಲಿ, ಎಲ್ಲ ಬ್ರಹ್ಮಾಂಡಗಳಲ್ಲಿ, ಎಲ್ಲ ಲೋಕಗಳಲ್ಲಿ ಭಗವಂತನಿಗೆ ಭಕ್ತಿ ಸೇವಾಚರಣೆ ಅಥವಾ ಭಕ್ತಿಯೋಗ ಪ್ರಚಲಿತವಿದೆ. ಇದೇ ಶ್ರೀಮದ್ ಭಾಗವತದ ಮತ್ತು ಸಂಬಂಧಿಸಿದ ಗ್ರಂಥಗಳ ವಚನವಾಗಿದೆ. ಎಲ್ಲೆಡೆ ಎಂದರೆ ಭಗವಂತನ ಸೃಷ್ಟಿಯ ಪ್ರತಿಯೊಂದು ಭಾಗದಲ್ಲೂ ಎಂದು ಅರ್ಥ. ಭಗವಂತನನ್ನು ಸಕಲ ಇಂದ್ರಿಯಗಳಿಂದಲೂ ಸೇವಿಸಬಹುದು ಅಥವಾ ಕೇವಲ ಮನಸ್ಸಿನಲ್ಲೇ ಸೇವಿಸಬಹುದು. ದಕ್ಷಿಣ ಭಾರತದ ಬ್ರಾಹ್ಮಣನು ಕೇವಲ ಮನೋಬಲದಿಂದ ಭಗವಂತನ ಸೇವೆ ಮಾಡಿ ವಾಸ್ತವವಾಗಿ ಭಗವಂತನ ಸಾಕ್ಷಾತ್ಕಾರ ಪಡೆದನು. ತನ್ನ ಇಂದ್ರಿಯಗಳಲ್ಲಿ ಯಾವುದಾದರೂ ಒಂದನ್ನು ಭಗವಂತನ ಸೇವೆಯ ಕ್ರಮದಲ್ಲಿ ತೊಡಗಿಸುವ ಭಕ್ತನಿಗೆ ಯಶಸ್ಸು ಖಾತ್ರಿಯಾದದ್ದು. ಭಗವಂತನನ್ನು ಯಾವ ವಸ್ತುವಿನಿಂದಲಾದರೂ ಪೂಜಿಸಬಹುದು. ಅತ್ಯಂತ ಸಾಮಾನ್ಯವಾದ ಹೂವು, ಎಲೆ, ಹಣ್ಣು, ಹಂಪಲು, ನೀರು ಹೀಗೆ ವಿಶ್ವದ ಯಾವುದೇ ಭಾಗದಲ್ಲೂ ಉಚಿತವಾಗಿ ದೊರೆಯಬಹುದಾದ ಈ ವಸ್ತುಗಳಿಂದ ಭಗವಂತನನ್ನು ಸೇವಿಸಬಹುದು. ಹೀಗೆ ವಿಶ್ವಾದ್ಯಂತ ಭಗವಂತನನ್ನು ಪ್ರಪಂಚದ ಜೀವಿಗಳು ಸೇವಿಸುವರು. ಶ್ರವಣ ಮಾತ್ರದಿಂದಲೂ ಅವನನ್ನು ಸೇವಿಸಬಹುದು. ಸಂಕೀರ್ತನದಿಂದ ಅಥವಾ ಅವನ ಲೀಲೆಗಳ ಪಠಣದಿಂದ ಭಗವಂತನ ಸೇವೆ ಮಾಡಬಹುದು. ಅವನ ಪೂಜೆ ಮಾಡುವುದರಿಂದ, ಅವನನ್ನು ಕೇವಲ ಒಪ್ಪಿಕೊಳ್ಳುವ ಮಾತ್ರದಿಂದಲೂ ಭಗವತ್ ಸೇವೆ ಮಾಡಬಹುದು. ಯಾರು ಬೇಕಾದರೂ ತಮ್ಮ ಸ್ವಕರ್ಮದ ಫಲ ಅರ್ಪಣೆಯಿಂದ ಭಗವಂತನ ಸೇವೆ ಮಾಡಬಹುದೆಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಯಾರು ಏನು ಮಾಡುತ್ತಾರೆ ಎಂಬುದು ಮುಖ್ಯವಲ್ಲ. ತಾವು ಏನೇ ಮಾಡಿದರೂ ಅವನು ಭಗವಂತನ ಪ್ರೇರಣೆಯಿಂದ ಮಾಡಿದ್ದೆಂದು ಸಾಮಾನ್ಯವಾಗಿ ಜನರು ಹೇಳುತ್ತಾರೆ. ಆದರೆ ಅದೇ ಸರ್ವಸ್ವವಲ್ಲ. ಯಾರೊಬ್ಬರು ಭಗವಂತನ ಪರವಾಗಿ, ಭಗವಂತನ ಸೇವಕರಾಗಿ ವಾಸ್ತವವಾಗಿ ಕಾರ್ಯದಲ್ಲಿ ತೊಡಗಬೇಕು. ಭಗವಂತ ಭಗವದ್ಗೀತೆಯಲ್ಲಿ 9.27 ಹೇಳ್ತಾನೆ, ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ತದಾಸಿ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ನಿಮಗೆ ಇಷ್ಟವಾದ ಅಥವಾ ಸುಲಭವಾದ ಏನನ್ನೇ ಮಾಡಿರಿ, ನೀವು ತಿನ್ನಬಹುದಾದ ಏನನ್ನೇ ತಿನ್ನಲಿ, ನೀವು ಏನೇ ಯಾಗ ಯಜ್ಞ ಮಾಡಲಿ, ಏನೇ ದಾನ ಧರ್ಮ ಮಾಡಲಿ ಮತ್ತು ನೀವು ಯಾವ ತಪಸ್ಸನ್ನೇ ಮಾಡಲಿ, ಇವೆಲ್ಲವನ್ನು ಭಗವಂತನಿಗಾಗಿ ಮಾತ್ರ ಮಾಡಬೇಕು. ನೀವು ವ್ಯಾಪಾರ ಮಾಡುವುದಾದಲ್ಲಿ ಅಥವಾ ನೌಕರಿ ಮಾಡುವುದಾದಲ್ಲಿ ಅದನ್ನು ಭಗವಂತನ ಪರವಾಗಿ ಮಾಡಿ. ನೀವು ಏನನ್ನು ಆಹಾರವಾಗಿ ಸೇವಿಸ್ತೀರೋ ಅದನ್ನೇ ಭಗವಂತನಿಗೆ ಸಮರ್ಪಿಸಿ, ಭಗವಂತನು ಅದನ್ನು ಸ್ವತಃ ಭೋಜನ ಮಾಡಿ ನಿಮಗೆ ಹಿಂದಿರುಗಿಸುವನು. ಅವನು ಸಮಗ್ರ ಪೂರ್ಣನು. ಅದರಿಂದ ಭಕ್ತನು ಅವನಿಗೆ ಏನನ್ನೇ ಸಮರ್ಪಿಸಿದರೂ ಅದನ್ನು ಭಕ್ತನ ಪ್ರೇಮದ ಸಲುವಾಗಿ ಸ್ವೀಕರಿಸುತ್ತಾನೆ, ಆದರೆ ಪ್ರಸಾದವಾಗಿ ಅದನ್ನು ಹಿಂದಿರುಗಿಸುತ್ತಾನೆ. ಅದನ್ನು ಭುಜಿಸಿ ಭಕ್ತನು ಸಂತೋಷದಿಂದಿರಬಹುದು ಎಂದರೆ ಭಗವಂತನ ದಾಸನಾಗಿದ್ದು ಆ ಪ್ರಜ್ಞೆಯಲ್ಲಿ ಶಾಂತವಾಗಿ ಬದುಕಿ ಭಗವದ್ಧಾಮಕ್ಕೆ ಹಿಂದಿರುಗಬಹುದು. ಸ್ಕಂದ ಪುರಾಣದಲ್ಲಿ ಹೀಗೆ ಹೇಳಲಾಗಿದೆ. ಹರೇ ಕೃಷ್ಣ. ಧನ್ಯವಾದ. ಒಬ್ಬ ವ್ಯಕ್ತಿಯು ಸಕಲ ರೀತಿಯ ಪಾಪ ಕಾರ್ಯಗಳ ಚಟಕ್ಕೆ ಪೂರ್ಣ ದಾಸನಾಗಿದ್ದರೂ ಅವನು ಯೋಗ್ಯ ಮಾರ್ಗದರ್ಶನದಿಂದ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗಿದರೆ
ಯಾವುದೇ ಸಂದೇಹವಿಲ್ಲದೆ ಅವನನ್ನು ಪರಿಪೂರ್ಣ ಪುಣ್ಯ ಪುರುಷನು ಪರಿಗಣಿಸಬೇಕು. ಸೊ ಮೃಗಾರಿ, ವಾಲ್ಮೀಕಿ, ಸೊ ಈ ತರ ಎಲ್ಲ ನಾವು ಕೇಳ್ತೇವೆ. ಇಲ್ಲ ಹರಿದಾಸ್ ಠಾಕೂರರ ಪ್ರಭಾವದಲ್ಲಿ ಅವರೊಬ್ಬರು ವೇಶ್ಯೆ. ಸೊ ನೋಡಿದ್ರೆ ಅವರೆಲ್ಲ ಎಷ್ಟು ಚಟ ಪಾಪ ಚಟುವಟಿಕೆಗಳಲ್ಲಿ ಅವರು ಇದ್ರು ಅಂತ ಹೇಳ್ಬೋದು. ಇಲ್ಲ ಜಗಾಯ್ ಮಾದಾಯ್, ಒಂದ್ ರೀತಿ ಜಗಾಯ್ ಮಾದಾಯ್ ಹೌದು, ಅವರು ಕೂಡ. ಸೊ ಯಾವ ಹಿನ್ನೆಲೆ ಎಷ್ಟೊಂದು ಇದ್ದಿದ್ರು ಕೂಡ ಆ ಪರಿಪೂರ್ಣತೆಯನ್ನು ಸಾಧಿಸ್ಬೋದು. ಆದ್ರೆ ಇಲ್ಲಿ ಹೇಳ್ತಾ ಇರೋ ಸಾಧಿಸೋ ವಿಧಾನ ಏನು? ಪ್ರಾಮಾಣಿಕ ಶ್ರದ್ಧೆ. ನೋಡಿ, ಪ್ರಾಮಾಣಿಕ ಶ್ರದ್ಧೆ. ಸೊ ಪ್ರಾಮಾಣಿಕ ಶ್ರದ್ಧೆ, ಆ ಸಿನ್ಸಿಯಾರಿಟಿ, ಆ ಒಂದು ಪ್ರಾಮಾಣಿಕತೆ ಪಡೆಯೋದು, ಅದು ಇಲ್ಲಿ ಮುಖ್ಯ, ಅತ್ಯುನ್ನತ ಸಾಧಿಸಬಹುದು ಅಂತ ಹೇಳ್ತಾರೆ. ಏಕೈಕ ಅರ್ಹತೆ, ಬದುಕಿನ ಅತ್ಯುನ್ನತ ಸಿದ್ಧಿಯನ್ನು ಸಾಧಿಸುವುದು. ಈ ಪ್ರಾಮಾಣಿಕ ಶ್ರದ್ಧೆಯೊಂದೇ ಯಾರೊಬ್ಬರನ್ನು ಬದುಕಿನ ಅತ್ಯುನ್ನತ ಸಿದ್ಧಿಯಾದ ಪರಿಪೂರ್ಣತೆ ಹಂತಕ್ಕೆ ತಲುಪಿಸಲು ಏಕೈಕ ಅರ್ಹತೆ. ಸೊ ಏಕೈಕ ಅರ್ಹತೆ ಹೇಗೋ ಇದು ಆ ಉತ್ಸುಕತೆ, ಆ ಕೃಷ್ಣನ ಭಕ್ತಿ ಸೇವೆ ಮಾಡೋದು, ಅದಕ್ಕೆ ನಾವು ಹೇಗೋ ಸೊ ಅದು ಆ ಸಿನ್ಸಿಯಾರಿಟಿ, ಆ ಪ್ರಾಮಾಣಿಕತೆ ಅದು ಸಿಗ್ಬೇಕು. ಅಂದ್ರೆ ಅಷ್ಟು ಈಸಿ ಅಲ್ಲ. ನಾಲಭ್ಯತೆ ಸ್ವರ್ಣಕೋಟಿ ಸುಕೃತಿ ಬಿ ಅಂತ ಹೇಳ್ತಾರೆ. ಎಷ್ಟೆಷ್ಟು ಸುಕೃತಿಗಳಿಂದ ಕೂಡ ಆ ರೀತಿಯ ಒಂದು ಇದು ಕೇಳಿಸ್ತಾ ಇಲ್ಲ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಓಕೆ, ಇಲ್ಲಿ ನಾನೇ ತಪ್ಪು ಬಟನ್ ಒತ್ತಿದ್ದೆ. ಓಕೆ, ಸೊ ಈಗ ಎಷ್ಟು ಇವಾಗ್ಲೇ ಕೇಳಿಸ್ತಾ ಇಲ್ಲ ಸರ್? ಸುಮಾರು ಹೊತ್ತಿಂದ ಕೇಳಿಸ್ತಾ ಇಲ್ವಾ? ಈಗ ಒಂದು 2 ಮಿನಿಟ್ಸ್ ಮಾತಾಜಿ ಓದಿದ್ರಲ್ಲ, ಓದಿದಾದ್ಮೇಲಿಂದ ಕೇಳಿಸ್ತಾ ಇಲ್ವಾ? ಹೌದು, 30 ಸೆಕೆಂಡ್ಸ್ ಅಷ್ಟೇ ಪ್ರಭುಜಿ, ಇದೆಲ್ಲ ಕೇಳಿಸಿದೆ. ಓಕೆ. ಸೊ ಈ ಪ್ರಾಮಾಣಿಕತೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಎಷ್ಟು ಪತಿತ ಸ್ಥಿತಿಯಲ್ಲಿ ಇದ್ರು ಕೂಡ ಆ ಪ್ರಾಮಾಣಿಕತೆ ಇದ್ದರೆ, ನಾವು ಇವಾಗ ಯಾರು ಕೇಳೋದು, ನಾವು ಹರಿದಾಸ್ ಠಾಕೂರರನ್ನು ಆಶ್ರಯಿಸಿದ ಮೇಲೆ ಆ ವೇಶ್ಯೆ, ಅವರು ಕೂಡ ಅಷ್ಟೇ ತೀವ್ರವಾಗಿ ಅಭ್ಯಾಸ ಮಾಡಿದ್ರು ಅಂತ ಹೇಳ್ತಾರೆ. 3 ಲಕ್ಷ ನಾಮ ಹರಿದಾಸ್ ಠಾಕೂರರು ಹೇಳ್ತಾ ಇದ್ರು. ನಂತರ ಅವರಲ್ಲಿ ಬಿಟ್ಟು ಹೋದ್ಮೇಲೆ ಆ ಸ್ಥಳದಲ್ಲಿ ಅವರೇ ಕೂತು ಅವ್ರ ಶಿಷ್ಯೆ ಅವರ ಪರಿಪೂರ್ಣತೆ ಅಷ್ಟೇ ಇದರಲ್ಲಿ ಅವರ ಪ್ರಾಮಾಣಿಕತೆಯಿಂದ ಅವರ ಅಭ್ಯಾಸ ಮಾಡ್ತಾರೆ. ಇಲ್ಲ ಮೃಗಾರಿ ಅಷ್ಟು ನಿಷ್ಠೆಯಿಂದ ಯಾರು ಹೇಳಿದ್ಮೇಲೆ ಅಭ್ಯಾಸ ಮಾಡಿದ್ರು. ಇಲ್ಲ ಜಾಗಾಯ್ ಮಾದಾಯ್ ಹೇಳ್ಬೇಕು ಅಂದ್ರೆ ಅವ್ರು ಕೂಡ ಇದರಿಂದ ಮಾಡಿದ್ರು. ಈ ಅಜಾಮಿಲ ಒಂದ್ ರೀತಿಯಲ್ಲಿ ನೋಡಿದ್ರೆ ಹೌದು, ಅವರು ಪತಿತರಾಗಿದ್ರು ಅವರು. ಅದ್ರ ನಂತರ ಅವರು ಮನವರಿಕೆ ಆದ್ಮೇಲೆ ಅವರು ಕೂಡ ತುಂಬಾ ಪ್ರಾಮಾಣಿಕತೆಯಿಂದ ಅಭ್ಯಾಸ ಮಾಡಿದ್ರು. ಸೊ ಶ್ರೀ ಪ್ರಭುಪಾದ ಬಹಳ ಚೆನ್ನಾಗಿ ಹೇಳ್ತಾ ಇರೋದು, ಒಬ್ಬ ಎಲ್ಲಿ ಅದು ಶ್ಲೋ ಅದು ಭಗವಂತನ ಭಕ್ತಿ ಸೇವೆಗೆ ಅರ್ಹ ವ್ಯಕ್ತಿಗಳಿಗಾಗಿ ಹುಡುಕಾಡುವ ಅಗತ್ಯವಿಲ್ಲ. ಅವರ ನಡವಳಿಕೆ ಚೆನ್ನಾಗಿರಲಿ, ಸದಾಚಾರ ಅಷ್ಟು ಆಚಾರ ಸರಿ ಇಲ್ಲ ಅಥವಾ ಇಲ್ಲದಿರಲಿ, ಸುಶಿಕ್ಷಿತರಾಗಲಿ ಅಥವಾ ಮೂರ್ಖರಿರಲಿ, ಐಹಿಕ ಬದುಕನ್ನು ಅಪ್ಪಿಕೊಂಡವರಿರಲಿ ಅಥವಾ ಸನ್ಯಾಸಿಗಳಿರಲಿ, ಮುಕ್ತಾತ್ಮರಿರಲಿ ಅಥವಾ ಮೋಕ್ಷ ಬಯಸುವವರಿರಲಿ, ಭಕ್ತಿ ಸೇವೆಯಲ್ಲಿ ಅನುಭವಿಗಳಾಗಿರಲಿ ಅಥವಾ ಅನನುಭವಿಗಳಾಗಿರಲಿ ಅಥವಾ ತಜ್ಞರಿರಲಿ, ಅವರೆಲ್ಲರೂ ಯೋಗ್ಯ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯನ್ನು ಆಚರಿಸುವ ಮೂಲಕ ಪರಮ ಪದವಿಗೆ ಏರಬಹುದು. ಶ್ರೀಲ ಪ್ರಭುಪಾದರು ಕೂಡ ಹೇಳ್ಬೇಕು ಅಂದ್ರೆ, ಸೊ ಕೆಲವು ಜನ ಶಿಷ್ಯರು ಹಿಪ್ಪಿ, ಅವ್ರ ಬ್ಯಾಕ್ ಗ್ರೌಂಡ್ ಮೊದಲಿಗೆ, ಅವರು ಕೂಡ ಉನ್ನತ ವ್ಯಕ್ತಿಗಳಾದರು. ಸೊ ಇದು ಶುದ್ಧ ಭಕ್ತರ ಇದು ಏನ್ ಹೇಳ್ತಾರೆ, ಕಿರಾತ ಊನಾದ ಪುಲಿಂದ ಪುಲ್ಕಶ ಆಬೀರ ಶುಂಭ ಯವನ ಕಸಾದಯ ಎನ್ನೇಚ ಪಾಪ ವ್ಯಪಾಶ್ರಯಾಶ್ರಯ ಪ್ರಭವಂತಿ. ಏನ್ ಹೇಳ್ತಾರಲ್ಲ ಶ್ಲೋಕ, ಅದು ವಿಷ್ಣುವೇ. ಸೊ ಕೃಷ್ಣನ ಇದು ಶಕ್ತಿ ಎಷ್ಟು ಅಂದ್ರೆ, ಅವನನ್ನು ಆಶ್ರಯಿಸಿದವರು ಯಾರಾದ್ರೂ ಆಗಿರ್ಬೋದು, ಕಿರಾತ, ಹೂಣ, ಆಂಧ್ರ, ಪುಲಿಂದ, ಪುಲ್ಕಶ, ಇದೆಲ್ಲ ಆಕ್ಚುಲಿ ವೈದಿಕ ಇದರದ ದೃಷ್ಟಿಯಲ್ಲಿ ಈ ಜನರು ವೈದಿಕ ಧರ್ಮವನ್ನು ತ್ಯಜಿಸಿ ಅವ್ರ ಮ್ಲೇಚ್ಛರು, ಯವನರು, ಕಿರಾತ, ಹೂಣ, ಆಂಧ್ರ, ಪುಲಿಂದ, ಪುಲ್ಕಶ, ಆಬೀರ, ಶುಂಭ, ಯವನ, ಕಸಾದಯ. ಸೊ ಎನ್ನೇಚ ಪಾಪ ವ್ಯಪಾಶ್ರಯಾಶ್ರಯ. ಸೊ ಈ ತರ ಎಷ್ಟೋ ಪಾಪ ವರ್ಗದಲ್ಲಿ ಇರ್ಬೋದು, ಆದ್ರೆ ಅವರು ಯಾರಾದ್ರೂ ಒಬ್ರು ವ್ಯಪಾಶ್ರಯಾಶ್ರಯ, ಕೃಷ್ಣನನ್ನು ಆಶ್ರಯಿಸಿದ ಪ್ರತಿನಿಧಿಯರನ್ನು ಆಶ್ರಯಿಸಿದ್ದಾರೆ. ವ್ಯಪಾಶ್ರಯಾಶ್ರಯ
ಪ್ರಭವಂತಿ ತಸ್ಮೈ ಪ್ರಭವಿಷ್ಣವೇ ನಮಃ, ಶುದ್ಧಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಸಾರಿ, ಶುದ್ಧಂತಿ ಅವರು ಕೂಡ ಪರಿಶುದ್ಧರಾಗ್ತಾರೆ. ಯಾಕೆ ಪರಿಶುದ್ಧರಾಗ್ತಾರೆ? ಅದು ಪ್ರಭವಿಷ್ಣವೇ, ಆ ವಿಷ್ಣುವಿನ ಪರಮ ಶಕ್ತಿ, ಅದು ಅವನ ವಿಶೇಷ ಗುಣ, ವಿಶೇಷ ಸ್ಥಿತಿ. ಹಾಗಾಗಿ ಅವರು ವಿಷ್ಣುವಿನ ಪ್ರಭೆಯಿಂದ, ವಿಷ್ಣುವಿನ ಶಕ್ತಿಯಿಂದ, ಅವನ ಶುದ್ಧ ಭಕ್ತರ ಕೃಪೆಯನ್ನು ಆಶ್ರಯಿಸಿದವರು ಅವರು ಕೂಡ ಪರಿಪೂರ್ಣತೆ ಸ್ಥಿತಿಯನ್ನು ತಲುಪುತ್ತಾರೆ. ಸೊ ಒಂದೊಂದ್ಸಲ ನಮಗೆ ಎಲ್ಲಾದ್ರೂ ಪ್ರಚಾರಕ್ಕೆ ಹೋದಾಗ್ಲೂ ಅನ್ಸುತ್ತೆ, ಇವರು ಪ್ರಚಾರ ಇವ್ರು ಮಾಡ್ಬೋದಾ, ಇವ್ರು ಮಾಡಕ್ ಆಗೋದಿಲ್ವಾ, ಇವ್ರು ಪುಸ್ತಕ ಖರೀದಿ ಮಾಡ್ತಾರೆ, ಇವ್ರು ಮಾಡೋದಿಲ್ವಾ. ಸೊ ಈ ರೀತಿ ನಮಗೆ ಭಿನ್ನತೆ ಯಾವಾಗ್ಲೂ ಕೂಡ ನಾವು ನಮ್ಮ ಒಂದು ಲೆಕ್ಕಾಚಾರದಲ್ಲಿ ದೃಷ್ಟಿಯಲ್ಲಿ ನೋಡ್ತೇವೆ. ಆದ್ರೆ ಶಿಲ ಪ್ರಭುಪಾದ ಬಹಳ ಚೆನ್ನಾಗಿ ಹೇಳ್ತಾ ಇರೋದು, ಹುಡುಕಾಡುವ ಅಗತ್ಯ ಇಲ್ಲ. ಯಾರು ಕೂಡ, ಎಲ್ಲರೂ ಕೂಡ ಇದಕ್ಕೆ ಅರ್ಹರೇ, ಎಲ್ಲರೂ ಕೂಡ ಇದನ್ನು ಒಂದ್ ರೀತಿ ಹೇಳ್ತಾರೆ ಶಿಲ ಪ್ರಭುಪಾದ. ಈ ಪುಸ್ತಕಗಳಿಗೆ, ನಾನು ಬರ್ದಿರೋ ಈ ಗ್ರಂಥಗಳಿಗೆ ಇದಕ್ಕೆ ಯಾವಾಗಲೂ ಕೂಡ ಕಸ್ಟಮರ್ಸ್ ಇದ್ದಾರೆ, ಎಲ್ಲೂ ಕೂಡ ಇಲ್ಲ ಅಂತಲ್ಲ. ಇದು ಚೈತನ್ಯ ಮಹಾಪ್ರಭು ಅವರ ಸ್ಪೆಷಲ್ ಕೃಪೆ. ಶಿಲ ಪ್ರಭುಪಾದ ಹೇಳ್ತಾರೆ ಅವರ ಗುರುಗಳ ಸ್ಪೆಷಲ್ ಕೃಪೆ, ಅವರ ಗ್ರಂಥಗಳು ದಿವ್ಯ ಗ್ರಂಥಗಳು. ಸೊ ಅದಕ್ಕೆ ಯಾವಾಗಲೂ ಕಸ್ಟಮರ್ಸ್ ಇದ್ದೇ ಇಲ್ಲ. ಸೊ ಇಲ್ಲ, ಎಲ್ಲರೂ ಒಂದೊಂದ್ಸಲ ಹೇಳ್ತಾರೆ, ಅಯ್ಯೋ ನನ್ನ ಹತ್ರ ಪುಸ್ತಕ ಭಗವದ್ಗೀತೆ ಇದೆ, ನನ್ನ ಹತ್ರ ಭಾಗವತ ಇದೆ. ಸೊ ಜನರು ಹೇಳ್ತಾರೆ ಕೃಷ್ಣ ಪುಸ್ತಕ ಇದೆ, ಇಲ್ಲ. ಸೊ ಎಲ್ಲೋದ್ರು ಸಿಗ್ತಾರೆ, ಎಲ್ಲೋದ್ರು ಕೂಡ ಇದಕ್ಕೆ ಜನರು ರೆಡಿ ಇದ್ದಾರೆ ಈಗ. ಸೊ ನಮ್ಮ ಪ್ರಯತ್ನ, ನಮ್ಮ ಭಕ್ತಿಯಲ್ಲಿ ನಾವು ಮಾಡಬೇಕು. ಆದ್ರೆ ಎಲ್ಲವೂ ಕೂಡ ರೆಡಿಯಾಗೇ ಇದೆ, ಎಲ್ಲ ಕೂಡ ತಯಾರಾಗೇ ಇದ್ದಾರೆ, ಎಲ್ಲ ಸ್ವೀಕರಿಸಕ್ಕೆ ರೆಡಿ ಇದ್ದಾರೆ ಎಲ್ಲ. ಇನ್ನ ಎಷ್ಟಿದೆ ಇದು, ತುಂಬಾ ದೊಡ್ಡ ಭಾವಾರ್ಥ. ಭಾಗವತದಲ್ಲಿ ಮೋಸ್ಟ್ಲಿ ಇದೇನೋ ಎಲ್ಲಕ್ಕಿಂತ ದೊಡ್ಡದು ಗೊತ್ತಿಲ್ಲ ನಂಗೆ, ಆದ್ರೆ ಒನ್ ಆಫ್ ದ ಮೋಸ್ಟ್ ದೊಡ್ಡದು ಅಂತ ಹೇಳ್ಬೋದು ಭಾವಾರ್ಥ. ಶ್ಲೋಕ ನೋಡಿ, ಎಷ್ಟು ಪುಟಗಳ ಮೇಲೆ ಪುಟಗಳು ಹೋಗ್ತಾ ಇದೆ. 487. ಇನ್ನ ಎಲ್ಲಿದ್ದೇವೆ ನಾವು ಇವತ್ತು? ನಾನು ನಿಲ್ಲಿಸ್ಲಾ ನಾನು ಅಂತ 7:30 ಆಯ್ತು. ಅಲ್ಲಿದ್ದೇವೆ ನಾವು. ಶಿಲ ಪ್ರಭುಪಾದ ಇನ್ನೊಂದು ಹೇಳ್ತಾ ಇದಾರೆ, ಏನ್ ಹೇಳ್ತಾ ಇದ್ರಲ್ಲಿ, ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ಇಂಥ 100,000 ಸೂತ್ರಗಳಿವೆ. 100,000. ಸರಿ, ಶಿಲ ಪ್ರಭುಪಾದ ಎಷ್ಟು 1, 2, 3, 4 ಇಲ್ಲಿಗೆ ಒಂದೊಂದು ಕೊಟೇಶನ್ಸ್ ಒಂದೊಂದು ಇದೆ. ಮುಂದೆ ಕೂಡ ಕೊಟೇಶನ್ಸ್, ಪ್ರತಿಯೊಂದು ವಿಷಯನೂ ಕೂಡ ಅವರಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ. ಅದೇ ಹೇಳ್ತಾ ಇದ್ದಾರೆ, ಇದು 100,000 ಇದೆ. ಸೊ ಇಲ್ಲಿ ಹೇಳ್ತಾ ಇದ್ದದ್ದು, ಕೇವಲ ನಾವು ಭಕ್ತಿಯ ಒಂದೊಂದು ಅಂಗಗಳು ಸ್ವೀಕರಿಸಿದ್ರೆ ಸಾಕು, ಕೇವಲ ಶ್ರವಣ ಮಾಡಿದರೆ ಸಾಕು. ಇವಾಗ ಮಾತಾಜಿ ಹೇಳಿದ್ರಲ್ಲ, ಅಲ್ಲಿ ಅದಲ್ಲಿ ಅವ್ರಿರೋದು ಅಮೆರಿಕ, ಅಲ್ಲ ಒಂದು ದೇವಸ್ಥಾನ, ಯಾರೋ ಒಂದು ಬೆಕ್ಕು ಬಂದು ಕೇಳ್ತಾ ಇದೆ ಡೈಲಿ. ಸೊ ಅಷ್ಟೇ ಸಾಕು ಶ್ರವಣ. ಸೊ ಒಂದು ಶ್ರವಣ ಮಾಡಿದ್ರೆ ಸಾಕು, ಇಲ್ಲಾಂದ್ರೆ ಒಂದು ಕೀರ್ತನೆ ಮಾಡಿದ್ರೆ ಸಾಕು, ಇಲ್ಲಾಂದ್ರೆ ಶಿಲ ಪ್ರಭುಪಾದ ಹೇಳೋದು, ಯಾವುದು ನಮ್ಗೆ ಇಷ್ಟ ಬರೋದು ಒಂದು ಸೇವೆ, ಅದು ಮಾಡಿದ್ರೆ ಸಾಕು. ಇಲ್ಲಿ ನೋಡಿ, ನಿಮಗೆ ಇಷ್ಟವಾದ ಅಥವಾ ಸುಲಭವಾದ ಏನನ್ನೇ ಮಾಡಿರಿ. ಸೊ ಯತ್ ಕರೋಷಿ. ಸೊ ಈ ರೀತಿ ಕೃಷ್ಣನ ಭಕ್ತಿ ಚಟುವಟಿಕೆಗಳು ತುಂಬಾ ಅಷ್ಟು ಸುಲಭವಾಗಿ ಕೃಷ್ಣ ನಮಗೆ ಅನುಗ್ರಹಿಸಿದ್ದಾರೆ. ಅಷ್ಟು ಸುಲಭವಾಗಿ, ಸರಳವಾಗಿ ನಾವು ಇದನ್ನ ಅಭ್ಯಾಸ ಮಾಡಿ ನಾವು ಪರಿಪೂರ್ಣತೆಯನ್ನು ಪಡಿತೀವಿ. ಓಕೆ. ಸೊ ಯಾರಾದ್ರೂ ಇನ್ನೇನಾದ್ರೂ ಏನಾದ್ರು ಹೇಳ್ಬೇಕಂದ್ರೆ ಹೇಳಿ, ಪ್ರಶ್ನೆಗಳು, ಇಲ್ಲಾಂದ್ರೆ ಏನಾದ್ರು ಡಿಸ್ಕಷನ್ ಮಾಡ್ಬೇಕು ಅಂದ್ರೆ, ಇಲ್ಲಾಂದ್ರೆ ನಿಲ್ಲಿಸ್ತೀನಿ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ ಪ್ರಭುಜಿ, ಹಾಕಿ ಎಲ್ಲರೂ. ಶಿಲ ಪ್ರಭುಪಾದರ ಭಾವಾರ್ಥ ಎಲ್ಲಿಂದ ಹೇಗೆ ಶುರು ಆಗುತ್ತೆ? ಒಂದು ಕಡೆ ನರಾಧಮ, ದುಷ್ಕೃತಿ, ಮತ್ತೆ ಆಸುರ, ಮಾಯಾ ಅಪರ್ಥ ಜ್ಞಾನ. ಸೊ ಅಲ್ಲಿ ಇನ್ನೊಂದು ಕಡೆ ಶಿಲ ಪ್ರಭುಪಾದ ಮತ್ತೆ ಅವರ ಇನ್ನೊಂದು ಸೈಡ್ ಫುಲ್ ನಾವು ಈ ಭಕ್ತಿಯಲ್ಲಿ ನಾವು ಪ್ರತಿಯೊಬ್ಬರು ನಾವು ಪರಿಪೂರ್ಣತೆ ಪಡಿಬಹುದು ಅನ್ನೋ ಒಂದು ನಮಗೆ ಒಂದು ಪ್ರೋತ್ಸಾಹ, ಒಂದು ಆಶ್ವಾಸನೆ ಶಿಲ ಪ್ರಭುಪಾದರು ಕೊಡೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬಿಲ್ವಮಂಗಲ ಠಾಕೂರರು ಅವ್ರಿಗೆ ಯಾರಾದ್ರೂ ಗುರುಗಳಿದ್ರ ಪ್ರಭುಜಿ? ಆಕ್ಚುಲಿ ಹೇಳ್ತಾರೆ, ಅವ್ರಿಗೆ ಒಂದು ಗುರು, ಈ ಮೊದಲ ಗುರು ಇವರೇ, ಯಾರು ಚಿಂತಾಮಣಿನೇ ಅಂತ ಹೇಳ್ತಾರೆ.
ಅವರು ಬರೆದ ಕೃತಿಗಳಲ್ಲೂ ಕೂಡ ಅವ್ರ ಚಿಂತಾಮಣಿಯನ್ನ ಏನ್ ಹೇಳ್ತಾರೆ, ವರ್ತನ ಪ್ರದರ್ಶಕ ಗುರು ಅಂತಾನು ಹೇಳ್ತಾರೆ. ವರ್ತನ ಪ್ರದರ್ಶಕ ಗುರು ಅಂದ್ರೆ ಮೊದಲ ಒಂದು ಇದು ಕೊಟ್ಟಿದ್ದು ಅಂತ. ಆಕ್ಚುಲಿ ಹಿಂದೆ ಜನ್ಮದಲ್ಲೇ ಅವ್ರು ಹೇಳ್ತಾರೆ ಅವರು ಭಾವ ಹಂತದಲ್ಲಿ ಇದ್ರು ಅಂತ ಹೇಳ್ತಾರೆ. ಅವರ ಅದು ಕಥೆ ಏನೋ ಬರುತ್ತೆ, ಅದು ಹೇಗೆ ಅವ್ರು ಪತನಗೊಂಡ್ರು ಅಂತ ಬಗ್ಗೆ ಹೇಳ್ತಾರೆ. ಎನಿವೆ, ಸೊ ಹೇಳೋದು ಅವರು ಆಲ್ಮೋಸ್ಟ್ ಪರಿಪೂರ್ಣತೆ ಇದ್ದ, ಹೇಗೆ ಭರತ ಮಹಾರಾಜರಿದ್ರು ಅದೇ ರೀತಿಯಲ್ಲಿ ಅವ್ರು ಇದ್ದದ್ದು, ಪ್ರೇಮ ಭಕ್ತಿ ಒಂದು ಹಂತದ ಕೆಳಗೆ. ಆದರೆ ಅವರು ಏನೋ ಒಂದು ಪತನಗೊಂಡು ಅವರು ಹೀಗೆ ಬಿಲ್ವಮಂಗಳ ಠಾಕೂರ್ ಆಗಿ ಹುಟ್ಟು ಬರೋದವರು. ಆದ್ರೆ ಈ ಜನ್ಮದಲ್ಲಿ ಅವ್ರಿಗೆ ಫಸ್ಟ್ ಮಾರ್ಗದರ್ಶನ ಆ ರೀತಿ, ನೀನು ಇದ್ರಿಗೆ ನನ್ನ ಮೇಲಿರೋ ಇದು ಕೃಷ್ಣ ಮೇಲೆ ನಿನಗೆ ಸ್ವಲ್ಪ ಇದ್ದಾರೆ ನಿನಗೆ. ಸೊ ಹೇಳ್ತಾರೆ, ಆ ಮಾತುಗಳೇ ಅವ್ರಿಗೆ ಕೃಷ್ಣ ಅಂತ ಕೇಳಿದ್ದೆ ಅವ್ರಿಗೆ ಚೇಂಜ್ ಆಗ್ಬಿಡುತ್ತೆ. ಮತ್ತೆ ಅವ್ರಿಗೆ ಆ ಭಕ್ತಿಯಲ್ಲಿ ಆದ ಒಂದು ಸ್ಫೂರ್ತಿ, ಒಂದು ಪ್ರೇರಣೆ, ಮತ್ತೆ ತೀವ್ರ ಇದು ಸಿಗುತ್ತೆ ಅವ್ರಿಗೆ ಮತ್ತೆ. ಸೊ ಮೊದಲ ಗುರು ಅವರೇ ಈ ಜನ್ಮದಲ್ಲಿ ಅಂತ ಹೇಳ್ತಾರೆ. ಓಕೆ, ಮತ್ತೆ ಅಲ್ಲಿ ವೃಂದಾವನಕ್ಕೆ ಹೋಗಿ ಅವ್ರು ಭಗವಂತನ ಆಶ್ರಯಿಸ್ತಾರೆ, ಮತ್ತೆ ಭಗವಂತನೇ ಅವ್ರನ್ನ ರಕ್ಷಣೆ ಮಾಡಿದ್ರು ಅಂತೆಲ್ಲ ಹೇಳ್ತಾರೆ. ಸೊ ಆಕ್ಚುಲಿ ಅವರು ಒಂದು ಬಿಲ್ವಂಗಲ್ ಠಾಕೂರ್ ಯಾವುದು ಇದ್ದೇ ಗುರು ಇಲ್ಲದೆ ಹೇಗೆ. ಒಂದ್ ರೀತಿ ಹೇಳ್ತಾರೆ, ಏನೋ ಭರತ ಮಹಾರಾಜರ ಪತನ ಆಗೋ ಕಾರಣ ಅಂದ್ರೆ ಅವ್ರು ಗುರುನ್ ಕನ್ಸಲ್ಟ್ ಮಾಡ್ಲಿಲ್ಲ ಅಂತ ಕೂಡ ಒಂದ್ ರೀತಿಯಲ್ಲಿ ಹೇಳ್ತಾರೆ. ಅವರ ಜಿಂಕೆಯಕ್ಕೆ ತುಂಬಾ ವ್ಯಾಮೋಹವನ್ನು ಬಂಧನವನ್ನು ಬೆಳೆಸ್ಕೊಂಡ್ಬಿಡ್ತಾರೆ. ಅದು ಕೂಡ ಒಂದು ಪಾಯಿಂಟ್. ಗುರು ಇದೆ, ಗುರು ಇಲ್ಲದೆ ಹೇಗೆ. ಗುರು ಅಂದ್ರೆ ಅವರು ನಾನಾ ರೀತಿಯಲ್ಲಿ ಗುರುನ ಸಹಾಯ ಮಾಡ್ತಾರೆ. ಅವ್ರು ಬಂದು ವೈಯಕ್ತಿಕವಾಗಿ ಮಾಡ್ತಾರೋ ಇಲ್ಲ ಇನ್ಯಾರ ಹತ್ರನೂ ಹೇಳಿಸ್ತಾರೋ, ಸೊ ಗುರು ಮಾಡ್ತಾರೆ. ಗುರುನ ಮಾಡೋದ್ರಿಂದಾನೇ ಅದು ಗುರು ಹೇಳ್ತಾರೆ, ನಮ್ಮನ್ನು ಉದ್ಧರಿಸೋವರೆಗೂ ಗುರು ಈ ಜಗತ್ತಿಂದ ಹೋಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಮತ್ತೆ ಮತ್ತೆ ವಾಪಸ್ ಬರ್ತಾರೋ ಶಿಷ್ಯರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಕೂಡ ಹೇಳ್ತಾರೆ. ಪ್ರಭುಜಿ, ಅವರು ಗುರುಗಳು ಮತ್ತೆ ಮತ್ತೆ ಬರ್ತಾರೆ ಮತ್ತೆ ಜನ್ಮದಲ್ಲಿ ಅಂತ ಹೇಳಿದಾಗ, ಈ ಬಿಲ್ವಮಂಗಲ ಠಾಕೂರರಿಗೆ ಆ ವೇಷೆ ಬಂದಿರೋದು ಆ ಗುರುವೇ ವೇಷೆಯ ರೂಪದಲ್ಲಿ ಬಂದಿರ್ತಾರೆ ಅಂತ ಅವರು ಹಿಂದಿನ ಗುರುಗಳೇ ವೇಷೆಯ ರೂಪದಲ್ಲಿ ಬಂದು ಅವರಿಗೆ ಮಾರ್ಗದರ್ಶನ ಕೊಡ್ತಾರೆ ಅಂತ. ಧನ್ಯವಾದಗಳು ಪ್ರಭುಜಿ. ಅಂದ್ರೆ ನನ್ಗೆ ಗೊತ್ತಿರ್ಲಿಲ್ಲ ಪ್ರಭುಜಿ ಅವರು ಭಾವ ಹಂತದಲ್ಲಿ ಇದ್ರು ಅಂತ. ಇಲ್ಲ ಅಂದಿದ್ರೆ ಬರೀ ಕೃಷ್ಣನ ಹೆಸರು ಕೇಳಿ ಮತ್ತೆ ಅವ್ರಿಗೆ ಅಟ್ರಾಕ್ಷನ್ ಬರೋದಕ್ಕೆ ಹೇಗೆ ಸಾಧ್ಯ ಆಗ್ತಿತ್ತು ಅಂತ. ಅವ್ರು ತುಂಬಾ ಉನ್ನತ ಸ್ಥಿತಿಯಲ್ಲಿ ಇತ್ತು ಹಿಂದೆ ಜನ್ಮದಲ್ಲೇ, ತುಂಬಾ ಉನ್ನತ ಸ್ಥಿತಿ. ಮತ್ತೆ ಅವರಿಗೆ ಕಣ್ಣು ಇಲ್ಲದಿದ್ರು ಕೂಡ ಅವರಿಗೆ ಕೃಷ್ಣನ ದೇವಸ್ಥಾನದಲ್ಲಿ ಯಾವ ಬಟ್ಟೆ, ಯಾವ ಅಲಂಕಾರ, ಬಣ್ಣ ಕೂಡ ಗೊತ್ತಾಗ್ತಿತ್ತಂತೆ ಅವರಿಗೆ. ಈ ಬಣ್ಣದ ವಸ್ತ್ರ ಹೀಗೆ ಹಾಕಿದ್ದಾರೆ ಅದು ಕೇಳಿದ್ದೇನೆ ನಾನು. ಹರೇ ಕೃಷ್ಣ. ಮತ್ತೆ ನ್ಯೂಯಾರ್ಕ್ ಅಲ್ಲಿ ಒಂದು ದೇವಸ್ಥಾನದಲ್ಲಿ ನವಿಲು ಸರೀದು ಆರತಿ ಹೊತ್ತಿಗೆ ಬರ್ತದೆಯಂತೆ ಪ್ರಭುಜಿ. ಅದು ನೋಡ್ಲಿಕ್ಕೆ ಯಾವ ದೇವಸ್ಥಾನ ಮಾತಾಜಿ ಹೇಳಿದ್ರು, ಅದು ಯಾವ ದೇವಸ್ಥಾನ? ಐ ಥಿಂಕ್ ಗೀತಾನಗರಿನಲ್ಲಿ. ನಮ್ಗೆ 1 hour ಆಗುತ್ತೆ ಪ್ರಭುಜಿ, ನಾ ಇನ್ನೂ ಹೋಗಿಲ್ಲ. ಗೀತಾನಗರಿನಲ್ಲಿ ಅವರಿದ್ದಾರೆ, ನಮ್ಮ ಪ್ರೇಮ್ ಕಿಶೋರಿ ಮಾತಾಜಿ ಅಲ್ಲೇ ಹತ್ತಿರದಲ್ಲೇ ಇರೋದು. ಹೌದೌದು, ಮನೆ ಕೂಡ ತಗೊಂಡಿರ್ಬೇಕು ಅವರಲ್ಲಿ ಒಂದು. ಅವರೇ ಹೇಳಿದ್ದು ಪ್ರಭುಜಿ, ಇದು ಒಂದು ನವಿಲು ಬರ್ತದೆ ಅಂತ ಅವರೇ ಹೇಳಿದ್ದು. ಪೆನ್ಸಿಲ್ವೇನಿಯಾದಲ್ಲಿ ಪ್ರಭುಜಿ. ಪೆನ್ಸಿಲ್ವೇನಿಯಾ, ಕರೆಕ್ಟ್. ಶ್ರೀಲ ಪ್ರಭುಪಾದರು ಇದು ನಮ್ಮ ಇಸ್ಕಾನ್ ಸಂಸ್ಥೆ ಪಾದಯಾತ್ರಾ ಟೀಮ್ ಇದೆ. ಸೊ ಅದರಲ್ಲಿ ಸೇವೆ ಮಾಡುವ ಇದ್ದಾರೆ ಎತ್ತುಗಳು. ಹೇಳ್ತಾರೆ ಅವ್ರಿಗೆ ಕೂಡ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅವರು ಭಗವಂತನ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅವರು ಇದರಲ್ಲಿ ಎತ್ತಿನ ಗಾಡಿ ಮೇಲೆ ನಗರ ಹಳ್ಳಿಗೆ. ಹೇಳ್ತಾರೆ ಅವರೆಲ್ಲರೂ ಕೂಡ ಭಗವದ್ಧಾಮಕ್ಕೆ ಹೋಗ್ತಾರೆ. ಆಕ್ಚುಲಿ ಅಲ್ಲಿ ಅವ್ರು ಸೇವೆ ಮಾಡೋ ಭಕ್ತರು ಕೂಡ ಹೇಳ್ತಾರೆ, ಅಲ್ಲಿರುವ ಎತ್ತುಗಳು ಅವೆಲ್ಲ ಅಷ್ಟು ನಿಷ್ಠೆ, ಅಷ್ಟು ಇದಂತೆ ಡಿಸಿಪ್ಲಿನ್, ಅಷ್ಟು ಶಿಸ್ತು, ಮತ್ತೆ ಅಷ್ಟೊಂದು ರೀತಿಯ ಇಂದ್ರಿಯ ವೈರಾಗ್ಯ ಕೂಡ ಹೇಳ್ತಾರೆ. ನಾವು ಬ್ರಹ್ಮಚಾರಿಗಳಿಗೆ ನಮಗೆ ಮನಸ್ಸು ಒಂದು ಇದಾಗುತ್ತೆ. ಇವರು ಆ ದೇಹಗಳಲ್ಲಿದ್ರು ಎತ್ತುಗಳಾಗಿ ಅವರು ಅಷ್ಟು ಇಂದ್ರಿಯ ನಿಗ್ರಹದಲ್ಲಿದ್ದಾರೆ ಅಂತ ಅವರು ಹೇಳೋರು ಮಾತು. ಸೊ ಈಗೆಲ್ಲ ಇದೆ, ಈಗ ಅಂತ ಶರೀರದಲ್ಲಿದ್ರು ಆ ದೇಹದಲ್ಲಿದ್ರು ಕೂಡ ಭಕ್ತಿಯನ್ನು ಮಾಡೋ ಒಂದು ಈಗ ನೋಡ್ಬೋದು ನಾವು. ಹರೇ ಕೃಷ್ಣ ಪ್ರಭುಜಿ. ಅದು ಮಧ್ವಾಚಾರ್ಯರು ಅವರು ಬರೆದ ಗ್ರಂಥಗಳನ್ನು ಒಂದು ಎತ್ತಿನ ಗಾಡಿಯಲ್ಲಿ ಹಾಕೊಂಡು ಹೋಗ್ತಿದ್ರು. ಆಗ ಎತ್ತುಗಳು ನೆಕ್ಸ್ಟ್ ಜಯತೀರ್ಥರಾಗಿ ಎಲ್ಲ ಇದು ಆಗ್ತಾರಲ್ಲ ಪ್ರಭುಜಿ. ಅವರೇ ಜಯತೀರ್ಥ. ಹೌದು ಪ್ರಭುಜಿ, ಹೌದು.
ಅವರು ನೆಕ್ಸ್ಟ್ ರಾಜಕುಮಾರರಾಗಿ ಹುಟ್ಟುತ್ತಾರೆ. ಆಗ ಅವರು ಮತ್ತೆ ಒಂದು ಬೇಟೆಯಾಡಿ ಬರುವಾಗ ಅವರು ನೀರು ಕುಡಿತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಎತ್ತು ಹೇಗೆ ಒಂದು ಪ್ರಾಣಿ ಹೇಗೆ ಕುಡಿತದೆ ಅದೇ ರೀತಿ ಕುಡಿಯುವಂತದ್ದು. ಮತ್ತೆ ಅಲ್ಲಿಗೆ ಅಕ್ಷೋಭ್ಯ ತೀರ್ಥರು ಬರ್ತಾರೆ. ಕಿಂ ಪಶು, ನೀನು ಹಿಂದಿನ ಜನ್ಮದಲ್ಲಿ ಏನಾದ್ರೂ ಪಶು ಆಗಿದ್ಯಾ ಕೇಳುವಾಗ ಅವರಿಗೆಲ್ಲ ಇದು ರಿವೀಲ್ ಆಗುತ್ತೆ ಪ್ರಭುಜಿ. ಹಾಗೆ ಮತ್ತೆ ಅವರು ಅಕ್ಷೋಭ್ಯ ತೀರ್ಥರ ಇದು ಶಿಷ್ಯರಾಗಿ ಹಾಗೆ ಅವರು ಮತ್ತೆ ಪುನಃ ಮಧ್ವಾಚಾರ್ಯರು ಬರೆದ ಗ್ರಂಥಗಳನ್ನೆಲ್ಲ ಪುನಃ ಒಂದು ಸಂಸ್ಕೃತದಲ್ಲಿ ಎಲ್ಲ ಇದು ಮಾಡ್ತಾರೆ ಪ್ರಭುಜಿ ಅವರು. ಮಧ್ವಾಚಾರ್ಯ ಹೇಳಿರ್ತಾರಂತಲ್ಲ, ಅವ್ರು ಕೇಳಿದಾಗ ನಿಮ್ಮ ಬರೆದ ಗ್ರಂಥವನ್ನು ಅರ್ಥ ಮಾಡ್ಕೊಳ್ಳೋಕೆ ಯಾರು ನಮ್ಗೆ ತಿಳಿಸ್ಕೊಡ್ತಾರೆ? ಸೊ ಅಂದ್ರೆ ಹೌದು, ಅವ್ರು ಹೇಳಿರ್ತಾರೆ ಏನಂತ ಹೇಳಿದ್ರೆ, ಅವರ ಒಟ್ಟಿಗೆ ಇರುವವರು ಹೇಳ್ತಾರೆ ಶಿಷ್ಯರು ಮಧ್ವಾಚಾರ್ಯರ ಹತ್ರ, ಮಧ್ವಾಚಾರ್ಯ ಇಷ್ಟೆಲ್ಲ ಗ್ರಂಥಗಳನ್ನೆಲ್ಲ ನೀವು ಬರ್ದಿದಿರಲ್ಲ, ಇದನ್ನು ಯಾರು ಓದೋದು, ಯಾರು ಇದನ್ನು ಓದ್ಲಿಕ್ಕೆಲ್ಲ ರೆಡಿ ಮಾಡ್ತಾರೆ ಅಂತ. ಅದಕ್ಕೆ ಇಲ್ಲ, ನನ್ನೊಟ್ಟಿಗೆ ಇದ್ದಾರೆ ಅವರು, ನೆಕ್ಸ್ಟ್ ನಾನು ಹೋದ ನಂತರ ಅವರೇ ಎಲ್ಲ ಮುಂದುವರಿಸ್ತಾರೆ ಅಂತೆಲ್ಲ ಹೇಳೋದು. ಅದೇ ಇದು ಎತ್ತುಗಳು ಪ್ರಭುಜಿ. ಎತ್ತು ಅಲ್ಲಿ ಇರುತ್ತೆ ಅಂತ ಹೇಳ್ತಾರಲ್ಲ ಅಲ್ವಾ? ಎತ್ತು ಬಂಡಿ ಅವರು ಗ್ರಂಥಗಳನ್ನ ಹಾಕೊಂಡು ಹೋಗ್ತಾ ಇರ್ತಾರಲ್ಲ, ಆಗ ಎತ್ತುಗಳು ಅದು ಬಂಡಿಯನ್ನು ಎತ್ತುಗಳು ಇದು ಮಾಡುದು, ಅದೇ ಎತ್ತುಗಳು ನೆಕ್ಸ್ಟ್ ಜಯತೀರ್ಥರಾಗಿ ಬರೋದು. ಎತ್ತುಗಳಂದ್ರೆ ಒಂದು ಎತ್ತು, ಎರಡು ಎತ್ತುಗಳಲ್ಲ, ಒಂದು ಎತ್ತು, ಅದೇ ಜಯತೀರ್ಥರಾಗಿ ಬರೋದು. ಧನ್ಯವಾದಗಳು ಮಾತಾಡಿ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಮತ್ತೆ ಯಾರಾದ್ರೂ ಬರ್ತೀರಾ ಅಂದ್ರೆ ಬನ್ನಿ. ನಮ್ಮದಿಲ್ಲಿ ಮಂಗಳೂರಿನಲ್ಲಿ 18-19ಕ್ಕೆ ಪ್ರಥಮ ಬಾರಿ ನಮ್ಮ ಇಸ್ಕಾನ್ದು ಸೌತ್ ಇಂಡಿಯನ್ ಕಮಿಟಿ ಇದೆ. ಸೌತ್ ಇಂಡಿಯನ್ ಡಿವಿಷನಲ್ ಕೌನ್ಸಿಲ್ ಅಂತ, SIDC ಅಂತ ಕರೀತಾರೆ. ಫುಲ್ ಇಂಡಿಯಾಗೆ ಬ್ಯೂರೋ ಅಂತ ಕರೀತಾರೆ, ಓಲ್ ವರ್ಲ್ಡ್ಗೆ GBC ಅಂತ ಕರೀತಾರೆ. ಸೊ ಇಂಡಿಯಾಗೆ ಇಂಡಿಯನ್ GBC ಅಂದ್ರೆ ಬ್ಯೂರೋ. ಆ ಬ್ಯೂರೋ ಅಲ್ಲಿ ಒಂದೊಂದು 4 ಭಾಗಗಳು, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಸೊ ಸೌತ್ ಇಂಡಿಯನ್ ಇದು SIDC. ಸೊ ಎಲ್ಲ ಅಧ್ಯಕ್ಷರು, ಸೊ ನಾಮನೀಶ್ ಪ್ರಭು ಇಲ್ಲಿ ನಮ್ಮ ಕೇಂದ್ರದ ಮುಖ್ಯಾಧೀಶರು. ಅದೇ ರೀತಿಯಲ್ಲಿ ಬೇರೆ ಬೇರೆ ಕೇಂದ್ರಗಳು ಎಲ್ಲ, ತೆಲಂಗಾಣ, ಆಂಧ್ರ, ತಮಿಳುನಾಡು, ಕೇರಳ, ಕರ್ನಾಟಕ ಇದೆಲ್ಲವೂ ಸೇರಿದ್ದು ಒಂದು 60-70 ಸೆಂಟರ್ಸ್ ಅವರೆಲ್ಲರೂ ಬರ್ತಾ ಇದ್ದಾರೆ. ಸೊ ಅವ್ರದ್ದು ಮೀಟಿಂಗ್ಸು, ಅವ್ರು ಮೀಟಿಂಗ್ಸು, ಅವ್ರದ್ದೇನು ಕ್ವಾರ್ಟರ್ಲಿ ಮೀಟಿಂಗ್ಸ್ ಇರುತ್ತೆ ಅದಕ್ಕೋಸ್ಕರ. ಸೊ ಇಲ್ಲಿ ನಮ್ಮ ಕೇಂದ್ರದಲ್ಲೇ ಇವತ್ತೇ ಫಸ್ಟ್ ಟೈಮ್ ಆಗ್ತಾ ಇದೆ ಇಲ್ಲಿ. ಸೊ ನಮ್ಮ ದೇವಸ್ಥಾನವನ್ನು ನೋಡ್ತಾ ಬಂದವರೆಲ್ಲರೂ ಆಶೀರ್ವದಿಸಿ ಹೋಗ್ತಾ ಇದ್ದಾರೆ. ನಮಗೂ ಕೂಡ ಅವರೆಲ್ಲ ಸಂಘವನ್ನು ಸಿಗ್ತಾ ಇದೆ ನಮ್ಗೆ. ಸೊ ಅವರ ಸೇವೆ ಮಾಡೋ ಒಂದು ಭಾಗ್ಯ ಕೂಡ ಇರುತ್ತೆ ನಮ್ಗೆ. ಸೊ ಅವರಿಗೆ ಆ ಮೀಟಿಂಗ್ ಅಲ್ಲಿ ಫಸ್ಟ್ 17th ಅವ್ರನ್ನೆಲ್ಲ ಬರಮಾಡ್ಕೊಳ್ಬೇಕು. ಏರ್ಪೋರ್ಟು, ಟ್ರೈನ್ ಸ್ಟೇಷನ್ಸ್ ಅಲ್ಲೆಲ್ಲ. ಸೊ ಆಗ್ಲೇ ಗೌರವ ಎಲ್ಲ ಪ್ಲಾನ್ ಮಾಡಿದ್ದಾರೆ ಅದೆಲ್ಲ. ಸೊ ಅಲ್ಲಿ ಮತ್ತೆ 18-19 ಅವ್ರಿಗೆ ಆಹಾರಕ್ಕೆ, ಎಷ್ಟೋ ಜನ ಬಂದು ಅವ್ರಿಗೆ ಆಹಾರ ಕೂಡ ತಯಾರಿ ಮಾಡೋದು. ಇದರ ಟೀಮ್ ಎಲ್ಲ ಮಾತಾಜಿಗಳೆಲ್ಲ ಆಗ್ಲೇ ಆನ್ಲೈನ್ ಮೀಟಿಂಗ್ಸ್ ಎಲ್ಲ ಬಹಳ ಜನ ಎಲ್ಲ ಬರ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಎಲ್ಲ. ಸೊ ತಾವು ಕೂಡ ಎಷ್ಟೋ ಜನ ನಮ್ಮ ಮಾತಾಜಿಗಳು, ಪ್ರಭುಜಿಗಳು ಬರ್ಬೋದು ನೀವು. 17th, 18th, 19th ಇರುತ್ತೆ ಇಲ್ಲಿ. ಸೊ ಇಲ್ಲಿ ಇರ್ಕೊಳ್ಳೋಕೆ, ಇಲ್ಲಿ ನಿಲ್ಲಕ್ಕೆ ನೀವು ಇಲ್ಲಿ ವ್ಯವಸ್ಥೆ ಇದೆ. ಐದರ್ ನಮ್ಮ ದೇವಸ್ಥಾನದಲ್ಲೋ, ಇಲ್ಲಾಂದ್ರೆ ಇವರೆಲ್ಲ ಹೋಟೆಲ್ ಅಲ್ಲಿ ಇರ್ತಾರೆ. ನಿಮ್ಗೆ ಕೂಡ ಅಲ್ಲಿಗೆ ಅವ್ರ ಸೇವೆ ಮಾಡಕ್ಕೆ ಅಲ್ಲೂ ಕೂಡ ವ್ಯವಸ್ಥೆ ಇದೆ. ಸೊ ಯಾರು ಬರ್ತೀರಾ, ಜ್ಯೋತಿ ಮಾತಾಜಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಇಲ್ಲಾಂದ್ರೆ ಜ್ಯೋತಿಶ್ರೀ ಮಾತಾಜಿ. ಕನ್ನಡ ಟೀಮಿನಿಂದ ತುಂಬಾ ಜನ ಕಡಿಮೆ ಇದ್ದಾರೆ, ಆದ ಕಾರಣ ಬರ್ಬೇಕಾಗಿ ವಿನಂತಿಸ್ತೇನೆ ಎಲ್ಲರೂ ಕೂಡ. ಜ್ಯೋತಿಶ್ವರಿ ಮಾತಾಜಿ ಆಕ್ಟ್ರಿ ಇರ್ತಾರೆ, ಮತ್ತೆ ಹರಿಣಿ ಮಾತಾಜಿ ಅವ್ರ ರಜೆ ತಗೊಳ್ತಾ ಇದ್ದಾರೆ, ಅವ್ರು ಕೂಡ ಇರ್ತಾರೆ ಈಗ. ಸೊ ನೋಡಿ ಇನ್ಯಾರಿಗೆ ವೀಕ್ ಡೇಸ್ ಇದು, ಅದೊಂದು ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ. ಯಾರು ಆಗುತ್ತೆ ಸಾಧ್ಯ ಆದ್ರೆ ಬನ್ನಿ. ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ. ಮತ್ತೆ ಅವ್ರನ್ನ ಉಡುಪಿ ಕರ್ಕೊಂಡು ಹೋಗ್ತಾರೆ ಫ್ರೈಡೇ ಮಾರ್ನಿಂಗ್ ಅನ್ಸುತ್ತೆ ಮೋಸ್ಟ್ಲಿ. ಅಥವಾ ಹೋಗಿ ಅಲ್ಲಿ ಕುತ್ತಿಗೆ ಮಠ ಸ್ವಾಮೀಜಿ ಅವ್ರದ್ದೆಲ್ಲ ಭೇಟಿ ಮಾಡಕ್ಕೆ ಅದಾಗುತ್ತೋ ಇಲ್ವೋ, ಅಟ್ಲೀಸ್ಟ್ ಆದ್ರೆ ಓಕೆ. ಆಯ್ತಾ ಮಾತಾಜಿ, ಅಟೆಂಡೆನ್ಸ್ ಎಲ್ಲ ಕೊಟ್ಟಿದೆ, ಹಾಕಿದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ.